ಕೊಲ್ಯ ಯುವ ವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ನವೋದಯ ಫ್ರೆಂಡ್ಸ್ ರಿಜಿಸ್ಟರ್ ಉಳ್ಳಾಲ ಬೈಲ್ ಇದರ ಮಾತಿನ ಸೇರಿಗೇಡು ಸೌಹಾರ್ದ ದೀಪಾವಳಿ ಸಂಗಮ ಇಂಥ ದಿನ ನಡಪೇರುಂಡು ಬತ್ತಿರಂಚಿನ ಜನಮಾನೆಯಲ್ಲಿ ಮಾತಿರಲ ವೇದಿಕೆ ಎದುರುಭಾಗದ ಈ ಒಂದು ಆಸನ ಬತ್ತ ನಿಖಲು ಆಸೀನ್ ರಾವುಡು ನಾನು ದುಮ್ಮದ ಮಾತಾಲೇಸಿದ್ರೆ ನಿಖಲು ಪಾಲ್ಪಡೆದು ಈ ಲೇಸನ ಪೊರ್ಲು ಮಾತ್ರ ನಿಖಲ ಭಿನ್ನಯ ಮತ್ತೊಂದು ಇತ್ತೆ ನಂದಗೋಕುಲ ಕಲಾವಿದರು ಅರೆಹೊಳೆ ಪ್ರತಿಷ್ಠಾನ ಮೆಕ್ಲೆಡ್ದು ಸಾಂಸ್ಕೃತಿಕ ವೈವಿಧ್ಯ ನಮ್ಮ ಈ ಮತ್ತರ ಮೇಲೆ ಮಿತ್ತ ಚಾವಡಿ ನಡಪೇರುಂಡು ನಿಖಲು ಮಾತಿರಲ ಈ ಲೇಸಡು ಪಾಲ್ಪಡೆದು ಲೇಸನ ಪೊರ್ಲು ಮಲ್ತುಕೊಡು ಐದು ಬೊಕ್ಕ ನಡಪಿನ ಚಿತನ ಸೌಹಾರ್ದ ದೀಪಾವಳಿ ಸಂದೇಶ ಸಭಾ ಕಾರ್ಯಕ್ರಮ ನಿಖಲು ಮಾತಿರಲ ಪಾಲ್ಪಡು ಈ ಒಂದು ಲೇಸದ ಗುರುಕರ್ಮಣ ವಹಿಸಲು ಶ್ರೀ ಕೃಷ್ಣಗಟ್ಟಿ ಅಡ್ಕ ನಿವೃತ್ತ ಸೇನಾನಿಗಳು ಮಾಜಿ ಸದಸ್ಯರು ಜಿಲ್ಲಾ ಧಾರ್ಮಿಕ ಪರಿಷತ್ ಪ್ರಧಾನ ಆಶ್ವಚನ ಮಲ್ಪರುಳಿರು ವಂದನೀಯ ಸಿಪ್ರಿಯನ್ ಪಿಂಟು ಪ್ರಧಾನ ಧರ್ಮಗುರುಗಳು ಸೈಂಟ್ ಸೆಬಾಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮನ್ನೂರು ಸೌಹಾರ್ದ ಸಂದೇಶ ಕೊರ್ಪಣಚಿದ ಮೂಜಿ ಜನ ಮಾಮಲ್ಲ ಬಿನ್ನಿರು ಶ್ರೀ ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಅಧ್ಯಕ್ಷರು ಮರ್ಸಿ ಕೇರ್ ಟ್ರಸ್ಟ್ ಮಂಗಳೂರು ಜನಾಬ್ ಅಕ್ಬರ್ ಅಲಿ ರಾಜ್ಯ ಕಾರ್ಯದರ್ಶಿಗಳು ಜಮಾತೆ ಇಸ್ಲಾಮಿ ಹಿಂದ್ ಶ್ರೀಯುತ ಚಂದ್ರಹಾಸ್ ಶೆಟ್ಟಿ ಕೋಶಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಂಚನೆ ಸದ್ಭಾವನಾ ಸಂದೇಶ ನಂಗೆ ಮಾತಿರಲ್ಲ ಪಟ್ಟೊಂಡ್ರೊಳ್ಳೆರು ಶ್ರೀ ಪ್ರಸಾದ್ ರೈ ಕಲ್ಲಿಮರ ಅಧ್ಯಕ್ಷರು ಸದ್ಭಾವನಾ ವೇದಿಕೆ ಉಳ್ಳಾಲ ಮಕ್ಕಳ ಮಾತಿರನ ಸೇರಿಗಡು ಇಂಥ ದಿನೊತ್ತ ನನಾತು ಮಲ್ಲ ಬಿನ್ನೆರಿನ ಸೇರಿಗಡು ಇಂಥ ದಿನೊತ್ತ ಈ ಒಂದು ಸೌಹಾರ್ದ ದೀಪಾವಳಿದ ಒಂದು ಪರ್ಬ ನಡಪರಂಡು ಈ ಪರ್ಬ ನಾವು ಮಾತಿರಲ್ಲ ಪಾಲ್ಪಡಕ ಇತ್ತೆ ನಮ್ಮನ್ನ ಈ ಒಂದು ಮುಖ್ಯ ವೇದಿಕೆ ನಂದಗೋಕುಲ ಕಲಾವಿದರು ಅರೆಹೊಳೆ ಪ್ರತಿಷ್ಠಾನ ಮಂಗಳೂರು ಮೆಕ್ಲೆಡ್ದಿತ್ತೆ ಕಾರ್ಯಕ್ರಮ ವೈವಿಧ್ಯ ಜೋರೇನ ಚಪ್ಪಲಿ ನಮ್ಮ ನಂದಗೋಕುಳ ಪ್ರತಿಷ್ಠಾನ ಅರೆಹೊಳೆ ಪ್ರತಿಷ್ಠಾನದ ಕಲಾವಿದರೆ ಜೋರೇನ ಚಪ್ಪಲಿ ನಮ್ಮ ಎದುಕೊನಗೋ ಹಲೋ 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 ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದೀಪಾವಳಿಯ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ಹೊಸಕುರಲ್ ಬಳಗ ಉಳ್ಳಾಲ ಇವರೊಂದಿಗೆ ವಿವಿಧ ಸಂಘಟನೆಗಳು ಸೇರಿಕೊಂಡು ಆಯೋಜಿಸಿರುವ ಸೌಹಾರ್ದ ದೀಪಾವಳಿ ಸಂಗಮ ಈ ವೇದಿಕೆಯಲ್ಲಿ ಮುಂದಿನ ಸುಮಾರು 1 ಗಂಟೆಯ ಕಾಲ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರಿಂದ ನೃತ್ಯ ವೈಭವ ಕಾರ್ಯಕ್ರಮ ನಡೆದಿಕ್ಕಿದೆ. ಅದಾದ ನಂತರ ಸೌಹಾರ್ದ ದೀಪಾವಳಿ ಸಂಗಮದ ಸಭಾ ಕಾರ್ಯಕ್ರಮ ಮತ್ತೆ ನಂದಗೋಕುಲ ಕಲಾವಿದರಿಂದ ನೃತ್ಯ ವೈಭವ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ. ಆಗಮಿಸಿರುವ ಎಲ್ಲರೂ ದಯವಿಟ್ಟು ವೇದಿಕೆಯ ಮುಂಭಾಗದ ಆಸನದಲ್ಲಿ ಆಸೀನರಾಗುವ ಮೂಲಕ ನಮ್ಮ ಕಲಾವಿದರಿಗೆ ತಮ್ಮ ನೃತ್ಯ ವೈಭವವನ್ನು ಪ್ರದರ್ಶಿಸುವುದಕ್ಕೆ ಅವಕಾಶ ಮಾಡಿಕೊಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ, ಕಳೆದ 12 ವರ್ಷಗಳಿಂದ ನಾಡಿನಾದ್ಯಂತ ಸುಮಾರು 700ಕ್ಕೂ ಮಿಕ್ಕಿ ವೇದಿಕೆಗಳಲ್ಲಿ ರಾಜ್ಯ ಹೊರ ರಾಜ್ಯಗಳ ಪ್ರತಿಷ್ಠಿತ ವೇದಿಕೆಗಳಲ್ಲಿ ತನ್ನ ನೃತ್ಯ ವೈಭವ, ನಾಟಕ ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ನಾಡಿನ ಅತ್ಯಂತ ವಿಶಿಷ್ಟವಾದ ಹೆಗ್ಗಳಿಕೆಯ ತಂಡ ಎನ್ನುವ ಹೆಮ್ಮೆಯ ನಂದಗೋಕುಲ ತಂಡದ ಕಲಾವಿದರು ಇದೀಗ ವೇದಿಕೆಯ ಮೇಲೆ ನೃತ್ಯ ವೈಭವವನ್ನು ಆರಂಭಿಸ್ತಾ ಇದ್ದಾರೆ. ನೃತ್ಯ, ರಂಗಭೂಮಿ, ಯಕ್ಷಗಾನ, ಚಲನಚಿತ್ರ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ತನ್ನ ಪ್ರತಿಭೆಯನ್ನು ವಿಸ್ತರಿಸಿಕೊಂಡಿರುವ ಶ್ವೇತಾ ಅರೆಹೊಳೆಯ ನಿರ್ದೇಶನ ಮತ್ತು ನೇತೃತ್ವದಲ್ಲಿ ಅವಳ ನೃತ್ಯ ಸಂಯೋಜನೆಯಲ್ಲಿ ಇಂದು ಈ ಕಲಾವಿದರು ಇಲ್ಲಿ ನೃತ್ಯ ವೈಭವವನ್ನು ನೀಡ್ತಾ ಇದ್ದಾರೆ. ಮೊದಲಾಗಿ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ವಿವಿಧವಾಗಿ ಆರಾಧಿಸುತ್ತಾ ಶ್ರೀ ವಿಘ್ನರಾಜಂ ಭಜೆ ಎನ್ನುವ ನೃತ್ಯದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾರೆ. ಅದರೊಂದಿಗೆ ಕನ್ನಡದ ಖ್ಯಾತ ಗಾಯಕ ವಾಸುಕಿ ವೈಭವ್ ಅವರ ಕಂಠದಲ್ಲಿ ಮೂಡಿಬಂದ ಅತ್ಯಂತ ವಿಶಿಷ್ಟವಾದ ರಂಗಗೀತೆ ಗಜವದನ ಹೇರಂಭ ಇದಕ್ಕೆ ಹೆಜ್ಜೆ ಹಾಕುವ ಮೂಲಕ ಸಾಂಕೇತಿಕವಾಗಿ ವೇದಿಕೆಯ ಮೇಲೆ ವಿಘ್ನ ನಿವಾರಕ ವಿನಾಯಕನನ್ನು ಪ್ರತಿಷ್ಠಾಪಿಸುತ್ತಾ ಸೌಹಾರ್ದ ದೀಪಾವಳಿ ಸಂಗಮದ ಈ ವೇದಿಕೆಯಲ್ಲಿ ನಂದಗೋಕುಲ ತಂಡದ ಕಲಾವಿದೆಯರು ತಮ್ಮ ಪ್ರಥಮ ನೃತ್ಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಆಗಮಿಸಿರುವ ಎಲ್ಲರನ್ನೂ ಆತ್ಮೀಯವಾಗಿ ಸಭಾಂಗಣದ ಒಳಗೆ ವೇದಿಕೆಯ ಮುಂಭಾಗದ ಆಸನದಲ್ಲಿ ಆಸೀನರಾಗುವ ಮೂಲಕ ಈ ಕಲಾವಿದರ ನೃತ್ಯ ವೈಭವವನ್ನು ಆಸ್ವಾದಿಸಬೇಕು ಅಂತ ಕೇಳಿಕೊಳ್ಳುತ್ತಾ ತಮ್ಮ ಮುಂದೆ ನಂದಗೋಕುಲದ ಇಂದಿನ ನೃತ್ಯ ವೈಭವದ ಮೊದಲ ನೃತ್ಯ ಪ್ರಸ್ತುತಿ ಇದೀಗ ಶ್ರೀ ಗಣೇಶ ವೈಭವಂ.
सन्ततमहं कुञ्जरमुखं शङ्करसुतं तमिह श्रीविघ्नराजं भजे सन्ततमहं वन्दे सुन्दरमुखं मन्तकातकसुतं तमिह श्रीविघ्नराजं भजे श्रीविघ्नराजं भजे श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं भजे सेवित सुरेन्द्र महनीय गुणशीलम् सेवित सुरेन्द्र महनीय गुणशीलं जप तप समाधि सुख वरदानुकूलम् भावित सुरमणिगण भक्त परिपालं भयङ्कर विशङ्गमातङ्ग कुलकालं श्रीविघ्नराजं भजे श्रीविघ्नराजं भजे श्रीविघ्नराजं भजे कनककेयूरहारावळी कलितगम्भीरगौरगिरिशोभं सुशोभं कनककेयूरहारावळी कलितगम्भीरगौरगिरिशोभं सुशोभं कामारि भयभरितमूढमदकलिकलुषकन्तितमखण्ड प्रतापम् कामादि भयभरितमूढमदकलिकलुषकण्ठितमखण्ड प्रतापम् सनकसुकनारद पतञ्जलि पराशर मतङ्ग मुनिसङ्ग सल्लापम् सत्यपरमाब्जनयन प्रमुद मुक्तिकर तत्त्वमसि नित्यनिगमादिस्वरूपं श्रीविघ्नराजं भजे श्रीविघ्नराजं भजे श्रीविघ्नराजं भजेऽहं 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 भजे तमिह श्रीविघ्नराजं श्रीविघ्नराजं भजे श्रीविघ्नराजं श्रीविघ्नराजं भजे श्रीविघ्नराजं भजे गजाननं गजाननं भूतगणादे सेवितं कपित्तजम्बूफलसार भक्षितं उमासुतं शोकविनाश कारणो नमामि 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 विघ्नेश्वर पाद पंकजम् गजवदना है पार्वती नंदन दुःखದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ಪರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ
गजवदना हे रंभा विजयध्वज शतर विप्रतिभा गजवदना हे रंभा विजयध्वज शतर विप्रतिभा एकदंत वैकल्यांता रिद्धि सिद्धि द्वयराकांता एकदंत वैकल्यांता रिद्धि सिद्धि द्वयराकांता गजवदना हे रंभा गजवदना हे पार्वती नंदन दुःखदा विनाशಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ವರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ವರವಾಗಿಸು ಎಲ್ಲರ ಜೀವನ ಗಣಪ ಗಣಪ ಏಕದಂತ ಪಚ್ಚಕಲ್ಲು ಪಾಣಿ ಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವಂತ ಗಣಪನಿಗೆ 21 ನಮನಗಳು ಕೆರೆ ಬಿದ್ದ ರೊಟ್ಟೆರೆ ಎತ್ತ ನಮ್ಮ ಗಣೇಶ ಚಿಕ್ಕರೆ ಬಿದ್ದ ರೊಟ್ಟೆರೆ ಎತ್ತ ನಮ್ಮ ಗಣೇಶ ಚಿಕ್ಕರೆ ಬಿದ್ದ ರೊಟ್ಟೆರೆ ಎತ್ತ ನಮ್ಮ ಗಣೇಶ ಚಿಕ್ಕರೆ ಬಿದ್ದ ರೊಟ್ಟೆರೆ ಎತ್ತ ನಮ್ಮ ಗಣೇಶ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ 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 ಆದಿ ಪ್ರೇಕ್ಷಕ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಗಜವದನ ಹೇ ರಂಭಾ ವಿಜಯಧ್ವಜ ಶತರ ವಿಪ್ರತಿಭಾ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ರಿದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭಾ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ವರವಾಗಿಸು ಎಲ್ಲರ ಜೀವನ ಗಜವದನ ಹೇ ಪಾರ್ವತಿ ನಂದನ ದುಃಖದ ವಿನಾಶಕ್ಕೆ ಕಾರಣ ಗಜವದನ ಹೇ ಪಾರ್ವತಿ ನಂದನ ವರವಾಗಿಸು ಎಲ್ಲರ ಜೀವನ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ನಂದಗೋಕುಲ ಕಲಾವಿದರು ಸೌಹಾರ್ದ ದೀಪಾವಳಿ ಸಂಗಮದ ಮೊದಲ ನೃತ್ಯವಾಗಿ ವಿಘ್ನ ವಿನಾಯಕ ಗಣಪತಿಯನ್ನು ವೇದಿಕೆಯ ಮೇಲೆ ಸಾಂಕೇತಿಕವಾಗಿ ಪ್ರತಿಷ್ಠಾಪಿಸುವ ಮೂಲಕ ಮುಂದಿನೆಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿ ಎನ್ನುವ ಪ್ರಾರ್ಥನೆಯನ್ನು ಆ ಗಣೇಶನಲ್ಲಿ ನಿವೇದಿಸಿಕೊಂಡು ಮುಂದಿನ ನೃತ್ಯ ಪ್ರಸ್ತುತಿಯತ್ತ ತೆರಳುತ್ತಾ ಇದ್ದಾರೆ.
ಶಾಸ್ತ್ರೀಯ, ಲಘುಶಾಸ್ತ್ರೀಯ, ಸಿನಿಮೀಯ, ಜಾನಪದ, ಯಕ್ಷಗಾನ, ಬಾಲಿವುಡ್ ಹೀಗೆ ಎಲ್ಲ ರೀತಿಯ ಹಾಡುಗಳಿಗೂ ನೃತ್ಯ ಸಂಯೋಜನೆ ಮಾಡಿ ನೃತ್ಯವನ್ನು ಪ್ರಸ್ತುತಪಡಿಸುವ ಅತ್ಯಂತ ವಿಶಿಷ್ಟವಾದ ಆದರೆ ಯಾವುದೇ ರೀತಿಯ ಅಶ್ಲೀಲತೆಯ ನೃತ್ಯವನ್ನು ಪ್ರದರ್ಶಿಸದ ಬದ್ಧತೆಯೊಂದಿಗೆ ಮುನ್ನಡೆಯುತ್ತಿರುವ ತಂಡ ನಂದಗೋಕುಲ. ಕಳೆದ 11 ವರ್ಷಗಳಿಂದ ರಾಜ್ಯ, ಹೊರ ರಾಜ್ಯಗಳ ಸುಮಾರು 700ಕ್ಕೂ ಮಿಕ್ಕಿ ವೇದಿಕೆಗಳಲ್ಲಿ ನೃತ್ಯ ವೈಭವವನ್ನು ಪ್ರಸ್ತುತಪಡಿಸಿದೆ. ನೃತ್ಯ ವೈಭವದ ಜೊತೆಗೆ ಮಾರಣಕಟ್ಟೆ ಕ್ಷೇತ್ರದ ಮಹಾತ್ಮೆಯನ್ನು ಸಾರುವ ಬಿಡುವನೆ ಬ್ರಹ್ಮಲಿಂಗ, ಆನೆಗುಡ್ಡೆ ಕ್ಷೇತ್ರದ ಮಹಾತ್ಮೆಯನ್ನು ಸಾರುವ ಆನೆಗುಡ್ಡೆಯ ಆ ಶ್ರೀವಿನಾಯಕ, ಮಂಗಳದೇವಿ ಕ್ಷೇತ್ರದ ಮಹಾತ್ಮೆಯನ್ನು ಸಾರುವ ತುಳುವಿನಲ್ಲಿ ಮೈಮದೆಪ್ಪೆ ಮಂಗಳದೇವಿ, ಮಂದಾರ್ತಿ ಕ್ಷೇತ್ರದ ಮಹಾತ್ಮೆಯನ್ನು ಸಾರುವ ಮಂದಾರ್ತಿ ಮಾದೇವಿ ಹೀಗೆ ವಿವಿಧ ಪುಣ್ಯಕ್ಷೇತ್ರಗಳ ಕಥೆಗಳನ್ನು ಸಾರುವ ನೃತ್ಯ ರೂಪಕಗಳನ್ನು ಸಹ ಪ್ರದರ್ಶನ ಮಾಡುತ್ತಾ ಆ ಎಲ್ಲ ರೂಪಕಗಳು ಅತ್ಯಂತ ವಿಶಿಷ್ಟವಾಗಿ ಜನಮಾನಸವನ್ನು ಗೆದ್ದಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಲ್ಲೇಖಿಸ ಬಯಸುತ್ತೇವೆ. ನೃತ್ಯ ವೈಭವದಲ್ಲೂ ಕೆಲವು ಕಿರು ನೃತ್ಯ ರೂಪಕಗಳ ಮೂಲಕ ತಮ್ಮನ್ನು ರಂಜಿಸುವುದಕ್ಕೆ ನಂದಗೋಕುಲ ತಂಡದ ಕಲಾವಿದೆಯರು ಸಿದ್ಧರಾಗಿದ್ದಾರೆ. ಇದೀಗ ವೇದಿಕೆಯ ಮೇಲೆ ನಮ್ಮ ನಡುವಿನ ಹೆಮ್ಮೆಯ ಗಾಯಕ ಪುತ್ತೂರು ಜಗದೀಶ ಆಚಾರ್ಯ ಅವರ ಕಂಠದಲ್ಲಿ ಮೂಡಿಬಂದ ಅತ್ಯಂತ ವಿಶಿಷ್ಟವಾದ ಕೀರ್ತನೆಯೊಂದಕ್ಕೆ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾರೆ ನಂದಗೋಕುಲ ತಂಡದ ಕಲಾವಿದೆಯರು. ಹೆಚ್ಚಾಗಿ ಕುಣಿತ ಭಜನೆಗಳಲ್ಲಿ ವಿಶೇಷವಾಗಿ ಹಾಡುವ, ಕುಣಿಯುವ ನೃತ್ಯ, ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಈ ನೃತ್ಯಕ್ಕೆ ಇದೀಗ ಹೆಜ್ಜೆ ಹಾಕ್ತಾ ನಂದಗೋಕುಲ ತಂಡದ ಕಲಾವಿದೆಯರು ಬರ್ತಾ ಇದ್ದಾರೆ. ಕೃಷ್ಣನನ್ನು ವಿಧ ವಿಧವಾಗಿ ವರ್ಣಿಸುವ ಅತ್ಯಂತ ವಿಶಿಷ್ಟವಾದ ಹಾಡು, ಮುಖ್ಯವಾಗಿ ಬಾಲಕೃಷ್ಣನನ್ನು ಅವನ ತುಂಟಾಟವನ್ನು ವಿವರಿಸುವ ವಿಶೇಷವಾದ ಅಭಿವ್ಯಕ್ತಿಯುಳ್ಳುವ ಹಾಡು ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಎನ್ನುವ ಹಾಡು. ಜಾರನೆಂದು ಸಣ್ಣ ಮಾತನಾಡುತ್ತಾರೆ, ಚೋರನೆಂದು ಬಹಳ ದೂರು ಮಾಡುತ್ತಾರೆ, ಆದರೆ 3 ನಿಮಿಷ ಆ ಕೃಷ್ಣನಿಲ್ಲದಿದ್ದರೆ ಇವರೆಲ್ಲರೂ ಸಂಕಟ ಪಡುತ್ತಾರೆ ಗೋಪಿಕಾಸ್ತ್ರೀಯರು. ಈ ಎಲ್ಲ ಭಾವನೆಗಳನ್ನು, ಭಾವನಾತ್ಮಕವಾದ ಸನ್ನಿವೇಶವನ್ನು ಒಳಗೊಂಡ ಅತ್ಯಂತ ವಿಶಿಷ್ಟವಾಗಿ ಪುತ್ತೂರು ಜಗದೀಶಾಚಾರ್ಯ ಅವರ ಕಂಠದಲ್ಲಿ ಮೂಡಿಬಂದ ಈ ವಿಶಿಷ್ಟವಾದ ಹಾಡು ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಈಗ ವೇದಿಕೆಯ ಮೇಲೆ ತಮ್ಮ ಮುಂದೆ ನೃತ್ಯವಾಗಿ ಬರ್ತಾ ಇದೆ. ನೃತ್ಯ ಸಂಯೋಜನೆ ಮತ್ತು ನಿರ್ದೇಶನ ಶ್ವೇತಾ ಅರೆಹೊಳೆ, ಹಾಡಿದವರು ಪುತ್ತೂರು ಜಗದೀಶಾಚಾರ್ಯ. ಈಗ ತಮ್ಮ ಮುಂದೆ ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಜಾರನೆಂದು ಸಣ್ಣ ಮಾತನಾಡಿ
ಬಹಳ ದೂರು ಮಾಡಿದಾಯಿತು. ಜಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು. ಬೀರುತ್ತಿರುವ ಮೋಹ ಜಾಲ ಸಡಲದಾಯಿತು. ಬೀರುತ್ತಿರುವ ಮೋಹ ಜಾಲ ಸಡಲದಾಯಿತು. ಬಾರೆ ಸಖಿ ಬಾರೆ ಸಖಿ, ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಯಾವನೀತನೆಂದು ಚಿಂತೆ ಮಾಡಿದಾಯಿತು. ಗೋವಳನಿವನಲ್ಲವೆಂದು ನಿರ್ಧರಾಯಿತು. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳನಿವನಲ್ಲವೆಂದು ನಿರ್ಧರಾಯಿತು. ಯಾವನಾದರೇನು ಇವನ ಕ್ಷಣವು ಕಾಣದೆ. ಯಾವನಾದರೇನು ಇವನ ಕ್ಷಣವು ಕಾಣದೆ. ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರೆ ಸಖಿ ಬಾರೆ ಸಖಿ, ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಸಕಲ ಲೋಕನಾಥನೀತನೆಂದು ತಿಳಿಯಿತು. ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಸಕಲ ಲೋಕನಾಥನೀತನೆಂದು ತಿಳಿಯಿತು. ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು. ಲಕುಮಿ ಮುರುಳಿ ರೂಪದಲ್ಲಿ ಇಹುದು ಒಳಿಯಿತು. ಲಕುಮಿ ಮುರಳಿ ರೂಪದಲ್ಲಿ ಇಹುದು ಹೊಳೆಯಿತು. ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು. ಬಾರೆ ಸಖಿ ಬಾರೆ ಸಖಿ, ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ 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 ಕೊಳಲನೂದುವ. ಧನ್ಯವಾದಗಳು ನಂದಗೋಕುಲದ ಕಲಾವಿದೆಯರಿಗೆ. ಶ್ವೇತಾ ಅರೆಹೊಳೆಯ ನೃತ್ಯ ಸಂಯೋಜನೆ ಮತ್ತು ನಿರ್ದೇಶನದಲ್ಲಿ ತಮ್ಮ ಮುಂದೆ ಪುತ್ತೂರು ಜಗದೀಶಾಚಾರ್ಯ ಅವರು ಮತ್ತು ಸಂಗಡಿಗರ ಕಂಠದಲ್ಲಿ ಮೂಡಿಬಂದ ಅತ್ಯಂತ ವಿಶಿಷ್ಟವಾದ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ. ಈಗಾಗಲೇ ಹೇಳಿರುವ ಹಾಗೆ ನಂದಗೋಕುಲ ಎಲ್ಲ ರೀತಿಯ ನೃತ್ಯಗಳಿಗೂ ನೃತ್ಯ ಸಂಯೋಜನೆ ಮಾಡಿ ಅದನ್ನು ಪ್ರಸ್ತುತಪಡಿಸುವ ಒಂದು ವಿಶಿಷ್ಟವಾದ ತಂಡ. ಇದೀಗ ವೇದಿಕೆಯ ಮೇಲೆ ಭರತನಾಟ್ಯ ಮತ್ತು ಕಥಕ್ನ ಸಂಗಮದೊಂದಿಗೆ ಅತ್ಯಂತ ವಿಶೇಷವಾಗಿ ಸಂಯೋಜಿಸಿದ ಒಂದು ನೃತ್ಯ ಸಿನಿಮಾ ಹಾಡೊಂದಕ್ಕೆ ತಮ್ಮ ಮುಂದೆ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾರೆ ತಂಡದ ಕಲಾವಿದೆಯರು. 2007ರಲ್ಲಿ ಬಿಡುಗಡೆಯಾಗಿ ಜನಮಾನಸದಲ್ಲಿ ಅತ್ಯಂತ ವಿಶಿಷ್ಟವಾದ ಜನಪ್ರಿಯತೆಯನ್ನು ಗಳಿಸಿದ ಹಿಂದಿ ಚಲನಚಿತ್ರ ಭೂಲ್ ಭುಲಯ್ಯ. ಇದರಲ್ಲಿ
MG ಶ್ರೀಕುಮಾರ್ ಮತ್ತು ಶ್ರೇಯಾ ಘೋಷಾಲ್ ಅವರ ಕಂಠದಲ್ಲಿ ಮೂಡಿಬಂದ ಅತ್ಯಂತ ವಿಶಿಷ್ಟವಾದ ಹಾಡು ಮೇರೆ ಡೋಲ್ನಾ. ಈ ಹಾಡು ಬಹಳ ಜನಪ್ರಿಯವೂ ಆಗಿದ್ದು ಮತ್ತು ನೃತ್ಯಕ್ಕೂ ಅತ್ಯಂತ ವಿಶಿಷ್ಟವಾದ ಹಾಡೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದಕ್ಕೆ ಇದೀಗ ನಂದಗೋಕುಲ ತಂಡದ ಕಲಾವಿದೆಯರು ಭರತನಾಟ್ಯ ಮತ್ತು ಕಥಕ್ಕನ್ನು ಸಂಯೋಜಿಸಿಕೊಂಡು ತಮ್ಮ ಮುಂದೆ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾರೆ. ಇದೀಗ ಮೇರೆ ಡೋಲ್ನಾ ತಮ್ಮ ಮುಂದೆ ವಿಶೇಷವಾಗಿ ಮೂಡಿಬರಲಿಕ್ಕಿದೆ. ಇದಾದ ನಂತರ ಮತ್ತೊಂದು ವಿಶಿಷ್ಟವಾದ ನೃತ್ಯ, ಅದಾದ ನಂತರ ಸೌಹಾರ್ದ ದೀಪಾವಳಿ ಸಂಗಮದ ಸಭಾ ಕಾರ್ಯಕ್ರಮ ಮತ್ತು ದೀಪಾವಳಿ ಸಂದೇಶದ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಸನ್ಮಾನದ ವಿಶೇಷವಾದ ಕಾರ್ಯಕ್ರಮ ಈ ವೇದಿಕೆಯ ಮೇಲೆ ತಡಲಿಕ್ಕಿದೆ. ತಮ್ಮ ಉಪಸ್ಥಿತಿಯನ್ನು ಈ ಕಾರ್ಯಕ್ರಮದುದ್ದಕ್ಕೂ ನಾವು ಕೇಳಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ನಂತರ ಮತ್ತೆ ಕೆಲವು ವಿಶಿಷ್ಟವಾದ ನೃತ್ಯಗಳು ನಂದಗೋಕುಲ ತಂಡದಿಂದ ತಮಗಾಗಿ ಕಾದಿವೆ. ತಮ್ಮೆಲ್ಲರ ಉಪಸ್ಥಿತಿ ಮತ್ತು ಪ್ರೋತ್ಸಾಹ ಈ ಕಲಾವಿದರಿಗೆ ಸದಾ ಇರಲಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಶ್ವೇತಾ ಅರೆಹೊಳೆಯ ನಿರ್ದೇಶನದಲ್ಲಿ ನಂದಗೋಕುಲದ ಕಲಾವಿದರು ಮುಂದಿನ ನೃತ್ಯಕ್ಕೆ ಅಣಿಯಾಗಿ ತಮ್ಮ ಮುಂದೆ ಬರ್ತಾ ಇದ್ದಾರೆ. ಮೇರೆ ಡೋಲ್ನಾ ಹಾಡಿಗೆ ಕಥಕ್ ಮತ್ತು ಭರತನಾಟ್ಯ ಶೈಲಿಯ ನೃತ್ಯ ಸಂಯೋಜನೆಯಲ್ಲಿ ತಮ್ಮ ಮುಂದೆ ವಿಶಿಷ್ಟವಾಗಿ ಬರ್ತಾ ಇದ್ದಾರೆ. ಕಳೆದ 11 ವರ್ಷಗಳಿಂದ ರಾಜ್ಯ ಹೊರ ರಾಜ್ಯಗಳಲ್ಲಿ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ತಮ್ಮ ನೃತ್ಯ ವೈಭವವನ್ನು ನೀಡಿರುವ ತಂಡ ನಂದಗೋಕುಲ. ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತ್, ಮಡಿಕೇರಿ ದಸರಾ, ಅನೇಕ ದಸರಾ ಶಾರದೋತ್ಸವದ ವೇದಿಕೆಗಳು, ಸಾವಿರಾರು ಅನೇಕ ವೇದಿಕೆಗಳಲ್ಲಿ ತಮ್ಮ ಪ್ರದರ್ಶನವನ್ನು ನೀಡುವ ಮೂಲಕ ಜನಮೆಚ್ಚುಗೆಯನ್ನು ಪಡೆದಿರುವ ತಂಡ ನಂದಗೋಕುಲ ಈಗ ತಮ್ಮ ಮುಂದೆ ಮತ್ತೊಂದು ವಿಶಿಷ್ಟವಾದ ನೃತ್ಯ ಮೇರೆ ಡೋಲ್ನಾಕ್ಕೆ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾರೆ. मेरे ढोलना सुन, मेरे प्यार की धुन, मेरे ढोलना सुन। मेरे ढोलना सुन, मेरे प्यार की धुन, मेरे ढोलना सुन। मेरी चाहते तो फिजा में बहेंगी, जिंदा रहेंगी होके फना। मेरे ढोलना सुन, मेरे प्यार की धुन, मेरे ढोलना। साथी रे मर के भी तुझको चाहेगा दिल, तुझे ही बेचैनियों में आएगा दिल। साथी रे मर के भी तुझको चाहेगा दिल, तुझे ही बेचैनियों में आएगा दिल। मेरे गीसों के साए में तेरी राहत
ಸನಿ ಧನಿ ಸಗಮ ಮಗ ಸನಿ ಧನಿ ಸಗ ಮಗ ಸನಿ ಧನಿ ಸಗಮ ಗ ಮ ಗ ಸನಿ ದ ಮಗ ಮದನಿ ಸನಿ ದ ಮಗ ಮದನಿ ಸ ನಿ ಧ ನಿ ಧನಿ ಸ ಧನಿ ಸ ಧನಿ ಸ ಧನಿ ಸ ಮದನಿ 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 ಧನಿ ಸ ಧನಿ ಸ ಧನಿ ಸ ಮದನಿ 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 ಸ ಮದನಿ ಸ ಮದನಿ ಸ ಮದನಿ ಸ ಸನಿ ಧಮ ಸನಿ ಧಮ ಸನಿ ಧಮ ಸನಿ ಧಮ ಮಮ ಗಗ ಸ ಸನಿ ನಿ ಸ ಸನಿ ನಿ ದದ ನಿ ನಿ ಸ ಸನಿ ನಿ ದದ ಮಮ ಗಗ ಸ ಸನಿ ನಿ ದದ ಧನಿ ಸ ಸ ಸ ನಿ ದ ಸ ಸ ಸ ಮದ ಸ ಸ ಸ मेरे ढोलना सुन मेरे प्यार की धुन मेरे ढोलना सांसों में तेरे सरगमे हैं अब रात दिन जिंदगी मेरी तो कुछ ना अब तेरे बिन सांसों में तेरी सरगमे है अब रात दिन जिंदगी मेरी तो कुछ ना अब तेरे बिन तेरी धड़कनों की सरगोशी मेरी धड़कनों में बजती है मेरी जागती निगाहों में ख्वाहिश तेरी ही सजती है मेरे ख्याल में हर पल तेरे ख्याल शामिल है लम्हे जुदाइयों वाले मुश्किल बड़े ही मुश्किल हैं ओ पिया निजा 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 धनी 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 बदा 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 गम बदा निजा pani niza pani niza pani niza pani niza gama pada nida pada nida pada niza gama pada nida pada pada gama gari sani sani sa gama ga sa gama pada pada niza gama pada nida pada pama gama gari sani sani sa gama ga sa gama pada pada niza 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 thani 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 gama pada nida pama gama pada nida pama gama pama gama gari sare sani dhani sa thani niza sa gama ga sa ga gama pada nida dhani sa ga sani dhani sani dhani da pama gama dhani sa dhani da pama gama gari sani dhani sa gama dhani sani da pama gama gari sani da gama dhani sani da pama gama gari sani da dhani ni sa sa ga ni ni sa sa ga mama sa sa ga mama da da ga mama da da ni ni mama da da ni ni sa sa da ni ni sa sa ga मेरे ढोलना सुन मेरे प्यार की धुन मेरे ढोलना ಧನ್ಯವಾದಗಳು ನಂದಗೋಕುಲದ ಕಲಾವಿದೆಯರಿಗೆ. ಮುಂದೆ ಈ ವೇದಿಕೆಯ ಮೇಲೆ ಒಂದು ವಿಶಿಷ್ಟವಾದ ನೃತ್ಯವನ್ನು ಪ್ರಸ್ತುತಪಡಿಸುತ್ತಾ ಮತ್ತೆ ನಾವು ಸೌಹಾರ್ದ ದೀಪಾವಳಿ ಸಂಗಮದ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ತೆರವುಗೊಳಿಸಲಿಕ್ಕಿದ್ದೇವೆ. ಈಗ ವೇದಿಕೆಯ ಮೇಲೆ ಮತ್ತೊಂದು ವಿಶೇಷವಾದ ನಂದಗೋಕುಲದ ಅತ್ಯಂತ ಮೆಚ್ಚುಗೆಗೆ ಪಾತ್ರವಾದ ನೃತ್ಯ ಪ್ರಸ್ತುತಗೊಳ್ಳಲಿಕ್ಕಿದೆ. ಯತಿಶ್ರೇಷ್ಠರಲ್ಲಿ ಓರ್ವರು ಅತ್ಯಂತ ವಿಶಿಷ್ಟವಾದ ಕೀರ್ತನೆಗಳ ಮೂಲಕ ಕೀರ್ತನ ಲೋಕದಲ್ಲಿ ಒಂದು ಹೆಸರನ್ನು, ಹೊಸ ಹೆಸರನ್ನು ಅಥವಾ ಒಂದು ಹೊಸ ಶಕೆಯನ್ನು ಸ್ಥಾಪಿಸಿದವರು ವಾದಿರಾಜಯತಿಗಳು. ಅವರು ರಚಿಸಿದ ಒಂದು ಅತ್ಯಂತ ವಿಶೇಷವಾದ ಹಾಡನ್ನು ನಾವು ಪ್ರತಿದಿನವೂ ಕೇಳುತ್ತೇವೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ಈ ಹಾಡಿನ ಮೂಲಕ ಹನುಮಂತನ ಪ್ರವೇಶದ ನಂತರದ ಇಡೀ ರಾಮಾಯಣವನ್ನು ತೆರೆದಿಟ್ಟಿದ್ದಾರೆ ವಾದಿರಾಜ ಯತಿಗಳು. ಅದಕ್ಕೆ ಅಷ್ಟೇ ಸುಶ್ರಾವ್ಯವಾಗಿ ಕಂಠವಾದ ಮೂಲಕ ಹಾಡಿದವರು ವಿದ್ಯಾಭೂಷಣರು. ಇದೀಗ ಆ ಹಾಡಿಗೆ ನಂದಗೋಕುಲ ತಂಡದ ಕಲಾವಿದೆಯರು ವಿಶೇಷವಾಗಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಈ ನೃತ್ಯ ನಂದಗೋಕುಲದ ಅತ್ಯಂತ ವಿಶಿಷ್ಟ ನೃತ್ಯಗಳಲ್ಲಿ ಒಂದೆಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಶ್ರೀರಾಮಚಂದ್ರನ ಅಪ್ಪಣೆಯನ್ನು ಪಡೆದ ಹನುಮಂತ ಲಂಕೆಗೆ ಲಂಘಿಸುತ್ತಾನೆ.
ಅಶೋಕವನದಲ್ಲಿ ಶೋಕತಪ್ತಳಾಗಿದ್ದ ಸೀತೆಯನ್ನು ಕಾಡುತ್ತಾನೆ. ಶ್ರೀರಾಮಚಂದ್ರ ನೀಡಿದ ಮುದ್ರೆ ಯುಂಗುರವನ್ನು ನೋಡಿ ತನ್ನ ಪರಿಚಯವನ್ನು ಹೇಳಿಕೊಳ್ಳುತ್ತಾನೆ. ಆಗ ಸೀತೆ ಹನುಮನನ್ನು ಗುರುತಿಸಿದವಳು ರಾಮನಿಗೆ ಕುರುಹೊಂದನ್ನು ನೀಡಿ ಆತನನ್ನು ಕಳುಹುತ್ತಾಳೆ. ಆದರೆ ಹನುಮಂತ ಅಶೋಕವನದಲ್ಲಿ ತನ್ನ ಕಣ್ಣಿಗೆ ಪ್ರಿಯವಾದ ಹಣ್ಣುಗಳನ್ನು ನೋಡಿ ತಿಂದು ಹಸಿವನ್ನು ನೀಗಿಸಿಕೊಳ್ಳುವ ಪ್ರಯತ್ನದಲ್ಲಿರುವಾಗ ರಾಕ್ಷಸ ಪಡೆ ಆತನನ್ನು ತಡೆಯುತ್ತದೆ. ಆಗ ನಡೆಯುವುದು ರಾಕ್ಷಸರಿಗೂ ಹನುಮಂತನಿಗೂ ಘನಘೋರ ಯುದ್ಧ. ಈ ಯುದ್ಧದಲ್ಲಿ ರಾವಣ ಸುತ ಅಕ್ಷಯ ಕುವರನ ಸಾವಾಗುತ್ತದೆ. ಆಗ ಹನುಮಂತನ ನಿಗ್ರಹ ತಮ್ಮಿಂದ ಅಸಾಧ್ಯ ಎಂದರಿತ ರಾಕ್ಷಸ ಪಡೆ ಲಂಕಾಧೀಶ್ವರ ರಾವಣನಲ್ಲಿ ಹೋಗಿ ದೂರನ್ನು ನೀಡುತ್ತಾರೆ. ಲಂಕಾಧೀಶ ರಾವಣ ತನ್ನ ಪ್ರಿಯ ಸುತ ಇಂದ್ರಜಿತುವನ್ನು ಕರೆದು ಅಸುರ ಸೇನೆಯೊಂದಿಗೆ ಅಶೋಕವನಕ್ಕೆ ತೆರಳಿ ಹನುಮಂತನನ್ನು ಬಂಧಿಸಿ ತರುವಂತೆ ಆಜ್ಞಾಪಿಸುತ್ತಾನೆ. ಹನುಮಂತನ ಬಂಧನ ಇಂದ್ರಜಿತುಗೂ ಅಸಾಧ್ಯವಾದಾಗ ಆತ ತನ್ನ ಏಕೈಕ ಬ್ರಹ್ಮಾಸ್ತ್ರದ ಮೂಲಕ ಹನುಮಂತನನ್ನು ಬಂಧಿಸಿ ರಾವಣನ ಆಸ್ಥಾನಕ್ಕೆ ಎಳೆದೊಯ್ಯುತ್ತಾನೆ. ಅಲ್ಲಿ ರಾವಣ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚುವ ಶಿಕ್ಷೆಯನ್ನು ನೀಡುತ್ತಾನೆ. ಆಗ ನಡೆಯುವುದು ಲಂಕಾದಹನ. ಲಂಕಾದಹನದ ವೇಳೆಯಲ್ಲಿ ತನ್ನನ್ನು ಗಡ್ಡನೇವರೆಸಿ ಅಣಕಿಸಿದ ರಾವಣನ ಗಡ್ಡಕ್ಕೂ ಹನುಮಂತ ಬೆಂಕಿ ಇಟ್ಟ ಎನ್ನುತ್ತಾರೆ ವಾದಿರಾಜ ಯತಿಗಳು. ಲಂಕೆಯನ್ನು ದಹಿಸಿದ ಹನುಮಂತ ಇನ್ನೂ ರಾಮನಿದ್ದಲ್ಲಿಗೆ ತೆರಳಿ ಸೀತೆಯ ಕ್ಷೇಮವನ್ನು ಅರುಹಿ ವಾನರ ಸೇನೆಯೊಂದಿಗೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ರಾಮ ಲಕ್ಷ್ಮಣರ ವಿಭೀಷಣರಾದಿಯಾಗಿ ಲಂಕೆಗೆ ತೆರಳಿ ಅಲ್ಲಿ ರಾವಣ ಮೊದಲಾದ ಅಸುರರನ್ನು ಕೊಂದು ಮತ್ತೆ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆಯೊಂದಿಗೆ ಅಯೋಧ್ಯೆಗೆ ತೆರಳಿ ಅಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗುತ್ತದೆ. ಇಲ್ಲಿಯ ತನಕದ ಕಥೆಯನ್ನು ಈ ನೃತ್ಯದಲ್ಲಿ ವಿಶಿಷ್ಟವಾಗಿ ಪ್ರಸ್ತುತಪಡಿಸ್ತಾರೆ ನಂದಗೋಕುಲ ತಂಡದ ಕಲಾವಿದೆಯರು. ಇದೀಗ ತಮ್ಮ ಮುಂದೆ ಈ ವಾದಿರಾಜ ಯತಿಗಳ ರಚನೆ ವಿದ್ಯಾಭೂಷಣರ ಕಂಠದಲ್ಲಿ ಮೂಡಿಬಂದ ಅತ್ಯಂತ ವಿಶಿಷ್ಟವಾದ ಎಷ್ಟು ಸಾಹಸವಂತ ಹಾಡಿಗೆ ಶ್ವೇತಾ ಅರೆಹೊಳೆಯ ನೃತ್ಯ ಸಂಯೋಜನೆ ಮತ್ತು ನಿರ್ದೇಶನದಲ್ಲಿ ನೃತ್ಯ ನಡೀತಾ ಇದೆ. ಇದರಲ್ಲಿ ಇದೀಗ ತಾವು ಇಡೀ ರಾಮಾಯಣವನ್ನು ವೇದಿಕೆಯ ಮೇಲೆ ನೋಡಬಹುದು. ತಮ್ಮ ಮುಂದೆ ಎಷ್ಟು ಸಾಹಸವಂತ ನೀನೇ ಬಲವಂತ. ಇದಾದ ನಂತರ ವೇದಿಕೆ ಸೌಹಾರ್ದ ದೀಪಾವಳಿಯ ಸಭಾ ಕಾರ್ಯಕ್ರಮಕ್ಕೆ ತೆರೆದುಕೊಳ್ಳಕ್ಕಿದೆ. ತಮ್ಮ ಮುಂದೆ ಎಷ್ಟು ಸಾಹಸವಂತ ನೀನೇ ಬಲವಂತ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ಅಟ್ಟುವ ಖಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ. ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ರಾಮರಪ್ಪಣೆಯಿಂದ ಶರಧಿಯ ದಾಂಟಿ ಆ ಮಹಲಂಕೆಯ ಕಂಡೆ ಕಿರೀಟಿ. ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಹಿಯೊಳು ನಿನಗಾರೈ ಸಾಟಿ. ದೂರದಿಂದ ಸೂರನ ಉರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ. ದೂರದಿಂದ ಸೂರನ ಉರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ. ಹಾರಿದೆ ಹರುಷದಿ ಹರಿಸಿ ಲಂಕಿಣಿಯನು ವಾರಿಜ ಮುಖಿಯನು ಕಂಡು ಮಾತಾಡಿ. ಎಷ್ಟು ಸಾಹಸವಂತ ನೀನೇ ಬಲವಂತ
ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ. ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ. ಪ್ರೇಮದಿ ಜಾನಕಿ ಕುರುಗನು ಕೊಡಲಾಗ ಆ ಮಗವನದೊಳು ಫಲವನು ಬೇಡಿ. ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು. ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಹೊಯ್ದು. ಬಣ್ಣ ಬಣ್ಣನೆ ಹರಿ ನೆಗೆ ನೆಗೆದಾಡುತ್ತ ಬಣ್ಣಿಸಿ ಅಸುರರ ಬಲವನ್ನು ಮುರಿದು. ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ. ಶೃಂಗಾರವನದೊಳಗೆ ಇದ್ದರ ಕಸರ ಅಂಗವನಳಿಸಿದೆ ಅತಿರಣ ಶೂರ. ನುಂಗಿ ಅಸ್ತ್ರಗಳ ಅಕ್ಷಯ ಕುವರನ ಭಂಗಿಸಿ ಬಿಸುಟೆಯೋ ಬಂದರ ಕಸರ. ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ. ದೂರು ಪೇಳಿದರೆಲ್ಲ ರಾವಣನೊಡನೆ ಚೀರುತ್ತ ಕರೆಸಿದ ಇಂದ್ರಜಿತುವನೇ. ಚೋರ ಕಪಿಯ ನೀ ಹಿಡಿತಹುದೆನ್ನುತ್ತ ಶೂರರ ಕಳುಹಿದ ನಿಜ ಸುತನೊಡನೆ. ಎಷ್ಟು ಸಾಹಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಹಿಡಿದನು ಇಂದ್ರಜಿತ್ತು ಕಡುಕೋಪದಿಂದ ಹೆಡೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ. ಹಿಡಿದನು ಇಂದ್ರಜಿತು ಕಡುಕೋಪದಿಂದ ಹೆಡೆ ಮುರಿ ಕಟ್ಟಿದ ಬ್ರಹ್ಮಾಸ್ತ್ರದಿಂದ. ಗುಡುಗುಡು ಗುಟ್ಟುತ ಕಿಡಿಕಿಡಿಯಾಗುತ್ತ ನಡೆದನು ಲಂಕೆಯ ಒಡೆಯನಿದೆಡೆಗೆ. ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು. ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ತೂಗುತ್ತ ಮಾತಾಡಿಸಿದನು. ಭಂಡು ಮಡದೆ ಬಿಡೆ ನೋಡು ಕಪಿಯನೆ ಗಂಡು ಗಲಿಯು ದುರುದುರಿಸಿ ನೋಡಿದನು. ಎಷ್ಟು ಸಾಗಸವಂತ ನೀನೇ ಬಲವಂತ. ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ. ನೆಲೆಯಾವುದೇಳೋ ನಿನ್ನೊಡೆಯ ಹೆಸರನ್ನ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೊಡಗನೆ. ನೆಲೆಯಾವುದೇಳೋ ನಿನ್ನೊಡೆಯ ಹೆಸರನ್ನ. ಬಲವಂತ ರಾಮರ ಬಂಟ ಬಂದಿಹೆನೋ ಹಲವು ಮತ್ಯಾಕೋ ಹನುಮನು ನಾನೇ. ಬಡರಾವಣನೆ ನಿನ್ನ ಬಡಿದು ಹಾಕುವೆನೋ ಒಡೆಯನ ಪಣೆಗಿಲ್ಲ
ಎಂದು ತಾಳಿದೇನೋ ಬಡರಾವಣನೆ ನಿನ್ನ ಬಡಿದು ಹಾಕುವೆನೋ ಒಡೆಯನ ಪಡೆಯಿಲ್ಲ ಎಂದು ತಾಳಿದೇನೋ ಕುಡಿಯೇಳಿಸುವೆನು ಪುಲ್ಲರ ಕಸರನೆ ತೊಡೆವೆನು ನಿನ್ನ ಪಣೆಯ ಅಕ್ಷರವ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ನಿನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ ನಿನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನಿತ್ವರಿಯ ನನ್ನಂಥ ದೂತರು ನಿನ್ನಂಥ ಪ್ರೇತರು 200-300 ಕೋಟಿ ಕೆಳರಿಯ ಕಡುಕೋಪದಿಂದಲಿ ಕೂಳ ರಾವಣನು ಸುಡಿಲೆದ ಬಾಲವ ಸುತ್ತಿವಸನವ ಕಡುಕೋಪದಿಂದಲಿ ಕೂಳ ರಾವಣನು ಸುಡಿಲೆದ ಬಾಲವ ಸುತ್ತಿವಸನವ ಒಡೆಯನ ಮಾತಿಗೆ ತಡೆಬಡೆಯಿಲ್ಲದೆ ಒಡನೆ ಮುತ್ತಿದರು ಗಡಿ ಮನೆಯವರು ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲಿ ತಂದರು ವಸನವ ತಂಡ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿಯಲಿ ಚಂದದಿ ಹರಳಿನ ತೈಲೊದಳದ್ದಿಸಿ ನಿಂದ ಹನುಮನು ಬಾಲವ ಬೆಳೆಸುತ್ತ ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು ಶಾಲು ಸಕಲಾತಿಯು ಸಾಲದೆ ಇರಲು ಬಾಲೆರ ವಸ್ತ್ರವ ಸೆಳೆದು ತರೆನಲು ಬಾಲವ ನಿಲ್ಲಿಸೆ ಬೆಂಕಿಯ ನಿಡುತ್ತಲಿ ಕಾಲ ಮೃತ್ಯುವ ಕೆಣಕಿದರಲ್ಲಿ ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಕುಣಿ ಕುಣಿದಾಡುತ್ತ ಮುಗಿಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಕಿಸುತ್ತ ಝಣ ಝಣ ಝಣರೆನೆ ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರುತಿಗೆ ಮಂಗಳಂ ಸೀತಾದೇವಿ ಚರಣಂಗಳಿಗೆ ಮಂಗಳವೆನುತ ಲಂಕೆಯ ಸುಟ್ಟು ಲಂಘಿಸಿ ಅಸುರನ ಗಡ್ಡಕ್ಕೆ ಹಿಡಿದ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಭಳಿರೆ ಭಳಿರೆ ಹನುಮಂತ ಹೊತ್ತಿತು ಅಸುರನ ಗಡ್ಡ ಮೀಸೆಗಳು
ಸುತ್ತಿತು ಹೋಗೆ ಬ್ರಹ್ಮಾಂಡ ಕೋಟಿಯೊಳು ಹೊತ್ತಿತು ಅಸುರನ ಗಡ್ಡ ಮೀಸೆಗಳು ಸುತ್ತಿತು ಹೊಗೆ ಬ್ರಹ್ಮಾಂಡ ಕೋಟಿಯೋಳು ಚಿತ್ತದಿ ರಾಮರು ಕೋಪಿಸುವರು ಎಂದು ಚಿತ್ರದಿ ನಡೆದನು ಅರಸನಿದೆಡೆಗೆ ಸೀತೆಯ ಕ್ಷೇಮವ ರಾಮರಿಗೆ ಹೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ ಸೀತೆಯ ಕ್ಷೇಮವ ರಾಮರಿಗೆ ಹೇಳಿ ಪ್ರೀತಿಯಿಂ ಕೊಟ್ಟ ಗುರುಗ ಕರದಲ್ಲಿ ಸೇತುವೆ ಕಟ್ಟಿ ಚತುರಂಗ ಬಲ ಸಹ ಮುತ್ತಿತು ಲಂಕೆಯ ಸೂರೆಗೈಯುತ್ತಲಿ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಹೆಗ್ಗಳವಾಯಿತು ರಾಮರ ದಂಡು ಮುತ್ತಿತು ಲಂಕೆಯ ಕೋಟೆಯ ಕಂಡು ಹೆಗ್ಗಳವಾಯಿತು ರಾಮರ ದಂಡು ಮುತ್ತಿತು ಲಂಕೆಯ ಕೋಟೆಯ ಕಂಡು ಹೆಗ್ಗದ ಕಾಯುವರ ನುಗ್ಗು ಮಾಡುತ್ತಿರೆ ಧಕ್ಕನೆ ಪೇಳ್ದರು ರಾವಣಗಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು ರಾವಣ ಮೊದಲಾದ ರಾಕ್ಷಸರ ಕೊಂದು ಭಾವಶುದ್ಧದಲ್ಲಿ ವಿಭೀಷಣ ಬಾಳೆಂದು ದೇವಿ ಸೀತೆಯನ್ನೊಡಗೊಂಡು ಅಯೋಧ್ಯದಿ ದೇವ ಶ್ರೀರಾಮ ರಾಜ್ಯವಾಳಿದರು ಎಷ್ಟು ಸಾಗಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದಯೋ ಅಜನ ಪದವಿಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಂದ ಹನುಮಂತರಾಯ ಪಂಕಜಾಕ್ಷ ಹಯವದನನ ಕಟಾಕ್ಷದಿ ಬಿಂಕದಿ ಪಡೆದಯೋ ಅಜನ ಪದವಿಯ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚಂಡಾಡಿದ ದಿಟ್ಟ ನಿನಹುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ 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 ಇದುವರೆಗೆ ನಂದಗೋಕುಲ ಕಲಾವಿದರ ನೃತ್ಯ ವೈಭವವನ್ನು ತಾವು ನೋಡಿದ್ದೀರಿ.
ಇದೀಗ ವೇದಿಕೆಯ ಮೇಲೆ ಸೌಹಾರ್ದ ದೀಪಾವಳಿ ಸಂಗಮದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಾದ ನಂತರ ದಯವಿಟ್ಟು ಗಮನಿಸಿ, ಮತ್ತೆ ಸುಮಾರು 3/4 ಗಂಟೆಗಳ ಅತ್ಯಂತ ವಿಶಿಷ್ಟವಾದ ನೃತ್ಯ ವೈಭವ ತಮಗಾಗಿ ಕಾದಿದೆ. ಸಭಾ ಕಾರ್ಯಕ್ರಮದ ನಂತರ ನಂದಗೋಕುಲದ ಮುಂದುವರಿದ ನೃತ್ಯ ವೈಭವದ ಭಾಗವನ್ನು ತಾವು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಇದೀಗ ವೇದಿಕೆಯ ಮೇಲೆ ಹೊಸಕುರಲ್ ಬಳಗ ಉಳ್ಳಾಲ, ಸದ್ಭಾವನಾ ವೇದಿಕೆ ಉಳ್ಳಾಲ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಮತ್ತು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ, ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ, ರೋಟರಿ ಸಮುದಾಯ ದಳ ಕೊಲ್ಯ, ಜಮಾಯಿತೆ ಇಸ್ಲಾಮಿ ಹಿಂದ್ ಉಳ್ಳಾಲ, ನವೋದಯ ಫ್ರೆಂಡ್ಸ್ ರಿಜಿಸ್ಟರ್ಡ್ ಉಳ್ಳಾಲ ಬೈಲ್ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಅತ್ಯಂತ ವಿಶೇಷವಾದ ಸೌಹಾರ್ದ ದೀಪಾವಳಿ ಸಂಭ್ರಮ ಈ ವೇದಿಕೆ ಮೇಲೆ ಇದೀಗ ನಡೆಯಲಿಕ್ಕಿದೆ. ತಮ್ಮೆಲ್ಲರ ಉಪಸ್ಥಿತಿಯನ್ನು ಈ ಸಭಾ ಕಾರ್ಯಕ್ರಮಕ್ಕೆ, ಅದಾದ ನಂತರ ಮುಂದುವರಿಯಲಿರುವ ನಂದಗೋಕುಲದ ಆಯ್ದ ನೃತ್ಯ ವೈಭವಕ್ಕೆ ತಮ್ಮನ್ನು ನಿರೀಕ್ಷೆಯಲ್ಲಿರುತ್ತಾ ಈ ವೇದಿಕೆಯಲ್ಲಿ ಇದೀಗ ದೀಪಾವಳಿ ಸಂಗಮ.
ಛೀ ಛೀ ಹಲೋ ಹಲೋ ಆತ್ಮೀಯರೇ, ಪುಸ್ತಕಗಳ ಬಳಗ ಸದ್ಭಾವನಾ ವೇದಿಕೆ ಉಳ್ಳಳದ ಸೌಹಾರ್ದ ದೀಪಾವಳಿ ಸಂಭ್ರಮಗೂ ನಿಖಲು ಮಾತಿರಲ್ಲ ಬರ್ತಾರೆ. ನಿಖಲೆ ಮಾತಿರಲ್ಲ ಇಲೇಸಿಗೆ ಮೋಕ ಹಿಡಿದುಕೊಂದಿಲ್ಲ. ತುಳುವ ನಾಡದ ಈ ಕಡಲ ಭರಿತ ಇತಿಹಾಸ ಪ್ರಸಿದ್ಧ ಸೋಮನಾಥ ದೇವರನ್ನು ಮನಸ್ಸಿನ ಇನ್ನೊಂದು ಐತಿಹಾಸಿಕ ಇಡೀ ನಾಡೊರ್ಮೆ ಪುಗರ್ತೆ ಪಡೆದಂಚಿನ ಉಳ್ಳಾಳದ ಆ ದರ್ಗದ ಅಂಚಿನ ಸಂಭ್ರಮ ಏನೊಟ್ಟಿಗೆ ಶತಮಾನದ ಜಾಸ್ತಿ ವರ್ಷ ಏನಂಚಿನ ಐತಿಹಾಸಿಕ ಪೆರ್ಮಣ್ಣೂರು ಚರ್ಚ್ ಒಂದು ಮಾತ ಒಟ್ಟಿಗೆ ಸೇರಿದು ಈ ಉಳ್ಳಾಲ ಪನ್ಪುಣವು ಸೌಹಾರ್ದತೆಯ ಒಂದು ಸಂಗಮ ಅಂತ ಪನೊಳಿ. ಈ ಸೌಹಾರ್ದದ ಸಂಗಮದ ಒಟ್ಟಿಗೆ ನಮ್ಮ ಮಾತೆಲ್ಲ ಸೇರಿದ ಒಂದು ಮಹಾಸಂಗಮ ಬಹುಶಃ ಪುಸ್ತಕಗಳ ಬಳಗ ಅಂಚಿನ ಸದ್ಭಾವನಾ ವೇದಿಕೆದ ರಡ್ಡು ಒಟ್ಟಿಗೆ ಸೇರಿಗೇಡು ಮಹಾಸಂಗಮನ ಮೂಲಕ ಆ ಒಂದೊಂದು ಈ ಸಂಗಮ ಬತ್ತಿನ ಅಂಚಿನ ಮಾತೆರೆಗಳ ಮೋಕೆಡು ಉಡಲ್ದಂಜಿದ್ದು ಮೋಕೆಡು ಎದುಕೊಂದಿಲ್ಲ. ಆತ್ಮೀಯ ಬಂಧುಲೆ, ಪುಸ್ತಕಗಳು ಪರಿಪಿನ ಒಂಜಿ ಸುದ್ದಿವಾಹಿನಿ ಈ ಉಳ್ಳಾಲ ಭಾಗಡ್ ಸುಮಾರು 22 ವರ್ಷದಿಂಚಿ ಮೂಲ ಬುಟ್ಟು ನೆಡಬಕ್ಕ ಜಾತಿ ಧರ್ಮನ ಮೀರಿದು ಈ ಭಾಗದ ಜನಕಲ್ನ ನಾಡಿ ಮಿಡಿತ ಎಂಚಿಕೊಂಡು ಜನಕಲ್ನ ಭಾವನೆలు ಎಂಚಿಕೊಂಡು ಒಂದಕ್ಕೆ ಮಾತೆಲ್ಲ ಸ್ಪಂದನೆ ಮಲ್ಪಣ ಮೂಲಕ ಈ ಉಳ್ಳಾಲ ಭಾಗಡ್ ಮಾತೆರ್ನ ಪ್ರೀತಿದ ವಾಹಿನಿ ಅದು ಬೆಳೆಯೊಂದಿಪ್ಪ ಪುಸ್ತಕಗಳು ಬಳಗ ಕರಿಣ 13 ವರ್ಷದ ದುಂಬು ದಶಮಾನೋತ್ಸವ ಸಮಾರಂಭ ಆಚರಣೆ ಮಲ್ತಾ. ಈ ದಶಮಾನೋತ್ಸವ ಸಮಾರಂಭ ಮಲ್ತ ನಡೆದಕ್ಕ ಪ್ರತಿ ವರ್ಷಲ ಸರ್ವಧರ್ಮ ಬೋಡೇನಂಚಿದ ಕಾರ್ಯಕ್ರಮಗಳು ಹಿಂದೂ ಧರ್ಮದ ಸಂಬಂಧಪಟ್ಟಂತೆ ದೀಪಾವಳಿ ಸಂಭ್ರಮನ ನಮ್ಮ ಸೌಹಾರ್ದಯುತವಾದ ಮಲ್ಪನ ದೀಪಾವಳಿ ಸಂಭ್ರಮ, ಇಸ್ಲಾಂ ಧರ್ಮದ ಮಾತೆಲ್ಲ ಒಟ್ಟಿಗೆ ಸೇರಿಗೆ ಮಲ್ತು ನಮ್ಮ ಮಾತೆಲ್ಲ ಸೇರೊಂದು ಸೌಹಾರ್ದ ರಂಜಾನ್ ಕೂಟ, ಅದರೊಟ್ಟಿಗೆ ಕ್ರೈಸ್ತ ಧರ್ಮದ ಮಾತ ಬಾಂಧವರಿಲ್ಲ ನಮ್ಮ ಮಾತೆಲ್ಲ ಸೇರೊಂದು ಸೌಹಾರ್ದ ಕ್ರಿಸ್ಮಸ್ ಇಂಚಿನ ಆಚರಣೆ ಮಲ್ತೊಂದು ಬತ್ ನಡೆದಕ್ಕ ಒಂದು 13ನೇ ವರ್ಷದ ಕಾರ್ಯಕ್ರಮ ನಿರಂತರವಾದ ಒವೇ ಒಂಜಿ ಅಡೆತಡೆ ಇಜ್ಜಂದೆ ಈ ಕಾರ್ಯಕ್ರಮ ನಡೆತೊಂದು ಬಹುಶಃ ನಮ್ಮ ಮಾತೆರ ನಿಖಲ ಮಾತೆರ್ನ ಪ್ರೀತಿ ವಿಶ್ವಾಸವರದವರ ಈ ಲೇಸಲು ಮಾತ ಪೊರು ನಡೆತೊಂದರು. ಇಂಚಿತಿ ಈ ಸಭೆಲೇಸಿದ ಪುಸ್ತಕಗಳ ಬೆಳಗದ ಸದ್ಭಾವನಾ ವೇದಿಕೆದ ಈ ಒಂದು ಸೌಹಾರ್ದ ದೀಪಾವಳಿ ಸಂಗಮ ನಿಖಲು ಮಾತೆಲ್ಲ ಬರ್ತಾರೆ. ಕಿರಿಯರು ಹಿರಿಯರು ಅಂಚನೆ ಮಾತಾ ಸೇರಿದ ನಕಲ ಮಾತೆರಲ್ಲ ಆಶೀರ್ವಾದ ಅನುಗ್ರಹ ನಟ್ಟೊಂದು ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಆಶೀರ್ವಾದನ ಅನುಗ್ರಹವನ್ನು ಬೇಡೊಂದು ಸೌಹಾರ್ದ ಸಂಭ್ರಮದ ಈ ಒಂಜಿ ವೇದಿಕೆಗೆ ಮಲ್ಲ ಬೆಣ್ಣಿನ ಮಾತೆಲ್ಲ ಮೋಕ ಹಿಡಿದುಕೊಂಡಿಲ್ಲ. ಇಣಿತ ಸಭೆಲಿಸಿದ ಗುರುಕರರಾದ ನಮ್ಮೊಟ್ಟಿಗೆ ಉಳ್ಳೇರು ನಿವೃತ್ತ ಸೇನಾನಿಗಳು ಮಾಜಿ ಸದಸ್ಯರು ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರ ಶ್ರೀಯುತ ಕೃಷ್ಣಗಟ್ಟಿ ಅಡಕ ಮೇರೆ ವೇದಿಕೆ ಬರೋಡು ಮೇರೆ ವೇದಿಕೆಗೆ ಮೋದಿಕೆ ಎದುಕೊಂಡಿಲ್ಲ. ಅಂಚನೆ ಇನಿ ಆಶೀರ್ವಚನೆ ಮಲ್ಪರಿತನರು ವಂದನೀಯ ಸಿಪ್ರಿಯನ್ ಪಿಂಟು ಪ್ರಧಾನ ಧರ್ಮಗುರುಗಳು ಸೈಂಟ್ ಸೆಬಾಸ್ಟಿಯನ್ ಧರ್ಮಗುರುಗಳು ಪೆರ್ಮನೂರು ಅಂಚನೆ ಮಾತ ಅತಿ ನಕಲ್ಲ ಮಾತಿರ್ಲ ಬರೋಡು ಸದ್ಭಾವನಾ ವೇದಿಕೆದ ಅಧ್ಯಕ್ಷರು ಪ್ರಸಾದ ಕಳ್ಳಿಮಾರು ಅಂಚನೆ ಪುಸ್ತಕಗಳು ಬೆಳಗದ ನಿರ್ದೇಶಕರು ವಿಜಯಧರ ಶೆಟ್ಟರು ಮಾತ ಭಿನ್ನರೆಲ್ಲ ಮೋಕೆ ಎದುಕೊಂಡು ಭಿನ್ನ ಮಲ್ತೊಂದಲೆ ಶ್ರೀಯುತ ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಅಧ್ಯಕ್ಷರು ಮೆರ್ಸಿ ಕೇರ್ ಟ್ರಸ್ಟ್ ಮಂಗಳೂರು, ಜನ ಅಕ್ಬರ್ ಅಲಿ ರಾಜ್ಯ ಕಾರ್ಯದರ್ಶಿಗಳು ಜಮಾತೆ ಇಸ್ಲಾಮಿ ಹಿಂದ್, ಶ್ರೀ ಚಂದ್ರರಾಜ್ ಶೆಟ್ಟಿ ಕೋಶಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಶ್ರೀಯುತ ಪ್ರಸಾದ್ ರೈ ಕಳ್ಳಿಮರ ಅಧ್ಯಕ್ಷರು ಸದ್ಭಾವನಾ ವೇದಿಕೆ ಉಳ್ಳಾಲ, ಶ್ರೀ ಕೆ.ಟಿ. ಸುವರ್ಣ ಮಾಜಿ ಸದಸ್ಯರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ, ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ್ ಗುತ್ತು ಅಧ್ಯಕ್ಷರು ಕೋಟೆಗಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ನೇಮಿತ ಕೋಟೆಗಾರ್, ಶ್ರೀ ಪ್ರವೀಣ್ ಶೆಟ್ಟಿ ಮೇಗಿನ ಮನೆ ಪಿಲಾರ್ ಸಮಾಜ ಸೇವಕರು ಅನಿವಾಸಿ ಭಾರತೀಯ ಉದ್ಯಮಿಗಳು, ಶ್ರೀ ಸತೀಶ್ ಕುಂಬಳ ಅಧ್ಯಕ್ಷರು ಬಾಲಕೃಷ್ಣ ಮಂದಿರ ಕುಂಪಳ, ಶ್ರೀ ಸುರೇಶ್ ಭಟ್ನಗರ ಆಡಳಿತ ಮುಕ್ತೇಶ್ವರ ಶ್ರೀ ಚೀರುಮೆ ಭಗವತಿ ಕ್ಷೇತ್ರ ಉಳ್ಳಾಲ, ಅಬ್ದುಲ್ ಕರೀಂ ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ, ಶ್ರೀ ಪ್ರವೀಣ್ ಉಳ್ಳಾಲ್ ಬೈಲ್ ಅಧ್ಯಕ್ಷರು ನವೋದಯ ಫ್ರೆಂಡ್ಸ್ ಸರ್ಕಲ್ ಉಳ್ಳಾಲ ಬೈಲ್,
ಶ್ರೀ ವೇಣುಗೋಪಾಲ್ ಕೊಲ್ಯ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಯ, ಶ್ರೀ ಹರೀಶ್ ಮುಂಡೋಳಿ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ, ಶ್ರೀಮತಿ ಸುಧಾ ಸುರೇಶ್ ಅಧ್ಯಕ್ಷರು ಯುವ ವಾಹಿನಿ ಕೊಲ್ಯ ಘಟಕ, ಶ್ರೀ ಸುಂದರ್ ಸುವರ್ಣ ಅಧ್ಯಕ್ಷರು ರೋಟರಿ ಸಮುದಾಯ ದಳ ಕೊಲ್ಯ ಬಗ್ಗೆ ಮಾತಿರಲ್ಲ ಈ ಒಂದು ಸಬಲೇಸಿನ ಮಿತ್ತ ಚವಡಿದ ಮತ್ತರ ಮೇದ ಮಿತ್ತು ಒಲಗೌಡನಿಕಲ ಭಿನ್ನಯ ಮತ್ತೊಂದಲ್ಲೇ ಅಂಚನೆ ಸೇರಿದಿನ ಚಿನ್ನ ಎಂಕಲ ಮಾತಿರ್ಲ ಬಂದುಲ್ಲ ದೈದಿದು ಎದುರು ಭಾಗ ಹೊಡಿತನ ಆಸನ ಬರ್ತದೆ ಕುಲ್ಲುದು ಈ ಒಂದು ಸಬಲೇಸಿನ ಪೊರ್ಲು ಮಲ್ತು ನೋಡ್ನಿಕಲ ಭಿನ್ನಯ ಮತ್ತೊಂದಲ್ಲೇ ಈ ತಿರೇಟ ನಡತನ ಚಿನ್ನ ಸದನ್ ಬಂಗೇರ್ ಎಂಗಲ ಹಿರಿಯರ್ ಮತ್ತಿರ ದೈದಿದ ಎದುರು ಭಾಗ ಬತ್ತ ಆಸಿನ ನೋಡು ಮಾತ ಉಂತುದಾರೆ ಕುಲ್ಲಿದು ಈ ಲೇಸಿದ ಪಾಲ್ಪಡೆಯಿಂದ ನನಾತ್ ಪೊರ್ಲು ತೋಜಿ ಒಂದು ಎಂಕ್ಲಾಗಿ ತೋಜೊಂದುಂಡು ದೈದಿದು ಬಾಜಿಲ್ ಮಾತ ಪರ್ದು ಐನಾತ್ ಇತ್ತಿನ ಹಚ್ಚಿದ ಜಾಗಡಿಕ್ಲು ಮಾತ ಕುಲ್ಲುದು ಈ ಒಂಜಿ ಲೇಸಿನ ಪೊರ್ಲು ಮಲ್ತ್ಕೊಳ್ನಿಕ್ಲ ಬೆಣ್ಣೆ ಮಲ್ತೊಂದಿಲ್ಲ ಸಮಯಗೂ ಸರಿಯಾದ ಶುರುವಾದ ಸಮಯ ಸರಿಯಾಗಿ ಮುಗಿಪಿನ ನಮ್ಮ ಉದ್ದೇಶ ಸೀಮಿತ ಚೌಕಟ್ಟು ಸಮಯದ ಮಿತಿನ ನಮ್ಮ ಮಾತಿರಲ್ಲ ತೆರೆಯೊಂದ ಅಂಚದವರ ಸಮಯಕ್ಕೆ ನಮ್ಮ ಬೆಲೆ ಕೊರಕ ನಮ್ಮ ಮಾತಿರಲ್ಲ ಸಮಯ ಎಲ್ಲ ಅತ್ಯಂತ ಪವಿತ್ರ ಪಂಡದ ತೆರೆಯೊಂದು ಇತ್ತದ ಈ ಲೇಸು ಬತ್ತಿನ ನಮ್ಮ ಮಾತೆಗಳ ಮೋಕೆ ಎದುಕೊಂದಿತ್ತ ಪ್ರಾರ್ಥನೆ ಮಲ್ಪರಲ್ಲಿರು ಕುಮಾರಿ ಯಶಿಕಾ ಬೊಕ್ಕ ಕುಮಾರಿ ಉನ್ನತಿ ದೈದಿದು ವೇದಿಕೆ ಬರಡು ಪ್ರಾರ್ಥನೆ ಮಾಡೋಡು. ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದ ವಂದಿತ ನೀನು ಆದಿಪೂಜಿತ ನೀನು ವೇದ ವಂದಿತ ನೀನು ಮೋದಕ ಪ್ರಿಯ ನೀನು ಗಜಾನನ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. ದೇವರನ್ನ ಸುಗಿಪಣ್ಣಚಿನ ಯಶಿಕ ಬಕ ಉನ್ನತಿಗೆ ಸ್ವಲ್ಪ ಸಂದಾಯ್ತ ಮಲ್ತೊಂದು ಕೃಷ್ಣಪಣ್ಣ ದೈದಿದು ವೇದಿಕೆ ಬರಡು ಕೃಷ್ಣಪಣ್ಣ ವೇದಿಕೆ ಬಲೆ ಬಲೆ ವೇದಿಕೆ ಬಲೆ 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 ಪೊಸಗುರಲ್ ಪನ್ಪಣ ಸಂಸ್ಥೆ ಕರಿಣ 22 ವರ್ಷದಿಂಚಿ ಭಾಗಡು ಉದಿಪುನ ನಡೆದ ಬೊಕ್ಕ ಬಹುಶಃ ಮಾತೆರ್ನ ಬಾಯಿಡ್ಲ ಒಂಜಿ ಲೇಸ ಅನ್ನಗಲ್ಲ ಪೊಸಗುರಲ್ ಗೊಂಜಿ ಪನ್ಕ ಅಂದು ಈ ಆ ರೀತಿದ ಭಾವನೆಲು ಪುಟ್ಟೊಂದು ಬತ್ತಿನ ಬಹುಶಃ ಒಂದಕ್ಕೆ ಮಾತ ಕಾರಣಕರ್ತರು ಪೊಸಗುರಲ್ ಸಂಸ್ಥೆದ ನಿರ್ದೇಶಕರು ಶ್ರೀ ವಿದ್ಯಾಧರ್ ಶೆಟ್ರು ನಮ್ಮ ಮಾತೆರ್ಲ ಒಟ್ಟಿಗೆ ಮಲ್ತೊಂದು ಒಂದು ಸಂಸ್ಥೆ ಖಾಲಿ ಎನ್ನ ಮಾತ್ರ ಹತ್ತು ನಮ್ಮ ಮಾತೆರ್ನಲ ಸಂಸ್ಥೆ ಒಂದು ನಮ್ಮ ಮಾತೆರ್ಲ ನಮ್ಮ ಒಟ್ಟಿಗೆ ಇತ್ತು ನಾನು ಈ ಸಂಸ್ಥೆ ನಾತು ಬುಳಿವು ಪನ್ಪುಣಂಚಿದಂಜಿ ಮಲ್ಲ ಒಂಜಿ ಯೋಚನೆ ದಿ ಒಂದು ಕಟ್ಟಿನ ಸಂಸ್ಥೆ ಬಹುಶಃ ಒಂದಿನ ಉದ್ದೇಶ ಎಲ್ಲ ಸೌಹಾರ್ದತೆ ಮಾತೆರ್ಲ ಅಣ್ಣೆ ಮೆಗ್ಗೆಲಕ್ಕೆ ಇಪ್ಪು ನಂಚಿನ ಅಕ್ಕ ಮೆಗ್ಗೆಲಕ್ಕೆ ಇಪ್ಪು ನಂಚಿತ ಸಂಬಂಧನ ಪುಟ್ಟು ನಂಚಿತ್ನ ಈ ಒಂಜಿ ಸಂಸ್ಥೆದ ಉದ್ದೇಶ. ಈ ಸಂಸ್ಥೆ ನಿರ್ದೇಶಕರು ಶ್ರೀ ವಿದ್ಯಾಧರ್ ಶೆಟ್ರು ಇನ್ನಿತ ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆದ ಮದಿಪುಲ ಏನೊಟ್ಟಿಗೆ ಮಾತೆರಲ್ನ
ಸ್ವಾಗತ ಮಲ್ಪೊಂದು ವಿನಯ ಮಲ್ತೊಂದುಲ್ಲೆ. ಆತ್ಮೀಯ ಬಂಧುಲೆ, ಹೊಸಕೊರಲ್ ಬಳಗ ಸದ್ಭಾವನಾ ವೇದಿಕೆ, ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್, ಕೊಲ್ಯ ಬಿಲ್ಲವ ಸೇವಾ ಸಮಾಜ, ಯುವವಾಹಿನಿ ಕೊಲ್ಯ, ರೋಟರಿ ಸಮುದಾಯ ದಳ ಕೊಲ್ಯ, ಬೊಕ ನವೋದಯ ಫ್ರೆಂಡ್ ಸರ್ಕಲ್ ಉಳ್ಳಾಲ ಬೈಲ್ ನೆತ ಮಾತ ಒಟ್ಟು ಸೇರಿಗಡು ಈ ಒಂಜಿ ಹೊಸಕೊರಲ್ ಬಳಗದ ನೇತೃತ್ವಡು ದೀಪಾವಳಿ ಸೌಹಾರ್ದ ಸಂಗಮ ಕರಿ ಕೆಲವು ವರ್ಷಡು ನುವೇ ಸಭಾಂಗಣ ನಡತೊಂದುಂಡು. ಎಂಕಲ್ನ ಕಾರ್ಯಕ್ರಮದ ಉದ್ದೇಶ ಅವು ಸೌಹಾರ್ದತೆದ ಮೂಲಕ ಸಮಾಜೋಡು ಒಂಜಿ ಸಾಮರಸ್ಯತೆ ಬೊಕ ಸಮಾಜೋಡು ಒಟ್ಟಾದ ಬದುಕುನಂಚಿನ ಒಂಜಿ ಪರಿಕಲ್ಪನೆ ಮೂಡ್ದು ಬರೋಡು ಪನ್ಪಿನಂಚಿನ ಉದ್ದೇಶಡು ಹೊಸಕೊರಲ್ ಬಳಗದ 10ನೇ ವರ್ಷದ ದಸಮ ಸಂಪನ್ನಮಡು ಈ ಕಾರ್ಯಕ್ರಮ ಆರಂಭ ಆಂಡು ಇತ್ತೆ ಹೊಸಕೊರಲ್ 22ನೇ ವರ್ಷದ ದುಮ್ಮರಿಯೊಂದುಂಡು. ಈ ಸೌಹಾರ್ದ ಸಂಗಮಲು 16ನೇ ವರ್ಷದ ದುಮ್ಮರಿಯೊಂದುಂಡು. ದೇವೇರಿ ಈತನೇಟ ಎತ್ತಾಯಿರು ನನ್ನ ದುಂಬಗಳ ಎತ್ತಾವೇರು ಪನ್ಪುನಂಚಿನ ಒಂಜಿ ನಂಬಿಕೆ ವಿಶ್ವಾಸಡು ನಿಖಲ ಮಾತ ಪ್ರೀತಿಡಿ ಈತ ಮಾತ ಸಾಧ್ಯ ಅನ್ನೋದು ಪಣೊಂದು ಕೇವಲ ಎಂಕುಲು ಇನ್ವಿಟೇಷನ್ ಪಟ್ಟರೆ ಪೂಜ ಒಂಜಿ ದೂರವಾಣಿ ಕರೆ ಮೂಲಕ ಮಾತೆರೆಗಳ ತೆರಿಪವ ನಿಕುಲು ಬರೋಡು ಕಾರ್ಯಕ್ರಮಕ್ಕೂ ಸಹಕಾರೋಡು ಕೊರಡು ಪಂಡದು ಹೆಚ್ಚಿನ ಕುಲು ಎಂಕುಲು ಸೀಮಿತ ಸಂಖ್ಯೆ ಲೆತ್ತಿನಲ್ಲ ಲೆತ್ತಿನಟ್ಟು ಹೆಚ್ಚಿನ ಕುಲು ಬತ್ತದ ಕಾರ್ಯಕ್ರಮಕ್ಕೂ ಸಹಕಾರ ಕೊರ್ಪೇರು ಅವೇ ಒಂಜಿ ಭಾರಿ ಮಲ್ಲ ಶಕ್ತಿ ಎಂಕ್ಲಿಗೆ ಪಂಡೊಂದು ಹೊಸಕೊರಲ್ ಬಳಗದ ನೇತೃತ್ವಡು ಮೂಜಿ ಕಾರ್ಯಕ್ರಮಗಳು ಸೌಹಾರ್ದ ಈದ್ ಸಂದೇಶ, ಸೌಹಾರ್ದ ಕ್ರಿಸ್ಮಸ್ ಸಂದೇಶ, ಸೌಹಾರ್ದ ದೀಪಾವಳಿ ಕಾರ್ಯಕ್ರಮ ಇಂಚ ಮೂಜಿ ಕಾರ್ಯಕ್ರಮಗಳು ವರ್ಷ ಪೂರ್ತಿ ನಡಪನ ತೊಟ್ಟಿಗೆ ಸದ್ಭಾವನಾ ವೇದಿಕೆದ ಮುತಾಲಿಕೆಡು ಅವಲವಲು ಮಾದಕ ದ್ರವ್ಯ ದುಶ್ಚಟ ವಿರುದ್ಧ ಜಾಗೃತಿ ಅಭಿಯಾನ, ಸಮಾಜ ಜಾಗೃತಿ ಅಭಿಯಾನ ಬೇತೆ ಬೇತೆ ಕಾರ್ಯಕ್ರಮಲೂ ಬೇತೆ ಬೇತೆ ಸಮಯಡು ಎಂಗಳು ನಡಪ ಒಂದು ಪೋ ಇಂಚಗು ಒಂಜಿ ತಿಂಗಳದ ದುಂಬು ಹಿರಾ ಬಬ್ಬುಕಟ್ಟೆ ಶಾಲೆಡು ಒಂಜಿ ಬಾರಿ ಪೊರ್ಲದ ಕಾರ್ಯಕ್ರಮ ಆರೋಗ್ಯ ಮಾಹಿತಿ, ಸಾಮರಸ್ಯ ಮಾಹಿತಿ ಬೊಕ ಮಾದಕ ದ್ರವ್ಯದ ಮಾಹಿತಿ ಐಕ್ ಮೂಜಿ ಜನ ಯೋಗ್ಯ ಸಂಪನ್ಮೂಲ ವ್ಯಕ್ತಿಗಳು ಬರ್ತದೆ. ಈ ಕಾರ್ಯಕ್ರಮ ಭಾರಿ ಪೊರ್ಲುಡಾಣಿ ಇಂಚ ಬೇತೆ ಬೇತೆ ಶಾಲೆ ಕಾಲೇಜಿലേക്ക് ಪೋದು ವರ್ಷ ಪೂರ್ತಿ ಕಾರ್ಯಕ್ರಮ ನಡಪಾವ. ಉದ್ದೇಶ ಎಂಕ್ಲೆರ್ದು ದಾದನ ಮಲ್ಲ ಸಾಧನೆ ಆಪುಣೊಂದತ್ತು ಅಣ್ಣ ಎಂಕ್ಲೆರ್ದು ತೀರ್ನಾಥ ಎಂಕುಲು ಮನ್ಪೋ ಎಂಕುಲೊಟ್ಟಿಗೆ ಸಮಾಜಲ ಒಟ್ಟಿಗೆ ಅಂಡ ಈ ಕಾರ್ಯಕ್ರಮ ಸಮಾಜಗೂ ಮುಟ್ಟುಡು, ಸಮಾಜದ ಮೂಲಕ ಅವು ಬೇತೆ ಬೇತೆಕ್ಲೆಗೆ ಮುಟ್ಟುಡು, ಸಮಾಜ ಇನಿಯತ್ತಿ ಎಲ್ಲೆ ಪರಿವರ್ತನೆ ಅವು ಒಗ್ಗಟ್ಟದ ಒಂಜಿ ಐಕ್ಯ ಮಂತ್ರ ಸಮಾಜಡು ಮೂಡ್ದು ಬರು ಪನ್ಪುನ ಒಂಜಿ ಉದ್ದೇಶಡು ಸದ್ಭಾವನಾ ವೇದಿಕೆದ ಒಟ್ಟೊಟ್ಟಿಗೆ ಸೇರೊಂದು ಹೊಸಕೊರಲ್ ಬಳಗ ಈ ಕಾರ್ಯಕ್ರಮ ನಿರಂತರವಾದ ಮಂತೊಂದುಂಡು. ನೆಕ್ ಬೇತೆ ಬೇತೆ ಸಂಘ ಸಂಸ್ಥೆಗಳು ಬೇತೆ ಬೇತೆ ಪರಿಸರಡು ಕಾರ್ಯಕ್ರಮನಾಗ ಸೇರುವೆರು. ಉದಾಹರಣೆಗೆ ನೀ ಕೊಲ್ಯಡಾನಗ ಕರಿ 11 ವರ್ಷದ್ದು ಕೊಲ್ಯ ಬಿಲ್ಲವ ಸೇವಾ ಸಮಾಜದ ಕೊಲ್ ಈ ಒಂಜಿ ಸಭಾಂಗಣ ಕೊಡ್ದು ಕಾರ್ಯಕ್ರಮವನ್ನು ಯಶಸ್ವಿ ಮನ್ಪೆರೆ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಅಕಲ ಟ್ರಸ್ಟ್ ಬೊಕ ಯುವವಾಹಿನಿ ರೋಟರಿ ಸಮುದಾಯ ದಳ ಇಂಚ ಮಾತೆರಲ ಒಟ್ಟಾಪೇರು ಈ ಒಂಜಿ ಕಾರ್ಯಕ್ರಮಕ್ಕೆ ಬಾರಿ ಪೊರ್ಲುದ ಸಹಕಾರ ಕೊರ್ಪೇರು ವ್ಯವಸ್ಥೆಡು ಕೈ ಸೇರ್ವೇರು ಅಂಚನೆ ಬೇತೆ ಬೇತೆ ಕಟ್ಟಿಟ್ಟು ಬೇತೆ ಬೇತೆಗಳು. ಉದಾಹರಣೆಗೆ ನವೋದಯ ಫ್ರೆಂಡ್ ಸರ್ಕಲ್ ಈ ವರ್ಷ ರಾಜ್ಯೋತ್ಸವ ಬೈದಿನ ಒಂಜಿ ಸಾಧಕ ಸಂಸ್ಥೆ ಅಂಚನೆ ರಾಜ್ಯೋತ್ಸವದಗಳು ಜಿಂಜ ಜನ ಉಲ್ಲೇರಾಕ್ಲೇನೆ ಅನ್ನು ಬೊಕ್ಕ ಉಲ್ಲೇಖ ಮನ್ಪೆ ಈ ಮಾತ ಒಟ್ಟು ಸೇರಿಗೆ ಒಂಜಿ ಕಾರ್ಯಕ್ರಮ ಪೊರ್ಲುಡಾಪುಣು ಪನ್ಪುನವೇ ಖುಷಿ ಪಂಡೊಂದು. ಈ ಪೊರ್ಲು ನಿರಂತರವಾದ ಉಪ್ಪುಡಾಂಡ ನಿಖಲ ಮಾತೆರ್ನಲ್ಲ ಪ್ರೋತ್ಸಾಹ ಬೆಂಬಲ ಏಪಲ ಉಪ್ಪಡು ಗಣ್ಯ ಮಹನೀಯರು ವೇದಿಕೆಡು ಮಾತ್ರ ಎತ್ತು ವೇದಿಕೆದ ಎದುರುಳ್ಳ ಏತೋ ಜನ ಗಣ್ಯ ಮಹನೀಯರುಳ್ಳರು ಮಾತೆರ್ಲ ಒಂಜತ್ತು ಒಂಜಿ ರೀತಿಡು ಸಭೆಲೇಸಡು ಅತಿಥಿ ನಾಕಲು ಗೌರವಾನ್ವಿತರ ಆದುಪುಣಕಲೆ. ಉದಾಹರಣೆಗೆ ನಮ್ಮ ರವೀಂದ್ರ ಮಾಸ್ಟ್ರು ಅವೇತೋ ಕಾರ್ಯಕ್ರಮಡು ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ಪಡೆಯಿನಾರು ನಮ್ಮ ಸೌಹಾರ್ದ ದೀಪಾವಳಿ ಸೌಹಾರ್ದ ಕ್ರಿಸ್ಮಸ್ ಸಂದೇಶ ಕೊಡ್ತಿನಾರು. ಭಾರಿ ಹಿರಿಯರು ಸೀತಾರಾಮ್ ಬಂಗ್ಯಾರುಳ್ಳರು ಸಮಾಜದ ಒಂಜಿ ಸಾಮರಸ್ಯಗೆ ಅರೊಂಜಿ ಕೊಂಡಿ ಅರೇನು ಭೀಷ್ಮೆ ಎಂದು ಪನ್ಪ ಅಂಚ ಪುದರ್ ಬಂಡ್ರೆ ಪೋಣ ಮಾತೆರ್ನಲ್ಲ ಹೆಚ್ಚಿನ ಕಲ ಪುದರ್ ಗೊತ್ತುಂಡು ಅಣ್ಣ ಇಂಚಿನ ಮಾತೆರ್ಲ ಬತ್ತದ ಸಹಕಾರ ಕೊರ್ಪೇರು ಅವೇ ಒಂಜಿ ಮಲ್ಲ ಖುಷಿ ಪಂಡೊಂದು. ಈ ಒಂಜಿ ಹೊಸಕೊರಲ್ದ ದೀಪಾವಳಿ ಸೌಹಾರ್ದ ಸಂಗಮಗು ಕರಿ 12 ವರ್ಷಡು ನಿರಂತರವಾದ ಎಂಕ್ ಇರ್ನೊಟ್ಟಿಗೆ ಯಾನುಲ್ಲ ಎನ್ನೊಂಜಿ ಈತು ವರ್ಷಲ ಈತು ಉಂಡು ಇರೆಗೆ ಪಂಡದು ಸಹಾಯ ಕೊಡ್ದು ಈ ಪ್ರಾಯೋಡ್ಲ ಎಂಕ್ಲೆಗಿನ ಆಚೆಗೆ ಆಪುಂಡು ಒಳ್ಳ ಪೋಯರೆ ಉದಾಸೀನ ಆಪುಂಡು ಆಂಡ ಆರು ಲೆತ್ತಿ ಕೂಡಲೇ ಬರ್ಪೇರಿ ಇನ್ನಿತ ಗುರ್ಕಾರ್ಮೆನ್ ವಹಿಸೊಂದೇರು ಆರು ನಿವೃತ್ತ ಸೇನಾನಿ ಜಿಲ್ಲಾ ಧಾರ್ಮಿಕ ಪರಿಷತ್ತದ ಮಾಜಿ ಸದಸ್ಯರು ಕೋಟೆಕಾರ ಪಂಚಾಯತದ ಮಾಜಿ ಸದಸ್ಯರು ಇಂಚ ರಾಜಕೀಯವಾದ ಧಾರ್ಮಿಕವಾದ ಸಾಮಾಜಿಕವಾದ ಮಾತೆಟ್ಲ ತೊಡಗಿಸನಾರು ಮಾತಾ ರೀತಿಡ್ಲ
ಬೆಂಬಲ ಕೊರ್ಪಿನಾರು ಸಮಾಜದ ಎಡ್ಡೆ ಕೆಲಸಗೂ ಶ್ರೀಯುತ ಕೃಷ್ಣ ಗಟ್ಟಿ ಅರೇನು ಮಾತೆರ್ನಲ ಪರವಾದಿ ಅನ್ನು ಬಾರಿ ಮೋಕೆಡೆ ಎತ್ಕೊಂದುಲ್ಲೆ ಮಾತೆರ್ಲ ಒಂಜಿ ಜೋರ್ದ ಚಾಟಿ ಬಟ್ಟದಾರೆಗೆ ಒಂಜಿ ಗೌರವ ನಮನನ್ನು ಸಲ್ಲಿಸಾವಡು ಪಂಡೊಂದು ಅಂಚನೆ ಈ ಒಂಜಿ ಕಾರ್ಯಕ್ರಮಕ್ಕೂ ಮಾರ್ಗದರ್ಶನ ಕೊರ್ಪಿನಾರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಕೈತಲ್ದ ಪೆರ್ಮನೂರ್ದ ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಪ್ರಧಾನ ಧರ್ಮಗುರುಕುಲು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಆರ್ಲಾಂಚನೆಗಳ ಮಾತ ಕಾರ್ಯಕ್ರಮಗೂ ಲೆತ್ತಿ ಕೂಡಲೇ ಬರ್ಪೇರು ಅರೆಗಳ ಆರೋಗ್ಯದ ಸಮಸ್ಯೆ ಬೊಕ್ಕ ಬೇತೆ ಅನಿವಾರ್ಯವಾಯಿನ ಒಂಜಿ ಸಮಸ್ಯೆ ಇತ್ತನಲ್ಲ ಎಂಕಲ್ನ ಕಾರ್ಯಕ್ರಮಕ್ಕೂ ಬತ್ತದು ಒಂಜಿಗಳಿಗೆ ನಿಕ್ಕಲೊಟ್ಟಿಗೆ ಇತ್ತದು ಪೋಪೆ ಬಂಡದು ಪ್ರೀತಿದು ಇದು ಬೈದರು ಅರೆಗಳ ಬಾರಿ ಮೋಕೆಡೆ ಇತ್ಕೊಂಡು ಮಾತೆರ್ನಲ ಪರವಾದರಿಗೆ ಸ್ವಾಗತ ಸಂದ ಒಂದುಳ್ಳ ಅಂಚನೆ ಈ ಕಾರ್ಯಕ್ರಮಡು ಸೌಹಾರ್ದ ಸಂದೇಶ ಕೊರಿಯರೆ ನಮ್ಮ ಪ್ರತಿ ಸರ್ತಿ ಸಮಾಜದ ಬೇತೆ ಬೇತೆ ಗಣ್ಯರೆನ್ನಾಡುವ ಆಂಡ ಅಕಲ್ನ ಸಂದೇಶ ಸಮಾಜಗೂ ಮುಟ್ಟಲೆಕ್ಕ ಒಪ್ಪೋಡು ಸಮಾಜ ಆ ಸಂದೇಶನು ಒಪ್ಪೋಡು ಪನ್ಪುನಂಚಿನ ತಾತ್ವಿಕ ನೆಲೆಟ ಅಂಚಿತ್ತಿನ ವ್ಯಕ್ತಿಲಕ್ಕಲೇ ಎಂಕುಲು ಭಾರಿ ಸೂಕ್ಷ್ಮವಾದ ಆಯ್ಕೆ ಮನ್ಪುವ ಈ ಸರ್ತಿ ನಂಗೆ ನಮ್ಮೊಟ್ಟಿಗೆ ಸೌಹಾರ್ದ ಸಂದೇಶ ಕೊರಿಯರೆ ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಉಳ್ಳೇರು ಮರ್ಸಿ ಕೇರ್ ಟ್ರಸ್ಟ್ದ ಮೂಲಕ ಸಮಾಜ ಸೇವೆಯನ್ನು ಮಂತೊಂದು ಇಂಚುಗು ಪಜೀರು ಇನೋಳಿದಲ್ಪ ಒಂಜಿ ಬಡ ಪೊಂಜೆಗೂ ಇಲ್ಲನೆಲ್ಲ ಕಟ್ಟೋದು ಕೊಡ್ತೀರ ಯಾಕಂದ್ರೆ ಟ್ರಸ್ಟ್ದ ಮೂಲಕ ಇಂಚಿತ್ತಿನ ಅವೇತೋ ಸಮಾಜ ಸೇವೆಯನ್ನು ಮನ್ಪೇರು ಧಾರ್ಮಿಕವಾದ ಸೇವೆ ಮನ್ಪೇರು ಪ್ರತಿಡು ಸಿಎದು ಕುಡ್ಲಾಡು ಎಡ್ಡೆ ಪುಗರ್ತೆಯನ್ನು ಪಡೆದುಳ್ಳೇರು ಆರು ಎಡ್ಡೆ ವಾಗ್ಮಿಲ ಅಂದು ಅಂಚ ಅರ್ನ ಪುದರ್ ಎಂಕ್ ನಮ್ಮ ಆತ್ಮೀಯರು ಫ್ರಾಂಕಿ ಡಿಸೋಸ ಪಂಡೇರು ಫ್ರಾಂಕಿ ಕುಟಿನ ಪಂಡೇರು ಅರ್ನ ಆ ಒಂಜಿ ಸಲಹೆದ ಮೇರೆಗೆ ಅರೆಲ್ಲ ಇದ್ದ ಆರು ಪ್ರೀತಿಡು ಒತ್ತೊಂದು ಬೈದೇರು ಅರೆಲ್ಲ ಮಾತೆರ್ನಲ ಪರವಾದಿಯನ್ನು ಎದುಕೊಂದುಲ್ಲೆ ಅಂಚನೆ ನಮ್ಮೊಟ್ಟಿಗೆ ಎಲ್ಲರು ಜನಾಬ್ ಅಕ್ಬರ್ ಅಲಿ ರಾಜ್ಯ ಕಾರ್ಯದರ್ಶಿಗಳು ಜಮಾತೆ ಇಸ್ಲಾಮಿ ಹಿಂದ್ ಬಕ ಸದ್ಭಾವನಾ ವೇದಿಕೆದಲ ಜವಾಬ್ದಾರಿಡು ಉಪ್ಪುನಾರು ಎಡ್ಡೆ ವಾಗ್ಮಿ ಎಂಕಲ್ನ ಕಾರ್ಯಕ್ರಮಗಳು ನಡೆದು ತುಂಬಲ ಹೊರ ಬತ್ತದಾರ ಸಂದೇಶ ಕೊಡ್ತಾರೆ ಬೇತೆ ಬೇತೆ ಕಾರ್ಯಕ್ರಮಗಳು ಅವ್ರನ್ನ ಪಾತೆರೊಳ್ಳೆ ಅನ್ಕೆಂದೆ ಅವು ಸಮಾಜಗೂ ಮುಟ್ಟುನಂಚಿನ ಸಂದೇಶಗಳು ಸಮಾಜಗೂ ಒಂಚಿ ಎಡ್ಡ ಹಿತ ನುಡಿ ಕೊರ್ಪುನಂಚಿನ ಯೋಗ್ಯ ವ್ಯಕ್ತಿ ಯಾರು ಆರ್ಲ ನಮ್ಮೊಟ್ಟಿಗೆ ಅರೆಲ್ಲ ಮಾತೆರ್ನಲ ಪರವಾದ ಮೋಕೆಡೆ ಎತ್ಕೊಂದುಲ್ಲ ಅಂಚನೆ ನಾನೊಂಜಿ ಸಂಪನ್ಮೂಲ ವ್ಯಕ್ತಿಯಾದ ನಮಗೆ ಸಂದೇಶ ಕೊರಿಯರೆ ಶ್ರೀಯುತ ಚಂದ್ರಹಾಸ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಕೋಶಾಧಿಕಾರಿಯಾದ ಕನ್ನಡದ ಅಪ್ಪೆನ ಸೇವೆಯನ್ನು ಮಂತೊಂದುಳ್ಳೇರು ಇನ್ನಿತಾನೆ ಕನ್ನಡದ ಒಂಜಿ ತೇರು ಕುಡ್ಲರ್ದ ಒಂದು ಉಳ್ಳಾಲ ಭಾಗಕ್ಕೆ ಬರ್ತದೆ ನಮ್ಮ ದೂರದ ಕೇರಳ ಗಡಿಭಾಗ ದಾಟದ ಕಾಸರಗೋಡದಂಚು ಪೋನಗಳ ಇನ್ನು ಎದ್ಕೊಂಡು ಆ ತುರ್ತು ಕಾರ್ಯಕ್ರಮದ ನಡುಟ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಬೈದರು ಅವೇ ರೀತಿ ಬೇತೆ ಬೇತೆ ಕಾರ್ಯಕ್ರಮಗಳು ಆರು ಹೆಚ್ಚಿನ ಕಡೆಟಾರೇನು ಕೋಶಾಧಿಕಾರಿಯಾದ ಆಯ್ಕೆ ಮಾಡ್ಕೊಂಡೇನೆ ಅಂತೂತೆ ದಯಪಂಡ ಒಂಜಿ ಕೊರ್ನ ಕೆಲಸನು ಐನು ಕಡೆ ಮುಟ್ಟಾವುನಿಟ್ಟು ಐಕೆ ಹೆಂಚಿನ ಬೋಡು ದಾದ ಬೋಡು ಸಮಯೋಗ ಆಲೋಚನೆ ಮಂತೊಂದು ಐಕೊಂಜಿ ದಕ್ಷ ನೇತೃತ್ವನು ಕೊರ್ಪುನ ಅಂಚಿನ ಯೋಗ್ಯ ವ್ಯಕ್ತಿ ಎಡ್ಡೆ ವಾಗ್ಮೀಲ ಅಂದ ಎಡ್ಡೆ ಪಾತೆರ್ವೇರು ಬೊಕ್ಕ ನಿಕುಲು ತುಳುಟು ಎಡ್ಡೆ ಪಾತೆರ ಉಂಡು ಶ್ರೀಯುತ ಚಂದ್ರಹಾಸ್ ಶೆಟ್ಟಿ ಹೋಟೆಲ್ ಕಂಫರ್ಟ್ಸಿನ ಮಾಲಕರ ಅರೇನೆ ನಾನು ಮೋಕೆಡು ಮಾತೆರ್ನಲ ಪರವಾದಿ ಎತ್ಕೊಂಡುಲ್ಲ ಅಂಚನೆ ನಮ್ಮ ಸದ್ಭಾವನಾ ವೇದಿಕೆ ಉಳ್ಳಾಲ ಇಂದೆತ ಅಧ್ಯಕ್ಷರಾದ ಕರಿ ಎನ್ಮ ವರ್ಷಡು ಸೇವೆ ಮಂತೊಂದು ಪುನಾರು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರು ಸದ್ಭಾವನಾ ವೇದಿಕೆಗೆ ಎಡ್ಡೆ ರೀತಿಯ ಮಾರ್ಗದರ್ಶನ ಕೊರೊಂದು ಅವೇನು ಎನ್ಮ ವರ್ಷಡು ಬಾರಿ ಪೊರ್ಲುಡೆ ಮುನ್ನಡೆಸಾವೊಂದು ಒಂಜಿ ಸಂಘಟನೆಯನ್ನು ಮುನ್ನಡೆಸಾವನಿ ಐಟ್ಲ ಸಾಮಾಜಿಕ ಮನಸ್ಥಿತಿದ ಒಂಜಿ ಸಂಘಟನೆ ಮುನ್ನಡೆಸಾವನಿ ಆತ ಸುಲಭದ ಬೆಲೆತ್ತು ಐಕ್ ಬಾರಿ ಕಠಿಣ ಸವಾಲವು ಸದ್ಭಾವನಾ ವೇದಿಕೆಗಳು ಉಪ್ಪುನ ಸದಸ್ಯರು ಏತು ಬಂಡ ಒಂಜಿ 15-14 ಲೆಕ್ಕದ ಆಂಡ ಎಂಕುಲು ಮನ್ಪುನ ಕೆಲಸ ಅವು ಒಂಜರೆ ಸಾರಡ್ದು ಜನರದಲ್ಲ ಹೆಚ್ಚಿನ ಸೇವೆ ಸಾರ್ಥಕವಾದ ಸಮಾಜಕ್ಕೂ ಮಂತೊಂದುಲ್ಲ ಅವ್ರನ್ನ ಮಾರ್ಗದರ್ಶನಗಳು ಪಂಡೊಂದು ಮಾತಾ ಸದ್ಭಾವನಾ ವೇದಿಕೆದ ಸದಸ್ಯರುಳ್ಳರು ಮಾತೆರ್ನಲ ಪರವಾದಿಯನ್ನು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ ಅರೇನು ಮೋಕೆಡೆ ಎತ್ಕೊಂದುಳ್ಳೇನು ಅಂಚನೆ ನಮ್ಮ ಮಕ್ಕಳು ಆದ ಎಂಕುಲು ಒಂಜಿ ಕೆಲವು ಜನನು ನಿಕುಲು ಬರೋಡು ಗೌರವ ಉಪಸ್ಥಿತಿ ಇರ್ತದೆ ಎಂಕಲ್ನ ಕಾರ್ಯಕ್ರಮ ಅವು ಕಾರ್ಯಕ್ರಮ ಅಕುಲು ಬರ್ತದೆ ವೇದಿಕೆಡು ಕುಲ್ಲುಂಡನೆ ಅವು ಕಾರ್ಯಕ್ರಮಕ್ಕೆ ಒಂಜಿ ಮೆರುಗು ನಮ್ಮ ಉದಾಹರಣೆಗೆ ಶ್ರೀಯುತ KT ಸುವರ್ಣರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯರು ಆರು ಓಲ್ಲ ಆತ ಸುಲಭೋಡು ಕಾರ್ಯಕ್ರಮಕ್ಕೂ ಪೋಪುನಾರ ತಾಣ ನಂಗೆ ಕಾಲಕ್ಕೂ ಬರ್ತದೆ ಮುರಾಣಿದ ನಮ್ಮ ಸಮಾಲೋಚನಾ ಸಭೆಗಳ ಬರ್ತದೆ ಪೊರ್ಲುದ ಸಲಹೆ ಸೂಚನೆ ಕೊಡ್ತಾರೆ ಅವ್ರನ್ನ ಕೆಲವೊಂಜಿ ಸಲಹೆಲೇನು ಎಂಕುಲು ಇನ್ನಿತ ಕಾರ್ಯಕ್ರಮಡು ಅಳವಡಿಕೆ ಮಂತೊಂದು ಅರೆಗೆ ಏನು ತೆರಿಪ ಒಂದು ದಯಪಂಡ ಕೆಲವು ಸಲ ನಮ್ಮ ಗಡಿ ಬಿಟ್ಟಿಟ ಅತ್ರ ಬೇತೆ ರೀತಿಯ ಆಲೋಚನೆ ಕಾರ್ಯಕ್ರಮವನ್ನು ಒಂಜಿ ಆತು ಎಲ್ಲೆಡು ಪೊರ್ಲುಡು ಮನ್ಪುಕ ಅಂತ ಅರ್ನ ಅಂಚತ್ ಮಂತಿ ಬೊಕ್ಕ ಅವು ಪೊರ್ಲು ಆವಡು ಅಂಚಿತ್ತಿನ ಒಂಜಿ ಸಲಹೆ ಸೂಚನೆ ಬೊಕ್ಕ ಮಾರ್ಗದರ್ಶನ ಕೊರ್ಪುನಂಚಿನ
ವ್ಯಕ್ತಿ ಶ್ರೀಯುತ KT ಸುವರ್ಣರು ನನ್ನ ಒಂತೆ ದಿನೊಟ್ಟು 15 ದಿನೊಟ್ಟು ಒಂಜಿ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿ ಉದ್ಘಾಟನೆ ಆರಂಡು ಐತಲ ಅಧ್ಯಕ್ಷರಾದ ಜವಾಬ್ದಾರಿಯನ್ನು ವಹಿಸುವಂತೇರು ಬೇತೆ ಬೇತೆ ಜವಾಬ್ದಾರಿಡುಳ್ಳೇರು ಜಿಲ್ಲಾ ಧಾರ್ಮಿಕ ಪರಿಷತ್ತದ ಮಾಜಿ ಸದಸ್ಯರಾದ ಸೇವೆ ಸಂದಾಯನಾರು ಶ್ರೀಯುತ KT ಸುವರ್ಣ ಅರೆಲ್ಲ ಯಾನು ಮಾತೆರ್ನಲ ಪರವಾಡು ಮೋಕೆಡೆ ಎತ್ಕೊಂಡುಳ್ಳೆ ಅಂಚನೆ ನಮ್ಮ ಜಿಲ್ಲಾ ಧಾರ್ಮಿಕ ಪರಿಷತ್ತದ ಇತ್ಯದ ಸದಸ್ಯರು ಶ್ರೀಯುತ ಸುರೇಶ್ ಭಟ್ನಗರ ಸಮಾಜೋಡೊಂಜಿ ಯೋಗ್ಯ ಮಾರ್ಗದರ್ಶನ ಕೊರ್ಪಣಂಚಿನ ಒಂಜಿ ವ್ಯಕ್ತಿ ಯಾರು ಅವ್ರನ್ನ ಆಲೋಚನೆಲು ಎಂಚಂದು ಬಂಡ ಅವು ಸಮಾಜಕ್ಕೆ ಎಡ್ಡೆ ರೀತಿಯ ಮಾರ್ಗದರ್ಶನ ಸಂದೇಶ ಮುಟ್ಟೋಡೊಂದು ಐಕೆ ತಕ್ಕ ಆಧಾರಕ್ಕೆ ದೇವರೆಲ್ಲ ಒಂದು ಎಡ್ಡೆ ಯೋಗ್ಯ ಸ್ಥಾನಮಾನದ ಪ್ರತಿಫಲನ ಕೊಡ್ತಾರೆ. ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾದ ಮುರಾಣಿ ಆದ ಅಧಿಕಾರ ವಹಿಸೊಂದೇರು ಐಕೆ ಬಡದಾರಿಗೆ ಅಭಿನಂದನೆ ಸಂದ ಒಂದು ಅರೆಲ್ಲ ಯಾನು ಮೋಕೆಡು ಮಾತನಾಡ ಪರವಾದ ಎತ್ಕೊಂಡುಳ್ಳ ಅಂಚನೆ ಜನಾಬ್ ಅಬ್ದುಲ್ ಕರೀಂ ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದದ ಅಧ್ಯಕ್ಷರು ಸದ್ಭಾವನಾ ವೇದಿಕೆದ ಸದಸ್ಯರಾದ ನನಗೆ ಕಾಲಕ್ಕೂ ಮಾರ್ಗದರ್ಶನ ಕೊರ್ಪಿನಾರು ಅರೆಲ್ಲ ನಾನು ಮಾತನಾಡ ಪರವಾದ ಮೋಕೆಡೆ ಎತ್ಕೊಂಡುಳ್ಳ ಅಂಚನೆ ಶ್ರೀಯುತ ಪ್ರವೀಣ್ ಉಳ್ಳಾಲ ಬೈಲ್ ನವೋದಯ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರಾದ ಕರಿ ರೆಡ್ ಸಾಲ್ಡ್ ಐತ ನೇತೃತ್ವ ವಹಿಸೊಂದು ದುಂಬಡಿಸ ಒಂದುಳ್ಳೇರು ನವೋದಯ ಫ್ರೆಂಡ್ ಸರ್ಕಲ್ದ ಬಗ್ಗೆ ಪನ್ಪುಂಡ ಅವೇತೋ 30 ವರ್ಷದಲ್ಲ ಹೆಚ್ಚ ಕಾಲ ಸಮಾಜ ಸೇವೆ ಮಂತೊಂದು ಮುರಾಣಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಹಾಕಲು ಪಡೆತೇರು ಯಾಕಂದರೆ ಈ ಸಾಧನೆಗೆ ಅಭಿನಂದನೆ ಸಂದ ಒಂದು ಮಾತೆರ್ನಲ ಪರವಾದ ಶ್ರೀಯುತ ಪ್ರವೀಣ್ ಉಳ್ಳಾಲ ಬೈಲ್ ಅರೆಲ್ಲ ಮೋಕೆಡೆ ಎತ್ಕೊಂಡುಳ್ಳೆ ಅಂಚನೆ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರು ಶ್ರೀಯುತ ವೇಣುಗೋಪಾಲ್ ಕೊಲ್ಯ ತೂನಗಬಾರಿ ಸೌಮ್ಯ ಸ್ವಭಾವದ ವ್ಯಕ್ತಿ ಏಪಲ ಮೋನೆಡು ತೆಲಿಕೆ ಉಪ್ಪುನಂಚಿನ ವ್ಯಕ್ತಿ ಒವೇ ಕಾರ್ಯಕ್ರಮ ಪಲ್ಯ ಈಗ ತರಗೆದ್ದ ಒಂದು ಅರ್ನ ಸಹಾಯ ಉಂಡು ಅರ್ನ ಈ ಒಂಜಿ ಸಹಾಯಡು ಬೊಕ್ಕ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಬೊಕ್ಕ ಟ್ರಸ್ಟ್ದ ಸಹಾಯಗಳು 11 ವರ್ಷಡು ಈ ಒಂಜಿ ಸಭಾಂಗಣಡು ನಮ್ಮ ಹೊಸಕುರಲ್ ಬಳಗದ ಸೌಹಾರ್ದ ಕಾರ್ಯಕ್ರಮ ನಿರಂತರವಾದ ನಡತೊಂದುಂಡು ಅರ್ನ ನೇತೃತ್ವಡು ಮುರಾಣಿ ಕೊಲ್ಯ ಈ ಒಂಜಿ ಪರಿಸರಡು ಭಾರಿ ಮಲ್ಲ ಬಿಲ್ಲವ ಸಮಾವೇಶ ನಡೆತಲು ಅಂಚಿನಂಚಿನ ಯಶಸ್ವಿ ಸಮ್ಮೇಳನ ನಡಪಾಯಿನಂಚಿನ ಶ್ರೀಯುತ ವೇಣುಗೋಪಾಲ್ ಕೊಲ್ಯ ನಮ್ಮೊಟ್ಟಿಗೊಳ್ಳೆರು ಅರೆಲ್ಲ ಯಾನು ಮೋಕೆಡು ಮಾತೆರ್ನಲ ಪರವಾದಿ ಎತ್ಕೊಂಡುಳ್ಳೆ ಅಂಚನೆ ಕೊಲ್ಯ ಬಿಲ್ಲವ ಸೇವಾ ಸಮಾಜ ಅವು ನಾನೊಂಜಿ ಐತನೇ ಸಹ ಸಂಸ್ಥೆ ಆಂಡ ಹರೀಶ್ ಮುಂಡೋಳಿಯರು ಎಂಚ ಪಂಡ ಆರು ಕುತ್ತಾರದ 300 ಯುವಕ ಮಂಡಲದ ಅಧ್ಯಕ್ಷರಾದುಳ್ಳೇರು ಅವಳುಲ ಆ ಒಂಜಿ 300 ಯುವಕ ಮಂಡಲ 50 ವರ್ಷ ಕರಿನಂಚಿನ ಸುವರ್ಣ ಮಹೋತ್ಸವ ಆಚರಣೆ ಸಂಸ್ಥೆ ಐತ ಅಧ್ಯಕ್ಷರಾದ ಮುರಾಣಿ ಜಿಲ್ಲಾ ರಾಜ್ಯೋತ್ಸವವನ್ನು ಪಡೆತೇರು ಐಕೆ ಬಡದಾರಿಗೆ ಅಭಿನಂದನೆ ಸಂದ ಒಂದು ಅರೆಲ್ಲ ಯಾನು ಮೋಕೆಡೆ ಎತ್ಕೊಂಡುಳ್ಳೆ ಅಂಚನೆ ನಮ್ಮ ಶ್ರೀಯುತ ಕೃಷ್ಣಪ್ಪ ಸಾಲ್ಯಾಂಡ್ರು ನಮ್ಮೊಟ್ಟಿಗೆ ಉಳ್ಳೇರು CPIM ಬೊಕ್ಕ ರೈತ ಸಂಘದ ನೇತೃತ್ವ ವಹಿಸೊಂದು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದ ಎಷ್ಟೋ ವರ್ಷಗಳು ಸೇವೆ ಸಂದ ಒಂದು ಪುನಾರು ನಿರಂತರವಾದ ಸಮಾಜಮುಖಿ ಚಿಂತನೆಡು ಬೇಲೆ ಮನ್ಪುನಾರು ಅರೆಲ್ಲ ಯಾನು ಮಾತೆರ್ನಲ ಪರವಾದ ಮೋಕೆಡೆ ಎತ್ಕೊಂಡುಳ್ಳ ಅಂಚನೆ ನಮ್ಮ ಉಳ್ಳಾಲ ಮೊಗವೀರ ಪಟ್ನೋಡು ಸರಿಸುಮಾರು 20 ವರ್ಷ ಕಾಲೋಡ್ದಲ್ಲ ಆ ಸಮಾಜಕ್ಕೂ ನೇತೃತ್ವ ಕೊಡ್ದು ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾದ ಸಮಾಜ ಸೇವೆ ಸಂದಾಯಿನಾರು ಈ ಪ್ರಾಯೋಡ್ಲ ನಮ್ಮ ಸದ್ಭಾವನಾ ವೇದಿಕೆದ ಸದಸ್ಯರಾದ ಪ್ರತಿ ಮೀಟಿಂಗಿಗೆ ತಪ್ಪಂದೆ ಬರ್ತದೆ ಐಕೆ ಮಾರ್ಗದರ್ಶನ ಕೊರ್ಪಿನಾರು ಶ್ರೀಯುತ ಸದಾನಂದ ಬಂಗೇರು ನಮ್ಮ ಮಾಗಣದ ದೇವಸ್ಥಾನ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದ ಸದಸ್ಯರಾದ ಧಾರ್ಮಿಕವಾದ ಸೇವೆ ಸಂದ ಒಂದುಳ್ಳೇರು ಅರೆಲ್ಲ ಯಾನು ಮೋಕೆಡು ಮಾತೆರ್ನಲ ಪರವಾದಿ ಎತ್ಕೊಂಡುಳ್ಳೆ ಅಂಚನೆ ನಮ್ಮ ಕೊಲ್ಯ ರೋಟರಿ ಸಮುದಾಯ ದಳದ ಈ ಸರ್ತಿದ ಅಧ್ಯಕ್ಷರು ಆರು ದುಂಬು ಯುವವಾಹಿನಿದ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ಕಾರ್ಯಕ್ರಮ ಮಾಡಿದ್ದೇರು ಇತ್ತ ರೋಟರಿ ಸಮುದಾಯ ದಳದ ಅಧ್ಯಕ್ಷರಾದ ಸದಾ ಸಮಾಜ ಸೇವೆಡು ತೊಡಗಿಸಿನಾರು ಶ್ರೀಯುತ ಸುಂದರ್ ಸುವರ್ಣ ಅರೆಲ್ಲ ಯಾನು ಮಾತೆರ್ನಲ ಪರವಾದ ಮೋಕೆಡೆ ಎತ್ಕೊಂಡುಳ್ಳೆ ಅಂಚನೆ ಕೊಲ್ಯ ಯುವವಾಹಿನಿ ಘಟಕದ ಅಧ್ಯಕ್ಷರು ಶ್ರೀಮತಿ ಸುಧಾ ಸುರೇಶ್ ಆರ್ಲಾಂಚನೆ ಬಿಡುವಿಜ್ಜಂದಿನ ಕೆಲಸ ಕಾರ್ಯಡು ಎಪ್ಪಳ ಉಪ್ಪುನಾರು ಆಂಡಲ ಸಮಾಜ ಸೇವೆದ ವಿಷಯ ಬಣ್ಣಗ ಯಾಲ್ನ ನಿಕಲೊಟ್ಟಿಗೆ ಉಲ್ಲೆ ಬಂಡೊಂದು ತೀರ್ನಾಥ ಸಮಾಜ ಸೇವೆಯನ್ನು ಮನ್ಪುನಾರು ಅಕಲು 2 ಜನರ ಖಂಡನೆ ಬಡಿದು ಸಮಾಜ ಸೇವೆಡು ಏಪಲ ಒಟ್ಟಿಗೆ ಉಪ್ಪುನಕಲು ಮಾತೆರ್ನಲ ಪರವಾದ ಅರೆಲ್ಲ ಶ್ರೀಮತಿ ಸುಧಾ ಸುರೇಶ್ ಅರೆಲ್ಲ ಯಾನು ಮೋಕೆಡೆ ಎತ್ಕೊಂಡುಳ್ಳ ಅಂಚನೆ ನಮ್ಮ ಇನಿತ ಅಭಿನಂದನಾ ಗೌರವವನ್ನು ಸ್ವೀಕಾರ ಮನ್ಪರೆ ಉಳ್ಳಾಲ ವ್ಯಾಪ್ತಿದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಜೈ ವೀರಮಾರುತಿ ವ್ಯಾಯಾಮ ಶಾಲೆದ ಕೊಳ್ಳಲೇರು ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲ ದೇವಿಪುರದ ಕೊಳ್ಳಲೇರು 300 ಯುವಕ ಮಂಡಲ ರಿಜಿಸ್ಟ್ರೇಡ್ ಕುತ್ತಾರು ನರಿಂಗಾಣ ಯುವಕ ಮಂಡಲ ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಮಂಚಿಲ ನವೋದಯ ಫ್ರೆಂಡ್ ಸರ್ಕಲ್ ಉಳ್ಳಾಲ ಬೈಲ್ ಮಂಗಳ ಗ್ರಾಮೀಣ ಯುವಕ ಸಂಘ ಕೋಣಾಜೆ
ಸಂಘ ಸಂಸದಗಳು ನಮ್ಮ ಲೆಪ್ಪುಗೆ ಬೈದರು. ವೈಯಕ್ತಿಕವಾದ ಹುಸೇನ್ ಕುಂಜಿಮೋನು ಮಾಜಿ ಅಧ್ಯಕ್ಷರು ಉಳ್ಳಾಲ ನಗರಸಭೆ, ಚಂದ್ರ ಶೆಟ್ಟಿ ಮೋರ್ಲ ಪ್ರಗತಿಪರ ಕೃಷಿಕರು, ಪುಷ್ಪರಾಜ ಜೈನ್ ಎನ್ನೊಟ್ಟಿಗೆ ಪತ್ರಿಕೋದ್ಯಮದ ಅರೆಂಕು ಒಂದು ರೀತಿಯ ಸಹೋದ್ಯೋಗಿ ವಾರ್ತಾ ಭಾರತದ ಹಿರಿಯ ಪತ್ರಕರ್ತರು ಶ್ರೀಯುತ ಪುಷ್ಪರಾಜ್ ಬಿ ಎನ್ ಅರೆಲ್ಲ ಮೋಕೆಡೆತ್ಕೊಂಡುಳ್ಳೆ, ರಾಜೇಂದ್ರ ಶೇರಿಗಾರ್ ಅರೆಲ್ಲ ಮಾತೆಲ್ಲ ಮೋಕೆಡೆತ್ಕೊಂಡುಳ್ಳೆ. ಇನ್ನಿತ ಗೌರವ ಅಭಿನಂದನೆಗೆ ನಮ್ಮೊಟ್ಟಿಗೆಲ್ಲರು ಶ್ರೀಮತಿ ಮಮತಾ ಗಟ್ಟಿ ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಭಾರಿ ಮಲ್ಲ ಜವಾಬ್ದಾರಿಡು ಅರೆನ್ ಎತ್ಕೊಂಡುಳ್ಳೆ. ಅಂಚನೆ ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ದಕ್ಷಿಣ ಕನ್ನಡ ಜಿಲ್ಲಾ BJP ಅಧ್ಯಕ್ಷರು ಸತೀಶ್ ಕುಂಪಲ, ದಕ್ಷಿಣ ಕನ್ನಡ ಜಿಲ್ಲಾ BJP ಕೈಗಾರಿಕಾ ಪ್ರಕೋಷ್ಠದ ಅಧ್ಯಕ್ಷರು ಸತೀಶ್ ಕರ್ಕೇರ, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಸುರೇಶ್ ಭಟ್ನಗರ, ಅಂಚನೆ ಹೀರಾ ಶಾಲೆದ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಂಜುಳಾ ಕುಮಾರಿ ನಮ್ಮೊಟ್ಟಿಗೆಲ್ಲರು ಮಕ್ಕಳನ್ನು ಮೋಕೆಡೆತ್ಕೊಂಡು ದಿಂದಿಜಿ ಸಭೆಲ್ಲ ಮೋಕೆಡೆತ್ಕೊಂಡು ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲ ಅವು ಒಂದು ರೀತಿಯ ಎನ್ನಲ ಮಾತ್ರ ಸಂಸ್ಥೆ ಐಕ್ಯಲ ಕರಿಸರ್ತಿದ ರಾಜ್ಯೋತ್ಸವ ಬತ್ತೈತನು, ಜಿಲ್ಲಾ ರಾಜ್ಯೋತ್ಸವ ಎಂಕಲವೇ ಸಂದರ್ಭ ಬತ್ತೈತನು. ಶ್ರೀಯುತ ಬಾಬು ಕಿನ್ಯ ಅರೆ ನಾನು ವೇದಿಕೆ ಇಟ್ಕೊಂಡುಳ್ಳೆ ಏಪಲ ಎಂಗಳೊಟ್ಟಿಗೆ ಉಪ್ಪುನಾರು ವರ್ಷಲ ಪ್ರತಿ ವರ್ಷ ಮೂಲ ಕಾರ್ಯಕ್ರಮ ತಾಳಮದ್ದಲೆ ಅನಗ ಐಕ್ಯ ಪ್ರಾಯೋಜಕತ್ವದ ಸಹಕಾರನು ಕಿನ್ಯ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪುದರ್ ಮಾತ್ರ ಇನ್ನು ಕೊರ್ಪಿನಾರು ಬಾಬು ಕಿನ್ಯ ಅರೆಲ್ಲ ಮಾತೇರ್ನಲ್ಲ ಪರವಾದ ಎದ್ಕೊಂಡು ದಿಂಜಿದಿ ಸಭೆಯನ್ನು ಎದುಕೊಂಡು ಭಾರಿ ಸಮಯದ ಮಿತಿ ಉಂಡು ಅಂಚಾದ ಜಿಂಜ ಪಾತರಂದೆ ಈ ಕಾರ್ಯಕ್ರಮ ನಿರಂತರವಾದ ನಡಪಳಕ ನಿಖಲ ಮಾತೆರಗಳ ಸಹಕಾರ ಏಪಲ ಉಪ್ಪಡುಕೊಂಡೊಂದು ಅವಕಾಶಕ್ಕಾದ ಮಾತೆರೆಗಳ ಸೌಮ್ಯಸಂದ ಒಂದು ಮಾತೆರೆಗಳ ಎಡ್ಡಾವಡು ಮಾತೆರೆಗಳ ನಮಸ್ಕಾರ. ಯಾನ್ ಪುದರ್ಲೆತ್ತಿಲೆಕ್ಕನೆ ಮಾತೆರ್ಲ ವೇದಿಕೆಗೆ ಬರ್ತದೆ ನಮ್ಮ ಅತಿಥಿಲೆಗೆ ಪೂತ ಗೌರವ ಕೊರಡು ಏರೆಗೆ ಏರೆಂದು ಪನ್ಪುಜಿ ಸಾಲಡು ಬಲೆ ಶ್ರೀಯುತ ಜಯದೇವ್, ಶ್ರೀಯುತ ಆನಂದ ಮಲಯಾಳಿಕೋಡಿ, ಜಯಂತ್ ಸಂಕೋಳಿಗೆ, ರೋಹಿತ್ ಉಳ್ಳಾಲ್, ಸಿರಿಲ್ ರಾಬರ್ಟ್ ಡಿಸೋಸಾ, ಶ್ರೀಮತಿ ಇಂದುಮತಿ ಪೊಸಕುರಲ್, ಆಸಿಫ್ ಬಬ್ಬುಕಟ್ಟೆ ಪೊಸಕುರಲ್, ಅನ್ವರ್ ಸಾಬ್, ನಮ್ಮ ಸಂಜೀವ ಶೆಟ್ಟಿ ಪಡ್ಯಾರ ಮನೆ, ಸುದರ್ಶಿನಿ, ಇಸಾಕ್, ಸತೀಶ್ ಭಂಡಾರಿ, ನಮ್ಮ ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಯೋಗೀಶ್ ಶೆಟ್ಟಿ ಚಪ್ಪುಳ ಬೈದರ ಅರೆಗಳ ಅಭಿನಂದನೆ ಸಣ್ಣ ಒಂದು ಎದ್ಕೊಂಡಿಲ್ಲ. ಶ್ರೀಯುತ ರೋಹಿತ್ ಉಳ್ಳಾಲ್, ಇಸಾಕ್, ಮಿತ್ತ ಚಾವಡಿ ಇತ್ತನಚಿದ ಮಾತಾ ಬಿಣ್ಣಿರಲ್ಲ ಅಂಚನೆ ನಮ್ಮ ಮಾತಿರಲ್ಲ ಮೂಕೆಡೆದುಕೊಂಡಾರು ಪೊಸಗರೊಲ್ ಬಳಗದ ನಿರ್ದೇಶಕರು ವಿದ್ಯಾಧರ್ ಶೆಟ್ಟರು ಮೇರೆಲ್ಲ ಮೂಕೆಡು ಈ ಲೇಸಿಗೆ ಎದ್ದುಕೊಂಡು ಮಿತ್ತಿತ್ತಿನ ಅತಿಥಿನಗಳೇ ತಿರ್ತಿತ್ತಿನ ಕಮ್ಮಿಯಿಂದ ಬಹುಶಃ ಮಿತ್ತಿತ್ತಿನ ವೇದಿಕೆ ಇತ್ತಿನಗಳೆಲ್ಲ ಇಡ್ಲ ಮಲ್ಲ ಮಟ್ಟದ ತೀರ್ಥ ಮೇಟ ನಮ್ಮ ಚಾವಡಿದ ಕುಲ್ಲದಿರು ಬಹುಶಃ ಮಾತೇರ ನಂಗೆ ಮಲ್ಲ ಬಿಣ್ಣಿರನಕ್ಲೆ ಇಣಿತ ದೀಪಾವಳಿದ ಪರ್ಬದ ಮತ್ತರ ಮೇಲೆ ಮಿತ್ತಿತ್ತಿನ ಅತಿಥಿನಗಲೇ ಜನ ಮಾತಿರಲ್ಲ ಮೂಕೆಡು ಎದ್ದುಕೊಂಡ ಬಹುಶಃ ದೀಪಾವಳಿ ಪನ್ಪುಣವು ಸೌಹಾರ್ದತೆ ಸಂಕೇತ. ಸೌಹಾರ್ದ ಪನ್ಪುಣವು ನಮ್ಮ ಬಾಯಿಡು ಬರ್ಪುಣವತ್ತು ಮನಸ್ಸಿಡು ಬರೋಡು ಕರೀನ 13 ವರ್ಷದಿಂಚಿ ಸೌಹಾರ್ದತೆದ ಮೂಲ ತತ್ವ ಎಂಚಿನ ಇನ್ನು ನಮ್ಮ ಹೊಸಗುರಳು ಬಳಗ ಅಂತ ಸದ್ಭಾವನಾ ವೇದಿಕೆ ಮಲ್ತೊಂದರು ಇಂಚಿತ್ತಿ ಈ ಪರ್ಬದ ದೀಪಾವಳಿ ಪರ್ಬದ ಈ ದೀಪನು ಅರಳಾದ ನಂಗೆ ಮಾತೆಲ್ಲ ಸೌಹಾರ್ದದ ಸಂದೇಶ ಕೊರೈಪ ಮಾತಾಡ್ತಿದ್ದಕ್ಲ ಬರೋಡು. ವಂದನೀಯ ಸಿಪ್ರಿಯನ್ ಪಿಂಟು ಪ್ರಧಾನ ಧರ್ಮಗುರುಗಳು ಸೈನ್ಸ್ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮಣ್ಣೂರು ಅಂಚನೆ ಮಾತಾ ಅತಿಥಿಗಳ ಕೈ ಜೋಡಿಸೋಡು ಇನ್ನೊಟ್ಟಿಗೆ ಎಂಕಲ್ನ ರಾಜ್ಯ ಗೇರು ನಿಗಮದ ಅಧ್ಯಕ್ಷರು ಮಮತಾ ಗಟ್ಟಿ ಮೇಡಮ್ ದಯದಿದ್ದು ವೇದಿಕೆಗೆ ಬರೋಡು ಇರನ್ನು ಮೋಕೆಡು ವೇದಿಕೆಗೆ ಎದುಕೊಂಡಲ್ಲೇ ದೀಪಾವಳಿ ಪನ್ಪುಣ ಚಿನ್ನ ಪರ್ಪ ಅವು ದೀಪದ ಪರ್ಪ ದೀಪ ಪನ್ಪುಣ ಬಲ್ಪು ಬಂಡ ನಮ್ಮ ಪ್ರಗತಿದ ಸಂಕೇತ, ನಮ್ಮ ಅಭಿವೃದ್ಧಿದ ಸಂಕೇತ, ನಮ್ಮ ಪ್ರೀತಿದ ಸಂಕೇತ. ಓಲು ಬಲ್ಪುಂಡ ಅಲ್ಪ ಪ್ರೀತಿ ಉಂಡು, ಅಲ್ಪ ಮಾತೆರ್ನ ಒಗ್ಗಟ್ಟುಂಡು, ಅಲ್ಪ ಮಾತೆರ್ನ ನಮ್ಮ ತೆಲ್ತದ ನಳಿಪುಣ ಚಿತ್ನ ಒಂಜಿ ಪವಿತ್ರವಾದ ಸಂಕೇತ. ಬಹುಶಃ ಈ ಪರ್ಬದ ಈ ಒಂಜಿ ದೀಪ ಹೆಂಚುಂಡು ಬಂಡ ಮಲ್ಲ ಒಂಜಿ ನಮ್ಮ ಕರ ಒಂದು ಮಲ್ಲ
ಕರತ ಮಿತ್ತು ನಮ್ಮ ದೀಪದಿತ ಕೆಮ್ಮುದ ಮಂಡದ ಮಿತ್ತು ನಮ್ಮ ದೀಪ ಒಂದಿದ್ದು ಐನ ಮಿತ್ತು ಅರಳ ಒಂದಿಲ್ಲ ಬಹುಶಃ ನಮ್ಮ ಮಾತೇನ ಇಲ್ಲಲ್ಲ ಇಂಚಿನ ಚೆಮ್ಮುದ ಮಂಡೆ ನಮ್ಮ ತೂದಿಪ್ಪ ಇತ್ತೈತದ ನಮ್ಮ ಈ ಮೈಕ್ರೋ ಫ್ಯಾಮಿಲಿ ನಮ್ಮದು ಇಜ್ಜಿ ಆಂಡ ದುಮ್ಮದ ಇಲ್ಲಲ್ಲ ಕೂಡು ಕಟ್ಟಿತ್ತ ಕೂಡು ಕುಟುಂಬ ಇಪ್ಪಣ ಇಲ್ಲಲ್ಲ ನಾವು ಮಾತ್ರ ತುಂಬದಿಪ್ಪ ಬರೀ ಬರುವುದು ಒಂಜಿ ಚೆಮ್ಮುದ ಮಂಡದ ಮಿತ್ತು ದೀನಂಚಿನ ದೀಪನರಲಾದ ಚೆಮ್ಮುದ ಮಂಡೆ ಮಲ್ಪನವು ನಮ್ಮ ಇಡೀ ಪ್ರಪಂಚ ಬಹುಶಃ ಸರ್ವಧರ್ಮದ ಐದು ವಲಯ ಉಂಡು ಐನ ಮಿತ್ತು ನಮ್ಮ ದೀಪದೀತ ಆ ದೀಪನರಲಾದ ನಮ್ಮ ಮಾತೆಲ್ಲ ಒಂಜಿ ಈ ಸಮಾಜಡು ನಮ್ಮ ಮಾತೆಲ್ಲ ಜಾತಿ ಧರ್ಮದ ಬಗ್ಗೆ ಭಿನ್ನ ಭೇದ ಇಜ್ಜಂದೆ ನಾವು ಮಾತೆಲ್ಲ ಒಂಜೇ ಮಲ್ಪನ ಚಿತ್ತನ ಸಂಕೇತನ ಸಾರ್ ನಂಚಿತನ ಈ ದೀಪನು ಅರಳ ಒಂದುಲ್ಲಿರ ಮಾತಾ ಬಿಳ್ಳಿರಕ್ಲು ಈ ಅರಳ ಹೆಚ್ಚಿನ ದೀಪ ಏಪಲ ನಮ್ಮ ಬಾಲಡು ಬೆಳಗೊಂದಿ ಕೊಡು ಈ ಭಾಗ ಉಳ್ಳಾಲ ಮಲ್ಪನ ಚಿನ್ನ ಒಂಜಿ ಈ ಪ್ರದೇಶ ಉಂಡ ಜನಮಾನಸಡು ಸೌಹಾರ್ದದ ಒಂಜಿ ಊರಿಗೆ ಮೂಲ ಮಾತ ಏಪಲ ಒಗ್ಗಟ್ಟು ಉಪ್ಪೇರಿಗೆ ಬಂದ್ಪಂಚಿದ್ ನಾವು ಜನತೆಗೆ ಸಾರಡು ಬಂದ್ಪಂಚಿದ ಸಂದೇಶವನ್ನು ಪನ್ನೊಂದು ದೀಪಾವಳಿ ಪರ್ಬ ಅಂತ ಬಂದ್ಪಿನವು ನಂಗೆ ಮಾತಾಡಿಲ್ಲ ಕೇವಲ ಆ ಪರ್ಬತ್ ಪ್ರತಿ ಇಲ್ಲಲ್ಲ ಕೃಷಿ ಇತ್ತನಚ್ಚ ಕೃಷಿ ಕುಟುಂಬ ಇತ್ತನಕ್ಲು ಕಂಜಿ ಕೈ ಕಂಜಿ ಇತ್ತನಕ್ಲು ಮಾತೆಲ್ಲ ಆಚರಣೆ ಮಲ್ಪಣಚಿನ ವಿಶೇಷವೈನಚಿನ ಪದ್ಧತಿ ನಮ್ಮನೆಲ್ಲ ಇಪ್ಪುನಚಿನ ನುಗುನೈರಿಪ್ಪು ಅಥವಾ ಬೇತೆ ಕೆಲಸ ಮಲ್ಪಣ ಹತ್ತಿರಲಿಪ್ಪು ಐಕ್ಯ ನಮ್ಮ ಪೂಜೆ ಮಲ್ಪುವ ಐನೊಟ್ಟಿಗೆ ಕಂಡ ಸಾಗುಳಿತ್ತನಕ್ಲು ಕಂಡೋದಲ್ಪ ನಮ್ಮ ಅಲ್ಪ ಪೂಜೆ ಮಲ್ಪನಂಚಿನ ಕಾರ್ಯಕ್ರಮ ಹಿರಿಯಕ್ಳಿಗೆ ಬಳಸುವಂಚಿನ ಕಾರ್ಯಕ್ರಮ ಐನೊಟ್ಟಿಗೆ ನಮ್ಮ ಬಲಿಯೇಂದ್ರನ ಲೆಪ್ಪುನಂಚಿನ ಕಾರ್ಯಕ್ರಮ ವಿಶೇಷವಾದಿ ಒಂದು ಇಂಚಿತಿ ಬಲಿಯೇಂದ್ರ ನಮ್ಮ ಭೂಮಿಗೆ ಮೂಸರ್ತಿ ಬರ್ಪನ ಪೊರ್ತಿಡು ದೀಪಾವಳಿ ದಿನ ಲೆಪ್ಪುನಂಚಿನ ಈ ಒಂಜಿ ಲೆಪ್ಪುನು ಮಲ್ಪರಲ್ಲಿ ಸದಾಶಿವಾಳ ದೇವಿಪುರ ತಲಪಾಡಿ ಮೇರೆ ಯಕ್ಷಗಾನದ ಅರ್ಥಧಾರಿಗಳಾದ ಅನೇಕ ಯಕ್ಷಗಾನದ ಪೋಷಕರಾದ ಇತ್ತಿನಾರು ನಮ್ಮೊಟ್ಟಿಗೆ ಏಪಲ ಈ ಒಂದು ಕಾರ್ಯಕ್ರಮ ನಡಪಾದ ಕೊರ್ಪಂಚಿನ ಸದಾಶಿವಾಳ ದೇವಿಪುರ ಮೇರೆ ಈ ಲೇಸಿ ನಡಪಾದ ಕೊರೋದು ಭಿನ್ನ ಮಲ್ತೊಂದಲ್ಲೇ ಹೊಸ ಕೊರಲ್ ಬಳಗ ಬಕ್ಕ ಸದ್ಭಾವನಾ ವೇದಿಕೆ ಮುಕಲ್ನ ಸೇರಿಗೇಡು ಸಮಾನ ಮನಸ್ಕ ಮಾತ ಸಂಘ ಸಂಸ್ಥೆಗಳನ್ನು ಸೇರಿಸ ಒಂದು ದೀಪಾವಳಿದ ಈ ಒಂಜಿ ಪೊರ್ಲು ಪೋಲ್ಯದ ಸುಸಂದರ್ಭಡು ಮಲ್ಪುನಂಚಿತ್ತಿನ ಈ ಕಾರ್ಯಕ್ರಮಗೂ ಬತ್ತಿನ ಮಾತೆರೆಗಳ ಪ್ರೀತಿಪೂರ್ವಕವಾದ ಸೊಲ್ಮೆಲಿನ ಸಂದ ಒಂದು ಬಲೀಂದ್ರ ಲೆಪ್ಪುದ ಕಟ್ಟನು ಪ್ರತಿ ವರ್ಷಲ ನಮ್ಮ ಈ ವೇದಿಕೆಡು ಮಲ್ತೊಂದು ಬರೋದಿಲ್ಲ ಮೊರಣಿದ ಬೊಂತಿಯೊಲ್ಲ ಕೊಡಿ ಬರ್ಬದಾನಿ ಈ ಬಲೀಂದ್ರ ಲೆಪ್ಪುನಂಚಿತ್ತಿನ ಕಟ್ಟು ಸೂಕ್ಷ್ಮವಾದ ಐತ ಒಂಜಿ ಹಿನ್ನೆಲೆಯನ್ನು ಪಂಡದು ಆ ಬಲೀಂದ್ರ ಲೆಪ್ಪುನ ಆ ಕಟ್ಟನ್ನು ನಮ್ಮ ಮುಂದುವರಿಸಾಗ ಬಲಿಪಬಾಯಿ ಸರ್ಪಮಂಡೆ ನೀರುಗಳ ನಿರೇಳುಗಳ ಇನೈತನಂಚಿತ್ತನ ಈ ಪುರ್ಲುಪೋಳ್ಯದ ತೊಳುವ ಮಣ್ಣಡು ಏನಿಕಾಲುಡು ಬಲೀಂದ್ರ ಪನ್ಪುನಂಚಿತ್ತನ ಚಕ್ರವರ್ತಿ ತೆಗೆಂದು ಕೇಂಡ ಭೂಮಧ್ಯ ದೇಶುಡು ನಾಮಂದ ಸುದೆ ಸಾಲಡು ಆಯ ಓಮನೇಮದ ಕಜ್ಜನು ಕರಿತೊಂದಿತ್ತೆಗೆ ಆಯನ ಎಡ್ಡೆಪ್ಪನು ತೂದು ಆಯ ಮಲ್ಪುನಂಚಿತ್ತನ ಸತ್ಕೆಲ ಸೊಲೆಣಿ ತೂದು ಮಿತ್ತ ಮಿರಿಲೋಕದ ದೇವರ್ಕೆಲ್ನಕ್ಲಿಗೆ ಕಿಚ್ಚಿ ಮಚ್ಚರ ಪುಟ್ಟುದು ಕಲಿಪನ್ಪಿನ ಆಯನ ಕಡಪುಡುದು ಆಯನ ರಾಜ್ಯಡು ಕಳು ಕಪಟ ಕಂಡು ಕಪಟ ಹಾದರದಂಚಿತ್ತನ ಬುಡ್ಚಾಂದನ ಕೆಲಸ ಮಲ್ಪುನಗ ನಿಮಿತ್ತ ನೋಟೊಡು ತೂದು ಶುಕ್ರಾಚಾರ್ಯರನ ಮೂಲಕ ವಿಷಯ ತೆರೆದು ಆಯೆ ಕಲಿಡ್ದಾದಿ ಕೆಲಸ ಆಂಡು ಪನ್ಪುನೇನು ತೆರೆದು ಕಲಿನ ಕಟ್ಟದು ಬಾಡುವೆ ಬಲಿ ಎಂದರೆ ಅವಿಡ್ದು ಬಕ್ಕ ಮಿತ್ತ ಮಿರಿಲೋಕಗೂ ದಾಳಿ ಮಲ್ತದು ದೇವೇಂದ್ರನ ಸೋಪಾವೆ ಆ ಪೊರ್ತುಡು ಅಖಿಲಾಸ ಬುಡೊಂದು ಬತ್ತನಂಚಿತ್ತನ ದೇವೇಂದ್ರೆ ನಾಲ್ಕೈತ ನಾರಾಯಣ ದೇವರಿಡ ದೂರು ಕೊರ್ನಗ ನಾಲ್ಕೈತ ನಾರಾಯಣ ದೇವರು ಅವತಾರದೆತ್ತದು ಈ ಭೂಮಿಗೆ ಬರ್ಪೇರು ಅಂಚ ವಾಮನ ರೂಪುಡು ಬತ್ತದು ಮೂಜಿ ಮುಟ್ಟುದ ದುನ್ನ ಭೂಮಿದ ಧಾನುನು ಬಲಿಡ ಕೇಂಡಿದು ಆ ಒಂಜಿ ಪಜ್ಜೆಡು ಅಡಿ 7 ಲೋಕನ್ ಲಪ್ಪುವೆರು ರಡ್ಡನೆ ಪಜ್ಜೆಡು ಮಿತ್ತ ಮಿರಿ 7 ಲೋಕಲಿನ ಲಪ್ಪುವೆರು ಮೂಜಿನ ಪಜ್ಜೊಗು ಇಂಕ ಜಾಗೆ ಓಲುಂಡು ಅಂದು ಕೇನುವೇರು ಅಪಗ ಬಲೀಂದ್ರ ಎನ್ನ ತರೆಕ ಕಾರ ದೀಲೆ ದೇವರೇ ಎಂದು ಪನ್ಪೆ ಅಂಡ ಈ ರಾಜ್ಯನು ಬಿಡುದು ಆ ರಾಜ್ಯಗೂ ಈ ಪೋವುಡು ಅಡಿಕಂಚೆ ಮೇಲ್ಕಂಚೆ ಕಂಚಿ ಕಡಗಂದ ಅರಮನೆ ನಿಕ್ ನೆಲ್ಲಿ ಮರ ತಡಿಟ್ಟು ಅಡಿಪಾತಾಳುಡು ಒಂಜಿ ಜಾಗುಂಡು ಒಂದು ತೋಜಾವೇರು ಅಡೆಗಿ ಪೋಡೊಂದು ಪನ್ನಗ ಬಲೀಂದ್ರೆ ಕಡೆ ಕನ್ನಡು ಕೊಡಿದುಕ್ಕ ಬಿಡುದು ಪನ್ಪೆ ಯಾನು ಈತ ಪೊರ್ಲದ ಸಿರಿಬೂಡುನು ಕಟ್ಟನ ಈ ತುಳುನಾಡನು ಬುಡ್ದು ಪೋಪಿನಿ ಎಂಚ ಎಂಕಪಗಾಂಡ ಇಡೆಗೆ ಬರಿಯರೆ ಅವಕಾಶ ಇಜ್ಜ ಅಂದ ಪಂಡದ ಕೇನ್ನಗ ಆ ನಾಲ್ಕೈತ ನಾರಾಯಣ ದೇವರು ವಾಮನ ರೂಪದ ಬ್ರಹ್ಮಚಾರಿ ಆ ಬಲೀಂದ್ರಗ ಕೊರ್ನಂಚಿತ್ತನ ಒಂಜಿ ಅಪ್ಪಣದ ಪಾತೆರ ಅವೇನು ಆ ನಿಮಿತ್ತೊಲಿನ ಪಂಡದು ಏಪ ನಿಮಿತ್ತ ಆಪುಂಡ ಆನಿಗಾನಗ ನಿಕ್ ಭೂಮಿಗೆ ಬರಿಯರೆ ಅವಕಾಶ ಅಂದು ಅಂಚ ನಮ್ಮ ತುಳುವೆರು ನಮ್ಮ ಹಿರಿಯ ಬಲಿ ಪನ್ಪುನ ನೆನೆಪುಡು ಆ ರಾಜ್ಯಗೂ ಪೋಯಿನಾಯನು ಈ ರಾಜ್ಯಗೂ ವರ್ಷಗೂ ಹೊರ ಬರಿಯರೆ ಅವಕಾಶನು ನಾರಾಯಣ ದೇವರು ಕೊರ್ಪುನ ಆ ನಿಮಿತ್ತ ಪನ್ಪುನ ಉದಾಹರಣೆ ಉಂಡ ಅವೇನು ಪಂಡದು ನಮ್ಮ ಲೆಪ್ಪುನ ಕಟ್ಟನು ನಮ್ಮ ಬೊಂತಿಯೊಳ್ದ ಕೊಡಿ ಬರ್ಬೋಗು ಮಲ್ಪ ಆಟಿದ ಅಮಾಸೆಗೆ ಸೋಣದ ಸಂಕ್ರಾಂತಿಗೆ ಬೊಂತಿಯೊಳ್ದ ಕೊಡಿ ಬರ್ಬೋಗು ಬಲೀಂದ್ರ ಲಿಪ್ಪುನ ಕಟ್ಟು ಅವೆಟ್ಟು ದೀಪಾವಳಿದ ಬೊಂತಿಯೊಳ್ದ ಕೊಡಿ ಬರ್ಬೋಗು
ಬಲೀಂದ್ರಗ್ ಹೊರ ಬರೆಯರ ಅವಕಾಶ ಅಂಚಿತ್ತನ ಈ ಒಂಜಿ ಬಲೀಂದ್ರ ಲಿಪ್ಪುನು ನಮ್ಮ ವೇದಿಕೆ ಇತ್ತಿನ ಮಾತ ಗಣ್ಯರ್ನಕಲು ದಯಮಲ್ತದು ನಮ್ಮ ದೀಪದ ಎದುರುಡು ಬಲೆ ಯಾನ ಲೆಪ್ಪುನಂಚಿತ್ತನ ಬಲೀಂದ್ರ ಲೆಪ್ಪು ತುಳುನಾಡದ ಹಿರಿಯಾಕಲು ಮಲ್ತನಂಚಿತ್ತನ ಕಟ್ಟು ಆ ಪ್ರಕಾರಡು ಐನು ಯಾನ ಲೆಪ್ಪುವೆ ಅಕೇರಿಗೆ ಕೂಪಾಡ್ದ ಪನ್ನಡೆಗೆ ನಮ್ಮ ಸೇರ್ನಂಚಿತ್ತನ ಮಾತ ಸಭೆ ತಕ್ಕಲ್ಲ ಒಂಜಿ ಮಲ್ಲ ಕೂಪಾಡುಡು ನಮ್ಮ ಕೂಪಾಡ್ನವು ಬಲೀಂದ್ರಗ್ ಕೇನುಡು ಪನ್ಪುನಂಚಿತ್ತನ ಭಿನ್ನಯದೊಟ್ಟುಗು ಬಲೀಂದ್ರ ಲೆಪ್ಪುನು ಲೆಪ್ಪುಗ ಎದುರು ಬಲೆ ಗರ್ಗಲ್ ಕಾಯಾನಗ ಬುರ್ಗಲ್ ಪೂಪೋನಗ ಉರ್ದು ಮದ್ದುಳಿಯಾನಗ ಜಾಲ್ ಪಾದೆ ಆನಗ ಏರು ದಡ್ಡೆ ಆನಗ ಮಂಜಲ್ ಪಕ್ಕಿ ಮೈಪಾಡ್ನಗ ಅರಕದ ಹೊಟ್ಟೆ ಓಡುಡು ಮಯನದ ಮೋಂಟು ಜಲ್ಲುನು ಪತ್ತೊಂದು ಪುಟ್ಟುಗಟ್ಟಿದ ಪುಡಿ ಬಜಿಲಿನ ಕನಯರೆ ಆವೂರ ಬಲಿ ಕನಲ ಈ ಊರ ಪುಲಿ ಕೊನಲ ಆಜಿ ದಿನ ತಪುಲಿ ಮೂಜಿ ದಿನ ತಪುಲಿ ಕೊನೆಯರೆ ಆ ಊರುಡ್ದು ಈ ಊರಿಗೂ ಬತ್ತದು ಪುಲಿ ಕೊನವುಲ ಬಲೇಂದ್ರ ಬಲ ಬಲೇಂದ್ರ ಕೂ ಬಲ ಬಲೇಂದ್ರ ಒಟ್ಟೆ ಓಡೋಡು ಮೋಂಟು ಜಲ್ಲ ಪಾಡೊಂದು ಬತ್ತಿನ ಚಿನ್ನ ಬಲೇಂದ್ರನ ಈ ಭೂಮಿಗೆ ಲೆಪ್ಪುನ ಚಿನ್ನ ಬರೀ ಪೊರ್ಲ ಲೇಸಿನ ನಡಪದ ಕೊರ್ನರ್ ಸದಾಶಿವ ದೇವಪುರ ಮೇರೆಗೆ ಜೋರಾಯಿನ ಒಂಜಿ ತಾಂಟಿದ ಉರುಟು ಅವರಿಗೆ ನಾವು ಅಭಿನಂದನೆ ಸಲ್ಲಿಸಾಗ ಸೌಹಾರ್ದದ ಈ ಒಂಜಿ ದೀಪನು ಅರಳಾಯಿನ ಚಿತ್ತನ ಒಂದನೆಯ ಸಿಪ್ರಿಯನ್ ಪಿಂಟು ಪ್ರಧಾನ ಧರ್ಮಗುರುಗಳು ಸೈನ್ಸ್ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮನ್ನೂರು ಬಹುಶಃ ಒವೇ ಒಂಜಿ ಲೇಸಿ ಮಲ್ಪುಡ್ದನ್ನ ಆರ್ನಾಡಿಗಳು ಪೋಪ ಹೋದನಕ ಈಗ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಇಪ್ಪನ ಧರ್ಮ ಕೇಂದ್ರ ಅಥವಾ ಶಿಕ್ಷಣ ಸಂಸ್ಥೆ ಬಂಡ ನಮ್ಮ ಸೈನ್ಸ್ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಅವು ಸೌಹಾರ್ದತೆ ನಮ್ಮ ಅಲ್ಪ ಪೂರ್ಣಂಗೆ ಸೌಹಾರ್ದತೆ ಅರ್ಥ ನಂಗೆ ಗೊತ್ತಾಗ್ಬಿಡು ಇಂಚಿತನ ನಮ್ಮ ಇಂಥ ದೀಪುಣ ಅರಳಾದೇರು ಇಂಥ ಈ ಒಂದು ಸೌಹಾರ್ದ ಸಂದೇಶದ ಆಶೀರ್ವಚನ ಮಲ್ಪಡೋದು ಅರಡ ಭಿನ್ನೆ ಮತ್ತೊಂದಲ್ಲ ಮಿತ ಚಾವಡಿದ ಅಧ್ಯಕ್ಷರೇ ಭಿನ್ನೆರೆ ಬಂದುಲೆ ಸೌಂಡ್ ಸಿಸ್ಟಮ್ ಸರಿ ಇಜ್ಜಿ ರಡ್ಡೆ ಪಾತೆರ ಪ್ರತಿಯೊಂಜಿ ಪುದರ್ ಪೊಸ ಕುರಲ್ ಬಳಗ ಪೊಸ ಕುರಲ್ ಬಳಗ ಸದ್ಭಾವನಾ ವೇದಿಕೆ ಸೌಹಾರ್ದ ದೀಪಾವಳಿ ಸಂಗಮ ಪ್ರತಿ ಶಬ್ದ ಗೆತೊನ್ಲೆ ಹೊಸ ಕುರಲ್ ಬಳಗ ಸದ್ಭಾವನ ಸೌಹಾರ್ದ ಸಂಗಮ ದೀಪಾವಳಿ ದೀಪಾವಳಿ ಖಾಲಿ ಹಿಂದೂ ಜನಕುಲ್ನ ಪರ್ಬತ್ ಇದು ಮಾತ ಜನಕುಲ್ನ ಪರ್ಬ ಎಂಕ್ಲೆಗ್ 11 ವರ್ಷ ಸೆಮಿನಾರ್ ಕಲ್ಪನಾಗ ಪ್ರತಿ ವರ್ಷ ದೀಪಾವಳಿ ಸಂಭ್ರಮ ಮಲ್ಪರಿ ಇತ್ತಂಡು ಭಾರಿ ಒಂಜಿ ಖುಷಿ ಎಂಕ್ಲೆ ಅಂಚ ಈ ಪರ್ಬ ಮಾತ ಜನಕುಲಿಗೆ ಒಂಜಿ ಸೌಹಾರ್ದ ಅಂಚನೆ ಒಂಜಿ ಸಂಗಮ ಸೌಹಾರ್ದ ಸಂಗಮ ಸಾಧಾರಣ ಅರ್ಥ ಒಂಜಿ ಬೇತೆ ಬೇತೆ ಜಾತಿಯ ಜನಕುಲು ಸೌಹಾರ್ದೋಡು ಬಾಳು ಐತ ಮುಖಾಂತರ ಒಂಜಿ ಸಂಗಮ ಆಪುಂಡು ಈ ಸಂಗಮ ಆವರೆ ತುಲೆಗೆ ಎಗ್ಲು ಇತ್ತೆ ಪೊತ್ತೈನ ಆ ಒಂಜಿ ದೀಪ ದೇವರೇ ದೀಪ ಆಗು ಯೇಸು ಒಂಜಿ ಪಾತ್ರ ಪಂಡ್ತೇರು ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ಯು ಆರ್ ದ ಲೈಟ್ ಆಫ್ ದ ವರ್ಲ್ಡ್ ಅಂತ ಮಾತೆರ್ಲ ಎಂಕ್ಲು ದೇವೆರ್ಲ ದೀಪ ಎಂಕುಲ್ಲ ದೀಪ ದೀಪ ಎಂಚ ಪೊತ್ತುಂಡು ಉರಿಯುಂಡು ಕತ್ತಲೆ ದೂರ ಮಲ್ತದು ಎಂಕ್ಲೆ ಬೊಲ್ಪು ಮಾತ್ರದ ಪ್ರಜ್ವಲನ ಗೊರ್ಪುಂಡು ಅಂಚಿತ್ನ ಜನಕಲ್ಲಿ ನಾವೆಲ್ಲ ಎಂಕ್ಲೆಲ್ಲ ಎಂಕ್ಲು ಮಾತೆರ್ಲ ಆವಡಂತ ದೇವಡ ಯಾ ನಟ್ಟದು ವಿದ್ಯಾಧರ ಶೆಟ್ಟು ಲೆಪ್ಪುನಾಗ ಯಾನ್ ಬರೋಡಿ ದಯಪಂಡ ಆರು ಭಾರಿ ಭಂಗ ಬರ್ಪೇರು ಒಂಜಿ ಕಾರ್ಯಕ್ರಮಗೋಸ್ಕರ ಮಾತೆರಡ್ಲಾರ ಆರು ಪ್ರೀತಿ ವಿಶ್ವಾಸ ದಿವೊಂದುಲ್ಲೇರು ಅಂಚಾದ ಆರೋಗ್ಯವಂತ ಎಡ್ಡೆ ಇತ್ತಜಿ ಎನ್ನ ಚಿಕ್ಕಮ್ಮ ತೀರ್ದೇರು ಎಲ್ಲೇ ಆರ್ನ ಮರಣ ಉಂಡು ಅಂಚಾದ ಆರೊಂಜಿ ಲೆತ್ತಿಗೋಸ್ಕರ ಯಾನ್ ಬರೋಡೇ ಪಂಡದ ಬೈದೆ ನಿಮ್ಮ ಎಗ್ಲೆ ಮಾತೆರೆಲ್ಲ ಆ ದೀಪ ಆಯ್ನ ದೇವೇರು ಆಶೀರ್ವಾದ ಕೊರಡಂದು ಪ್ರಾರ್ಥಿಸುತ್ತಾ ಏನ ರಡ್ಡು ಪಾತ್ರ ಮುಗಿಸ್ಪೆ ಧನ್ಯವಾದಗಳು ಸ್ವಲ್ಪ ಮೇಲೆ ಸೌಹಾರ್ದ ಈ ಒಂದು ದೀಪಾವಳಿ ಬರ್ಬೋದ ಉದ್ದೀಪನೆ ಮಲ್ತದ್ದು ನಂಗೆ ಮಾತಿರಲ್ಲ ಆಶೀರ್ವಚನ ಮಲ್ತಿನ ಚಿನ್ನ ವಂದನೀಯ ಸಿಪ್ರಿಯನ್ ಪಿಂಟು ಮೇರೆಗೆ ವಂದನೆ ಸಲ್ಲಿಸ ಒಂದು
ಸೌಹಾರ್ದದ ಸಂದೇಶದ ನಮ್ಮ ಪ್ರಧಾನ ಅಂಶ ಬರೋದಿಲ್ಲ. ಮೂಜಿ ಧರ್ಮದ ಐನ ಬಗ್ಗೆ ತಿರಿನಗಲು ನಮ್ಮ ಒಟ್ಟಿಗೊಳ್ಳಿರಿ ಇಣಿತ ಈ ಒಂಜಿ ಸಮಯದ ಕಾಲಮಿತಿ ನಮ್ಮ ಕೊಡ್ತಾ ಆ ಸಮಯದ ಕಾಲಮಿತ್ತ ಉಲೈಡ್ ನಮ್ಮ ಒಂಜಿ ಈ ಒಂಜಿ ಸೌಹಾರ್ದ ಸಂದೇಶನ ಪನ್ನೋಡು ಪಣದು ಭಿನ್ನಯ ಮಲ್ತೊಂದು ಸುರುಕಾದ ಜನ ಅಕ್ಬರ್ ಅಲಿ ರಾಜ್ಯ ಕಾರ್ಯದರ್ಶಿಗಳು ಜಮಾತೆ ಇಸ್ಲಾಮಿ ಹಿಂದ್ ಮೇರಿತ್ತೆ ಸೌಹಾರ್ದದ ಸಂದೇಶ ಪನ್ನೋಡು ಪಣದು ಭಿನ್ನಯ ಮಲ್ತೊಂದಿಲ್ಲ. ಸರ್ವಸ್ತುತಿ ಸ್ತೋತ್ರಗಳು ನನ್ನನ್ನು ನಿಮ್ಮನ್ನು ಈ ಭೂಮಿ ಆಕಾಶಗಳನ್ನು ಹಾಗೂ ಅದರ ನಡುವೆ ಇರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕನೂ ಮಹೋನ್ನತನೂ ಆದಿಯೂ ಅನಂತನೂ ಆದಂತಹ ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಆತನ ಅಪಾರ ಅನುಗ್ರಹಗಳು ವರ್ಷಿಸಲಿ. ಮಾನವ ಕಲ್ಯಾಣಕ್ಕಾಗಿ ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳ ಮೇಲೆ, ಸಕಲ ಸಂದೇಶ ವಾಹಕರುಗಳ ಮೇಲೆ ಹಾಗೂ ಆತನ ಎಲ್ಲ ಸತ್ಯಸಂಧ ದಾಸರುಗಳ ಮೇಲೆ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸಭಾಧ್ಯಕ್ಷರೇ, ಹೊಸ ಕುರಲ್ ಬಳಗದವರೇ, ಸದ್ಭಾವನಾ ವೇದಿಕೆಯ ಅಧ್ಯಕ್ಷರೇ ಮತ್ತು ಇತರ ಗಣ್ಯರೇ, ನೆರೆದ ನನ್ನೆಲ್ಲ ಸಹೋದರ ಸಹೋದರಿಯರೇ, ಹಿರಿಯರೇ, ಮುದ್ದು ಮಕ್ಕಳೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿ ಮತ್ತು ಅನುಗ್ರಹಗಳು ಸದಾ ವರ್ಷಿಸುತ್ತಾ ಇರಲಿ. ಬಹುಶಃ ಬಾಲ್ಯದ ದಿನಗಳು ನೆನಪಿಗೆ ಬರ್ತಾ ಉಂಟು. ಈ ಹೊಸ ಕುರಲ್ ಮತ್ತು ಈ ಸದ್ಭಾವನಾ ವೇದಿಕೆ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್, ರೋಟ್ರಿ ಸಮುದಾಯ, ಜಮಾತೆ ಇಸ್ಲಾಮಿ ಹಿಂದ್, ನವೋದಯ ಫ್ರೆಂಡ್ಸ್ರವರು ಸೇರಿ ಬಾಲ್ಯದ ದಿನಗಳಲ್ಲಿ ಹಬ್ಬ ಇದೇ ರೀತಿ ಆಚರಿಸ್ತಾ ಇದ್ದದ್ದು ನಾವೆಲ್ಲರೂ ಸೇರಿ ಯಾವುದೇ ಹಬ್ಬ ಬಂದರೂ ನಾವು ಚಿಕ್ಕವರಾಗಿರುವಾಗ ನಮಗೆ ಸಂತೋಷ. ಯಾಕೆ ಸಂತೋಷ ಅಂದರೆ ಏನಾದರೂ ತಿನ್ಲಿಕ್ಕೆ ಸಿಗ್ತದೆ ಅಂತ, ಏನಾದರೂ ಖುಷಿ ಪಡ್ಲಿಕ್ಕೆ ಸಿಗ್ತದೆ ಅಂತ, ಏನಾದರೂ ಸ್ವಲ್ಪ ಮೆರಿಲಿಕ್ಕೆ ಸಿಗ್ತದೆ ಅಂತ, ಶಾಲೆಗೆ ರಜೆ ಸಿಗ್ತದೆ ಅಂತ ಖುಷಿ ಒಂದು. ಆದರೆ ಆ ಖುಷಿ ಬರ್ತಾ 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 ಖುಷಿ ಹಾಳಾಗಿ ಹೋಯಿತು. ಬಂಡವಾಳಶಾಹಿಗಳು, ರಾಜಕೀಯ ನೇತಾರರು ಹಾಗೂ ಈ ಸಮಾಜದ ದುಷ್ಟ ಶಕ್ತಿಗಳು ಎಲ್ಲ ಸೇರಿ ನಮ್ಮನ್ನೆಲ್ಲ ಒಡೆದು ನುಚ್ಚು ನೂರು ಮಾಡುವಂತಹ ಷಡ್ಯಂತ್ರ ರೂಪಿಸಿ ಹಬ್ಬ ಬಂದರೆ ಪೊಲೀಸರು ಇಲ್ಲದೆ ಹಬ್ಬ ಆಚರಿಸಲಿಕ್ಕಿಲ್ಲ ಹೇಳುವಂತಹ ಒಂದು ವ್ಯವಸ್ಥೆಯನ್ನು ಈ ಸಮಾಜದಲ್ಲಿ ತಂದುಬಿಟ್ರು. ಯಾವುದೇ ಹಬ್ಬ, ಯಾರದ್ದೇ ಹಬ್ಬ ಆಚರಣೆ ಆಗಬೇಕಾದ್ರೆ ಅಲ್ಲಿ ಪೊಲೀಸರು ಬೇಕು, ಪೊಲೀಸ್ ಇಲಾಖೆ ಇಲ್ಲದೆ ಇದ್ದರೆ ಹಬ್ಬ ಆಚರಿಸಲಿಕ್ಕೆ ಸಾಧ್ಯ ಇಲ್ಲ ಹೇಳುವಷ್ಟರ ಮಟ್ಟಕ್ಕೆ ಈ ಸಮಾಜ ಒಡೆದು ನುಚ್ಚು ನೂರುಗೊಳಿಸಿ ಯಾವಾಗ ಇವರ ಹಬ್ಬ ಬಂದಾಗ್ತದಪ್ಪ ಅಂತ ಹೇಳಿ ದೇವನ ಹತ್ರ ಬೇಡ್ತಾ ಕೂತ್ಕೊಳ್ಳುವಂತಹ ಒಂದು ಸಮಾಜ ನಮಗೆ ತಂದುಕೊಟ್ಟು. ಆದರೆ ಈಗ 11 ವರ್ಷದಿಂದ 11 ವರ್ಷ ಅಲ್ಲ ಸರ್, 11 ವರ್ಷದಿಂದ ಈ ಹೊಸ ಕುರಲ್, ಈ ಸದ್ಭಾವನಾ ವೇದಿಕೆ, ಈ ಕೆಲವು ಸಂಘಟನೆಗಳು, ಜಮಾತೆ ಇಸ್ಲಾಮಿ, ಜಿಲ್ಲಾ ಬಿಲ್ಲವರ ಸಂಘ, ರೋಟ್ರಿ ಕ್ಲಬ್, ನವೋದಯ ಫ್ರೆಂಡ್ಸ್, ಇವರೆಲ್ಲರೂ ಸೇರಿ ಆ ಹಳ ಭಾರತವನ್ನು ಪುನಃ ತರಬೇಕು ಹೇಳುವಂಥ ಉದ್ದೇಶದಿಂದ ತಮ್ಮ ಸೊಂಟ ಕಟ್ಟಿ ನಿಂತಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಅಭಿನಂದಿಸಬೇಕು, ಅವರಿಗೆ ಸಹಕರಿಸಬೇಕು, ಅವ್ರ ಜೊತೆ ನಿಲ್ಲಬೇಕು ನಾವು. ಯಾಕೆ ಅಂದರೆ ಯಾವ ಸಮಾಜ, ಯಾವ ದೇಶ ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋದ್ರೋ, ನಾವೆಲ್ಲರೂ ಇಲ್ಲಿ ಹಿರಿಯರಿರುವಂಥದ್ದು ಎಲ್ಲ, ಕೆಲವರು ಬಣ್ಣ ಹಚ್ಚಿಕೊಂಡು ಯುವಕರಾಗಿದ್ದಾರೆ, ಕೆಲವರು ಬಣ್ಣ ಹಚ್ಚದೆ ಕೊಳ್ಳದೇ ಇದ್ದವರಿದ್ದಾರೆ. ಯುವಕರು ತುಂಬ ಕಡಿಮೆ ಇದ್ದಾರೆ ನಮ್ಮ ಹತ್ರ. ಯುವಕರನ್ನು ಸೇರಿಸಿ ನಾವು ಈ ದೇಶವನ್ನು ನಮ್ಮ ಮಕ್ಕಳಿಗೆ ವರ್ಗಾವಣೆ ಮಾಡುವಾಗ, ನಮ್ಮ ಸಂತಾನಕ್ಕೆ ನಾವು ಈ ದೇಶವನ್ನು ವರ್ಗಾವಣೆ ಮಾಡುವಾಗ ಒಂದು ಸುಂದರ ಭಾರತ, ಒಂದು ಸೌಹಾರ್ದ ಭಾರತ, ಒಂದು ಪ್ರೀತಿಯಿಂದ ತುಂಬಿದ ಭಾರತ, ಹಬ್ಬಗಳನ್ನು ಎಲ್ಲರೂ ಸೇರಿ ಒಟ್ಟಾಗಿ ಆಚರಿಸುವಂತಹ ಒಂದು ಭಾರತವನ್ನು ಬಿಟ್ಟುಕೊಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಇಂತಹ ಸಭೆ ಸಮಾರಂಭಗಳು, ಇಂತಹ ಹಬ್ಬದ ಕೂಟಗಳು ಜರುಗಬೇಕು. ನೋಡಿ, ಈಗಾಗಲೇ ಹೇಳಿದರು, ದೀಪಾವಳಿ, ಕ್ರಿಸ್ಮಸ್ ಮತ್ತು ಈದ್ಗಳನ್ನು ನಾವು ಒಟ್ಟಾಗಿ ಆಚರಿಸ್ತೇವೆ ಅಂತ. ಒಟ್ಟಾಗಿ ಆಚರಿಸಬೇಕಾದ್ದು, ಒಟ್ಟಾಗಿ ಇರಬೇಕಾದ್ದು ಅದು ನಮ್ಮ ಕರ್ತವ್ಯ. ಯಾಕಂದರೆ ನಾವು ಮನುಷ್ಯರು. ನೋಡಿ, ಕಾಡಿನಲ್ಲಿ ಕಾಲೇಜ್ಗಳೆಲ್ಲ, ಯೂನಿವರ್ಸಿಟಿಗಳೆಲ್ಲ ಇಲ್ಲ. ಅಲ್ಲಿ ಶಾಲಾ ಕಾಲೇಜು, ಟೀಚರ್ಸ್ ಕಲಿಸುವವರು ಯಾರು ಕಾಡಿನಲ್ಲಿಲ್ಲ. ಪ್ರಾಣಿಗಳಿಗೆ ಯಾರಾದರೂ ಶಾಲೆ ತೆರೆದದ್ದು, ಕಾಲೇಜು ತೆರೆದದ್ದು, ಯೂನಿವರ್ಸಿಟಿಗಳನ್ನು ತೆರೆದದ್ದು ನೋಡಿದ್ದೇವ ನಾವೆಲ್ಲಾದರೂ? ಇತಿಹಾಸದಲ್ಲಿ ಎಲ್ಲೂ ಹಾಗಿಲ್ಲ ಅಲ್ಲ. ಆದರೆ ಬೇರೆ ಬೇರೆ ಜಾತಿಯ ಪ್ರಾಣಿಗಳುಂಟು ಕಾಡಿನಲ್ಲಿ.
ಆದರೆ ಯಾವ ಕಾಡಿನಲ್ಲಿಯೂ, ಯಾವ ದೇಶದ ಕಾಡಿನಲ್ಲಿಯೂ ಪ್ರಾಣಿಗಳು ಸೇರಿಕೊಂಡು ಎಲ್ಲಾದರೂ ಕೋಮುಗಲಭೆ ನಡೆಸಿದ್ದು ನೋಡಿದ್ದೇವ ನಾವು? ಹಾಗಾದರೆ ಶಾಲೆಗೆ ಹೋದವರು, ಕಾಲೇಜಿಗೆ ಹೋದವರು, ಯೂನಿವರ್ಸಿಟಿಗಳಿಗೆ ಹೋದವರು, ಟೀಚರ್ಸ್ಗಳಿರುವಾಗ, ಶಾಲಾ ಕಾಲೇಜು ಶಿಕ್ಷಣ ವ್ಯವಸ್ಥೆ ಇರುವಾಗ ನಾವು ಯಾಕೆ ಕೋಮುಗಲಭೆ ಮಾಡ್ತಾ ಇದ್ದೇವೆ? ಆ ಪ್ರಾಣಿಗಿಂತಲೂ ಕಡೆನ ನಾವು ಯಾಕೆ ಕೋಮುಗಲಭೆ ಅವು ಕೋಮುಗಲಭೆ ಮಾಡಲಿಲ್ಲ ಅಂತ, ಅದಕ್ಕೆ ಶಿಕ್ಷಣ ಇಲ್ಲ, ಅದಕ್ಕೆ ವಿದ್ಯೆ ಇಲ್ಲ, ಆದರೆ ಸಾಮರಸ್ಯದಿಂದ ಬಾಳ್ತಾ ಉಂಟು, ಸಾಮರಸ್ಯದಿಂದ ಕೂಡಿ ಬಾಳ್ತಾ ಉಂಟು. ಆ ಕಾಡಿನಲ್ಲಿ ಹುಲಿ ಇದೆ, ಸಿಂಹ ಇದೆ, ಚಿರತೆ ಇದೆ, ಚಿಕ್ಕ ಮೊಲವೂ ಇದೆ, ಪಾರಿವಾಳವೂ ಇದೆ, ಸಣ್ಣ ಸಣ್ಣ ಪಕ್ಷಿಗಳು ಇವೆ. ಅವೆಲ್ಲ ಒಂದುಗೂಡಿ ಬಾಳ್ತಾ ಇರುವಾಗ ನಮಗೆ ಯಾಕೆ ಬಾಳ್ಲಿಕ್ಕಾಗುವುದಿಲ್ಲ? ಬಾಳ್ಲಿಕ್ಕಾಗುವುದಿಲ್ಲ ಯಾಕೆ ಅಂದರೆ ನಮ್ಮಲ್ಲಿ ಆಸೆ ಅಲ್ಲ, ಅತಿ ಆಸೆಯೂ ಅಲ್ಲ, ದುರಾಸೆ ಬಂದು ಬಿಟ್ಟಿದೆ. ಆ ದುರಾಸೆ ಬಂದ ಕಾರಣ ನಮಗೆ ಒಟ್ಟಿಗೆ ಬಾಳ್ಲಿಕ್ಕೆ ಆಗುವುದಿಲ್ಲ. ನೋಡಿ, ನಾವೆಲ್ಲರೂ ಕೂಡ ಒಬ್ಬ ದೇವನ ದಾಸರು. ನಮ್ಮನ್ನೆಲ್ಲ ಬೇರೆ ಬೇರೆ ದೇವರು ಸೃಷ್ಟಿ ಮಾಡಲಿಲ್ಲ. ಹಿಂದೂಗಳ ದೇವರು ಬೇರೆ, ಮುಸ್ಲಿಮರ ದೇವರು ಬೇರೆ, ಕ್ರೈಸ್ತರ ದೇವರು ಬೇರೆ ಅಂತೇಳಿ ಇಲ್ಲ. ನಾವು ಎಷ್ಟೇ ಫೋಟೋ ಇಟ್ಕೊಂಡ್ರು, ಎಷ್ಟು ಮೂರ್ತಿಗಳನ್ನು ಸ್ಥಾಪಿಸಿಕೊಂಡ್ರು ಕೂಡ ನಾವು ಹೇಳುವಂಥ ಒಂದು ಮಾತು ಉಂಟು, ಒಂದು ಸತ್ಯ ಉಂಟು, ಒಂದು ವಾಸ್ತವಿಕತೆ ಉಂಟು. ಅದು ಏನು ಅಂದರೆ ನಮ್ಮೆಲ್ಲರ ದೇವರು ಒಬ್ಬನೇ ಅಂತ. ನಮ್ಮೆಲ್ಲರ ದೇವರು ಒಬ್ಬನೇ ಇರುವಾಗ ಮತ್ತೆ ನಮ್ಮಲ್ಲಿ ಯಾಕೆ ಭೇದ ಭಾವ? ನಾವೆಲ್ಲ ಪಡ್ಕೊಂಡು ಬಂದಿದ್ದೇವೆ ಜಾತಿ ಬೇಕು ಅಂತ. ನಾನು ಅಪ್ಲಿಕೇಶನ್ ಹಾಕಿದ್ದೇನೆ ನನಗೆ ಮುಸ್ಲಿಮನನ್ನಾಗಿ ಮಾಡುವಂತ. ನೀವು ಯಾರಾದರೂ ಅಪ್ಲಿಕೇಶನ್ ಹಾಕಿದ್ದೀರಾ? ಯಾರು ಅಪ್ಲಿಕೇಶನ್ ಹಾಕಲಿಲ್ಲ. ನಾವು ಬರಲಿಲ್ಲ ಇಲ್ಲಿಗೆ. ಸತ್ಯ ಏನು ಅಂದರೆ ನಾವು ಎಣಿಸಿದ್ದೇವೆ ನಾವು ಬಂದಿದ್ದೇವೆ ಇಲ್ಲಿಗೆ ಅಂತ. ಖಂಡಿತ ನಾವು ಇಲ್ಲಿಗೆ ಬರಲಿಲ್ಲ, ನಮ್ಗೆ ಇಲ್ಲಿಗೆ ಕಳುಹಿಸಲಾಗಿದೆ ನೀನು ಹೋಗು ಅಂತ. ಮತ್ತೆ ಯಾರು ಇಲ್ಲಿಂದ ಹೋಗುವುದಿಲ್ಲ. ಎಷ್ಟೇ ಪ್ರಾಯ ಆಗಲಿ, ಎಷ್ಟೇ ಕಾಯಿಲೆಗಳಿರಲಿ, ಎಷ್ಟೇ ಅವನಿಗೆ ತೀರ್ದೇ ಇರಲಿ, ಯಾರಾದರೂ ಇಲ್ಲಿಂದ ಹೋಗ್ಲಿಕ್ಕೆ ಇಚ್ಛೆ ಪಡ್ತಾನ? ಅವ ಕೊನೆಯ ಕ್ಷಣದ ತನಕ ಭಾವಿಸುವುದು ಏನಂದ್ರೆ ನಾನು ಮತ್ತೊಂದು 5 ವರ್ಷ ಇಲ್ಲಿ ಬಾಳ್ತೇನೆ ಅಂತ, ನಾನು ಮತ್ತೊಂದಿಷ್ಟು ವರ್ಷ ಇಲ್ಲಿ ಇರ್ತೇನೆ, ನನಗೇನಾದರೂ ದೊಡ್ಡ ಡಾಕ್ಟ್ರಿಂದ ದೊಡ್ಡ ಡಾಕ್ಟ್ರು, ದೊಡ್ಡ ಆಸ್ಪತ್ರೆಯಿಂದ ದೊಡ್ಡ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ನನಗೇನಾದರೂ ಸ್ವಲ್ಪ ರಿಪೇರಿ ಮಾಡಿ ನಾನು ಬದುಕಿ ಬಾಳ್ತೇನೆ ಅಂತ ಹೇಳಿರೋದು. ಯಾರು ಹೋಗ್ಲಿಕ್ಕೆ ರೆಡಿ ಇಲ್ಲ. ನಮ್ಮನ್ನೆಲ್ಲ ಕರೆಸಿಕೊಳ್ಳಲಾಗ್ತದೆ, ಅನಿವಾರ್ಯವಾಗಿ ನಾವು ಹೋಗಲೇಬೇಕಾಗ್ತದೆ. ಸತ್ಯ ಏನಂದ್ರೆ ಯಾರು ಇಲ್ಲಿಗೆ ಬರಲಿಲ್ಲ, ಯಾರು ಇಲ್ಲಿಂದ ಹೋಗುವುದೂ ಇಲ್ಲ. ನಮ್ಮನ್ನು ಇಲ್ಲಿ ಕಳಿಸಲಾಗಿದೆ, ನಮ್ಮನ್ನು ಇಲ್ಲಿಂದ ಕರೆಸಲಾಗ್ತದೆ. ಅದೆಲ್ಲವೂ ಮಾಡುವುದು ಒಬ್ಬನೇ, ಕಳಿಸಿದವನು ಒಬ್ಬನೇ, ಇಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವನು ಒಬ್ಬನೇ. ಎಲ್ಲರೂ ಕೂಡ ಹೋಗಿ ಸೇರಬೇಕಾದ್ದು ಅವನ ಹತ್ರನೇ, ಬೇರೆ ಎಲ್ಲಿ ಆ ಕಡೆ ಈ ಕಡೆ ಹೋಗ್ಲಿಕ್ಕಿಲ್ಲ. ನಾವು ಹೇಳ್ತೇವಲ್ಲ, ಎಲ್ಲ ನದಿಗಳು ಹೋಗಿ ಸೇರುವುದು ಸಾಗರಕ್ಕೆ ಅಂತ. ಹಾಗೆ ನಾವು ಎಲ್ಲರೂ ಕೂಡ ಹೋಗಿ ಸೇರುವುದು ಅವನ ಪಾದಾರವಿಂದಕ್ಕೆ. ಆದರೆ ಸೇರುವುದು ಮಾತ್ರ ಅಲ್ಲ, ವಿಶೇಷತೆ ಏನು ಅಂದರೆ ಸಮಸ್ಯೆ ಎಲ್ಲಿದೆ ಅಂದರೆ ಅಲ್ಲಿ ಲೆಕ್ಕಾಚಾರ ಕೊಡ್ಲಿಕ್ಕೆ ಉಂಟು, ಯಾವ ರೀತಿ ಬದುಕಿ ಬಂದೆ ಅಂತ. ಎಲ್ಲ ಪುಕ್ಕಟೆ ಕೊಟ್ಟಿದ್ದಾನಲ್ಲ, ಈ ಭೂಮಿ ಪುಕ್ಕಟೆ, ಈ ಆಕಾಶ ಪುಕ್ಕಟೆ, ಈ ಸೂರ್ಯ ಪುಕ್ಕಟೆ, ಈ ಚಂದ್ರ ನಕ್ಷತ್ರಗಳು ಪುಕ್ಕಟೆ, ಈ ಗಾಳಿ ಪುಕ್ಕಟೆ, ಈ ಮಳೆ ಪುಕ್ಕಟೆ, ಈ ನೀರು ಪುಕ್ಕಟೆ, ಎಲ್ಲ ಪುಕ್ಕಟೆ ಕೊಟ್ಟಿದ್ದಾನಲ್ಲ, ಫ್ರೀ ಕೊಟ್ಟಿದ್ದಾನಲ್ಲ. ಇದನ್ನೆಲ್ಲ ಕೊಟ್ಟು ನಿನಗೆ ಮನುಷ್ಯ ಮಾಡಿ ಒಂದು ಬಾಳ್ವೆ ನಡೆಸಿ ಬಾ ಅಂತ ಕಳಿಸಿದ್ದಾನೆ. ಏನು ಬಾರಿ ಬಾರಿ ಬರ್ಲಿಕ್ಕೆ ಉಂಟ ಇಲ್ಲಿ? ಬಾರಿ ಬಾರಿ ಬರ್ಲಿಕ್ಕಿಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್. ಇದ್ರಿಗಿಂತ ಮೊದಲು ಇಲ್ಲಿಗೆ ಬರಲಿಲ್ಲ ನಾವು, ಇದರ ನಂತರ ಇಲ್ಲಿ ಬರ್ಲಿಕ್ಕೂ ಇಲ್ಲ. ಯಾರಾದರೂ ಇದ್ದಾರೆ ಇದ್ರ ಹಿಂದೆ ಬಂದವರು? ಇಲ್ಲಿ ಜಗತ್ತನ್ನು ಸುತ್ತಾಡಿ ಬರುವ, ನಾವು ನೋಡಿ ಬರುವ, ಒಂದು ರಿಸರ್ಚ್ ಮಾಡುವ, ಯಾರು ಇದಕ್ಕಿಂತ ಮೊದಲು ಬಂದವರಿಲ್ಲ, ಯಾರು ಇದಕ್ಕಿಂತ ನಂತರ ಬರಲಿಕ್ಕೂ ಇಲ್ಲ. ಒಮ್ಮೆ ಇಲ್ಲಿ ಬರಲಿಕ್ಕೆ ಅವಕಾಶ ಇರುವಂಥದ್ದು, ಇದೇ ಫಸ್ಟ್, ಇದೇ ಲಾಸ್ಟ್. ನಮ್ಗೆಲ್ರಿಗೂ ಕೂಡ ಅವ ಕಳಿಸಿದ್ದಾನೆ. ಮತ್ತು ನಾವು ಇಲ್ಲಿ ಬರಬೇಕಾದ್ದು ಅದು ನಮ್ಮ ಇಚ್ಛೆಯಿಂದ ಅಲ್ಲ ನಾವು ಬಂದದ್ದು, ಅದು ಅವನ ಇಚ್ಛೆಯಿಂದ ನಾವು ಬಂದಿದ್ದೇವೆ. ಯಾರೋ ಇಚ್ಛೆ ಪಟ್ಟರು ಅಂತ ನಾವಿಲ್ಲಿ ಬರಲಿಲ್ಲ. ನಮ್ಮ ತಂದೆ ತಾಯಿ ಕೂಡ ಅವರು ಇಚ್ಛೆ ಪಟ್ಟು ನಾವು ಬಂದದ್ದಲ್ಲ. ನಮ್ಮ ತಂದೆ ತಾಯಿ ಇಚ್ಛೆ ಪಟ್ಟೂ ಕೂಡ ನಾವು ಬರಲಿಲ್ಲ. ನಮ್ಮ ಫ್ಯಾಮಿಲಿಯವರು ಇಚ್ಛೆ ಪಟ್ಟೂ ಕೂಡ ನಾವು ಇಲ್ಲಿಗೆ ಬರಲಿಲ್ಲ. ಅವ ಇಚ್ಛೆ ಪಟ್ಟಿದ್ದಾನೆ, ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಸೌಹಾರ್ದ ಹೇಗೆ ಸ್ಥಾಪನೆ ಆಗ್ತದೆ, ಸಾಮರಸ್ಯ ಹೇಗೆ ಸ್ಥಾಪನೆ ಆಗ್ತದೆ, ನಾವೆಲ್ಲರೂ ಕೂಡ ಒಟ್ಟಿಗೆ ಬಾಳ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅಂದರೆ ನಮ್ಮ ದೇವರು ಒಬ್ಬನೇ ಹೇಳುವಂತಹ ತತ್ವ ಇದೆ ಅಲ್ಲ, ದೇವರು ಒಬ್ಬನೇ ಹೇಳುವಂತಹ ಸತ್ಯ ಇದೆ ಅಲ್ಲ, ಇದೆಲ್ಲ ನಾವು ಅಂಗೀಕರಿಸಿಕೊಳ್ಬೇಕು. ನಮ್ಮನ್ನು ಸೃಷ್ಟಿಸಿದವನು, ನಮಗಾಗಿ ಜಗತ್ತನ್ನು ಸೃಷ್ಟಿಸಿದವನು, ಈ ಜಗತ್ತಿನಲ್ಲಿ ನಮಗೆ ಬೇಕಾದಂಥ ವ್ಯವಸ್ಥೆ ಮಾಡಿ ಇಟ್ಟವನು,
ನೋಡಿ, ನಮ್ಗೆಲ್ರಿಗೂ ಕೂಡ ಒಂದೇ ಧರ್ಮದವರನ್ನಾಗಿ ಕಳಿಸಬಹುದಾಗಿತ್ತಲ್ಲ ಇಲ್ಲಿ. ಅವ ಬಯಸಿದ್ರೆ ಎಲ್ಲರೂ ಕೂಡ ಈ ಭಾರತದಲ್ಲಿ ಹಿಂದೂಗಳಾಗಿಯೇ ಹುಟ್ಟಬಹುದಾಗಿತ್ತಲ್ಲ, ಅವನಿಗೆ ಸಾಧ್ಯ ಇರಲಿಲ್ವಾ? ಯಾವುದೇ ದೇಶದಲ್ಲಿ, ಯಾವುದೇ ರಾಷ್ಟ್ರದಲ್ಲಿ ಒಂದೇ ಧರ್ಮದವರಿದ್ದಾರಾ, ಒಂದೇ ಜಾತಿಯವರಿದ್ದಾರೆ ಎಲ್ಲಿಯಾದರೂ? ಎಲ್ಲಿಯೂ ಇಲ್ಲ. ಎಲ್ಲಿಯಾದರೂ ಒಂದೇ ಜಾತಿಯವರನ್ನಾಗಿ ಮಾಡಿ ಕಳಿಸಬಹುದಾಗಿತ್ತಲ್ಲ ಅವನಿಗೆ. ಎಲ್ಲರನ್ನು ಮುಸ್ಲಿಮರನ್ನಾಗಿ ಮಾಡಿ ಕಳಿಸಬಹುದಾಗಿತ್ತು. ಅಥವಾ ಈ ಜಗತ್ತಿನ ದೊಡ್ಡ ಜನಸಂಖ್ಯೆ ಇರುವಂತಹದ್ದು ಕ್ರೈಸ್ತರದ್ದು, ಎಲ್ಲರನ್ನು ಕೂಡ ಕ್ರೈಸ್ತರನ್ನಾಗಿಯೇ ಕಳಿಸಬಹುದಾಗಿತ್ತು. ಏನು ಹಾಗೆ ಮಾಡಿ ಕಳಿಸಿದಾಗ ಇಲ್ಲಿ ಗಲಭೆಗಳು ನಡೀತಾ ಇರಲಿಲ್ವಾ? ಎಲ್ಲರನ್ನೂ ಕೂಡ ಒಂದೇ ಜಾತಿಯನ್ನಾಗಿ ಮಾಡಿ ಕಳಿಸಿದಾಗ ಇಲ್ಲಿ ಗಲಾಟೆ ಇರಲಿಲ್ವಾ? ಜಗತ್ತು ಬಿಡಿ, ದೇಶ ಬಿಡಿ, ಸಮಾಜ ಬಿಡಿ, ಮನೆಯಲ್ಲಿ ಜಗಳ ಆಗುವುದಿಲ್ವಾ? ಒಂದೇ ತಂದೆ ತಾಯಿಗಳ ಮಕ್ಕಳು ಜಗಳಾಡಿಕೊಳ್ಳುವುದಿಲ್ವಾ? ಅದು ಮನುಷ್ಯ ಸ್ವಭಾವ. ಜಗಳ ಆಡುವಂತಹದ್ದು ಮನುಷ್ಯ ಸ್ವಭಾವ. ಜಗಳ ಆಡಿಕೊಂಡು ಮತ್ತೆ ಒಂದಾಗುವಂತಹದ್ದು ಮನುಷ್ಯ ಸ್ವಭಾವ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಯಾರು ದೇವನ ಮಲಕುಗಳಿಲ್ಲ. ನಾವೆಲ್ಲರೂ ಕೂಡ ಮನುಷ್ಯರು, ನಮಗೆಲ್ಲ ಸಿಟ್ಟುಂಟು, ತಾಳ್ಮೆಯೂ ಉಂಟು. ಆದರೆ ಆ ಸಿಟ್ಟನ್ನು ಬೆಳೆಸುವುದಲ್ಲ, ತಾಳ್ಮೆಯನ್ನು ಬೆಳೆಸಬೇಕು. ಮನುಷ್ಯನಲ್ಲಿ 2 ಗುಣ ಇಡಲಾಗಿದೆ, ಒಂದು ಒಳ್ಳೆಯ ಗುಣ, ಒಂದು ಕೆಟ್ಟ ಗುಣ. ಯಾವ ಗುಣವನ್ನು ನಾವು ಜಾಸ್ತಿ ಉಪಯೋಗ ಮಾಡ್ತೇವೆ ಆ ಗುಣ ಬೆಳೀತಾ ಹೋಗ್ತದೆ. ನಾವು ಒಳ್ಳೆಯ ಗುಣವನ್ನು ಜಾಸ್ತಿ ಉಪಯೋಗ ಮಾಡಿ ನಾವು ಕೂಡ ಆ ಒಳ್ಳೆಯ ಗುಣದೊಂದಿಗೆ ಜೀವನ ಮಾಡಿದರೆ ಆ ಒಳ್ಳೆಯ ಗುಣ ಬೆಳೀತಾ ಹೋಗ್ತದೆ. ಕೆಟ್ಟ ಗುಣಗಳು ಕೂಡ ಉಂಟು. ಕೆಟ್ಟ ಗುಣಗಳನ್ನು ಜಾಸ್ತಿ ನಾವು ಖರ್ಚು ಮಾಡಿದರೆ ಆ ಗುಣಗಳು ಜಾಸ್ತಿ ಬೆಳೀತಾ ಹೋಗ್ತದೆ. ಆದ್ರಿಂದ ಮನುಷ್ಯನಾದವನಿಗೆ ಹತೋಟಿ ಬೇಕು. ಮನುಷ್ಯನಾದವನಿಗೆ ಅವ ಯಾವಾಗ ಮನುಷ್ಯನಾಗ್ತಾನೆ ಅಂದರೆ ಈ 2 ಗುಣಗಳ ಸಮ್ಮಿಲನದೊಂದಿಗೆ ಇರುವಂತಹ ಮನುಷ್ಯ, ಅವನು ತನ್ನನ್ನು ತಾನು ಒಳಿತಿನಡಿಗೆ ಹೋಗಬೇಕಾಗಿ ಮತ್ತು ತನ್ನನ್ನು ತಾನು ಅವನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋದರೆ ಅವ ಒಳ್ಳೆಯವನಾಗಿ ಪರಿವರ್ತನೆ ಆಗ್ತಾನೆ. ಅದೇ ರೀತಿಯಲ್ಲಿ ಜೀವನದ ಅತಿ ಹೆಚ್ಚಿನ ಕಷ್ಟದ ಕೆಲಸ ಯಾವುದು ಅಂದರೆ ತನ್ನ ತಪ್ಪನ್ನು ತಿದ್ದಿಕೊಳ್ಳುವುದು. ಅತಿ ಕಷ್ಟದ ಕೆಲಸ ಯಾವುದು ಅಂತೇಳಿ ಕೇಳಿದರೆ ಅವನ ಕಷ್ಟದ ಕೆಲಸ ತನ್ನ ತಪ್ಪು ತಿಳಿದುಕೊಳ್ಳು. ಬೇರೆಯವರ ಎಲ್ಲ ತಪ್ಪು ನನಗೆ ಗೊತ್ತಾಗ್ತದೆ, ಆದರೆ ನನ್ನ ತಪ್ಪು ಏನು ಅಂತ ನನಗೆ ಗೊತ್ತಾಗುವುದಿಲ್ಲ. ಯಾವಾಗ ನಾನು ನನ್ನ ತಪ್ಪನ್ನು ತಿಳಿದುಕೊಂಡು ಅದನ್ನು ತಿದ್ದುವಂತಹ ಪ್ರಯತ್ನ ಮಾಡ್ತೇನೆ, ಆವಾಗ ನಾನು ನಿಜವಾದ ಮನುಷ್ಯನಾಗ್ತೇನೆ. ಮತ್ತೆ ಬದುಕಿನಲ್ಲಿ ನಾವೆಲ್ಲ ಎಣಿಸುವುದು ಏನು ಗೊತ್ತಾ? ನಮಗೆ ದೊಡ್ಡ ಶ್ರೀಮಂತಿಗೆ ಬೇಕು ಅಂತ, ನಾವೆಲ್ಲ ದೊಡ್ಡ ದೊಡ್ಡ ಜನಗಳಾಗಬೇಕು ಅಂತ ಬದುಕಿನಲ್ಲಿ ನಾವು ಎಣಿಸುವುದು. ನೋಡಿ, ಬದುಕಿನಲ್ಲಿ ಎಷ್ಟು ಶ್ರೀಮಂತ ಆಗಿದೆ ಮುಖ್ಯ ಅಲ್ಲ, ಬದಲಾಗಿ ಬದುಕಿನಲ್ಲಿ ಎಷ್ಟು ನೆಮ್ಮದಿ ಇದೆ ಹೇಳುವಂಥದ್ದು ಮುಖ್ಯ. ಯಾಕೆ ಅಂದರೆ ಅತಿ ಶ್ರೀಮಂತರಾದರೆ ಏನಾಗ್ತದೆ ಅಂದರೆ, ನೋಡಿ, ನಾನು ಹಳ್ಳಿ ಕೂಡ ನೋಡಿದ್ದೇನೆ. ನಾನು ಉಡುಪಿಯ ಕೋಡಿ ಬೆಂಗ್ರೆ ಹೇಳುವಂಥ ಕಡಲ ತೀರದಲ್ಲಿ ಮೊಗವೀರರ ಜೊತೆ, ಮೊಗವೀರದ ಅಧ್ಯಕ್ಷರಿದ್ದಾರೆ, ಅವರ ಜೊತೆ ಹುಟ್ಟಿ ಬೆಳೆದವನು ನಾನು. ಅಲ್ಲಿ ಮೊಗವೀರರು ಇದ್ದರು ಮತ್ತು ಅಲ್ಲಿ ಕಾರ್ವಿಗಳು ಇದ್ದರು, ಅಲ್ಲಿ ಬಿಲ್ಲವರು ಇದ್ದರು. ಬೇರೆ ಜಾತಿ ನಮ್ಮ ಊರಲ್ಲಿ ಇಲ್ಲ, ಬಂಟರಿಲ್ಲ, ಕ್ರೈಸ್ತರಿಲ್ಲ ನಮ್ಮ ಜಾತಿಯಲ್ಲಿ. ಈ ಜಾತಿಗಳ ಒಟ್ಟಿಗೆ ಬೆಳೆದವನು ನಾನು. ಅಲ್ಲಿ ಬೆಳೆಯುವಾಗ ಹೇಗಿತ್ತು ಅಂದರೆ, ಅಲ್ಲಿ ಎಲ್ಲ ನಮ್ಮವರು ದನ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು. ಆದರೆ ನಾನೀಗ ಬೆಂಗಳೂರಿನಲ್ಲಿದ್ದೇನೆ, ಅಲ್ಲಿ ಶ್ರೀಮಂತಿಗೆ ಬಂದಿದೆ, ಅದಕ್ಕೆ ಅವರು ಬೆಂಗಳೂರು ಶಿಫ್ಟ್ ಆಗಿದ್ದಾರೆ. ಅಲ್ಲಿ ಅವರ ದನ ಮೇಯಿಸುವುದಲ್ಲ, ಅಲ್ಲಿ ಹೋಗಿ ಅವರು ನಾಯಿ ಮೇಯಿಸುವುದು. ಬಡವರಾಗಿದ್ದುಕೊಂಡು ಹಳ್ಳಿಯಲ್ಲಿ ದನ ಮೇಯಿಸಲಾಗ್ತದೆ, ಆದರೆ ಅದೇ ಶ್ರೀಮಂತಿಗೆ ಬಂದು ಪೇಟೆಗೆ ಹೋದರೆ ಏನಾಗ್ತದೆ ಅಂದರೆ ನಾಯಿ ಮೇಯಿಸಬೇಕಾಗ್ತದೆ. ಈ ದುರಾದೃಷ್ಟ ನಮ್ಮದು. ಸಂಪತ್ತು ಬಂದರೆ ಏನು ದುರಾದೃಷ್ಟ ಆಗ್ತದೆ ಅಂತ. ಇದು ಸಂಪತ್ತಿನಲ್ಲಿರುವಂತಹ ಸಮಸ್ಯೆಗಳು. ನೋಡಿ, ವೃದ್ಧಾಶ್ರಮದಲ್ಲಿ ಯಾರು ಇರುವುದು? ಯಾರ ಬಡವರ ತಂದೆ ತಾಯಿಗಳು ವೃದ್ಧಾಶ್ರಮದಲ್ಲಿಲ್ಲ, ಅವರೆಲ್ಲ ಮನೆಯಲ್ಲಿದ್ದಾರೆ. ವೃದ್ಧಾಶ್ರಮದಲ್ಲಿ ಇರುವುದು ದೊಡ್ಡ ಶ್ರೀಮಂತರ ತಂದೆ ತಾಯಿಗಳು. ನೋಡಿ, ತಂದೆಯ ಸಂಪತ್ತಿನಲ್ಲಿ ಮಗನಿಗೆ ಅತಿ ಸುಲಭವಾಗಿ ಅವನಿಗೆ ಹಣ ತೆಗೆದು ಖರ್ಚು ಮಾಡಲಿಕ್ಕೆ ಬರ್ತದೆ. ಆದರೆ ಅದೇ ಮಗನ ಸಂಪತ್ತಿನಲ್ಲಿ ತಂದೆ ತಾಯಿಗೆ ಹಣ ತೆಗೆದು ಅಷ್ಟು ಸುಲಭದಲ್ಲಿ ಖರ್ಚು ಮಾಡಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಸಮಾಜ ಆ ರೀತಿ ಬದಲಾವಣೆ ಆಗಿದೆ. ನಾನು ಹೇಳುದು ಸಮಾಜ ಬದಲಾವಣೆ ಆಗಿದೆ ಮಾತ್ರ ಅಲ್ಲ, ಮನೆಯೂ ಕೂಡ ಬದಲಾವಣೆ ಆಗಿದೆ. ನೋಡಿ, ತುಂಬಾ ಶಿಕ್ಷಣ ಪಡೆದು ಗಂಡ ಹೆಂಡತಿಗೆ ಇಬ್ಬರಿಗೂ ಜಾಬ್ ಇದೆ ಅಂದ್ರೆ ನಾನು ಕಂಡುಕೊಂಡಂತಹ ದೃಶ್ಯ ಏನು ಅಂದ್ರೆ, ಅವರು ಗಂಡ ಹೆಂಡತಿ ಒಳ್ಳೆ ಕಾರಿನಲ್ಲಿ ಮುಂದುಗಡೆ ಇರ್ತಾರೆ, ಆದ್ರೆ ಅವರ ಹಿಂದುಗಡೆ ಅವರ ತಂದೆ ತಾಯಿ ಇರಬೇಕಿತ್ತಲ್ಲ. ಈಗ ಅವರನ್ನು ಕಲಿಸಿದವರಿದ್ದಾರಲ್ಲ, ತಂದೆ ತಾಯಿ ಎಲ್ಲ ಕಲಿಸುವುದು, ಊರಿನವರು ಕಲಿಸ್ತಾರೆ ಯಾರು ಬಂದು? ಇಲ್ಲ, ಅದು ತುಂಬಾ ವಿರಳ. ತಂದೆಯೇ 9 ತಿಂಗಳು, ತಾಯಿಯೇ 9 ತಿಂಗಳು ಹೊಟ್ಟೆಯಲ್ಲಿ ಹಿಡಿದು ತಿರುಗಿದವಳು, ತಾಯಿಯೇ ತನ್ನ ಜೀವನ ಪಣಕ್ಕಿಟ್ಟು ನನ್ನನ್ನು ಹೆರಿಗೆ ಮಾಡಿದವಳು,
ತಾಯಿಯ ಮಡಿಲಲ್ಲಿ ಮಲಗಿ 2 ವರ್ಷ ನಾನು ಹಾಲು ಕುಡಿದಿದ್ದೇನೆ. ಮುದಿ ಪ್ರಾಯಕ್ಕೆ ಬಂದು ನನಗೆ ಸಂಪತ್ತು ಬಂದು ನನಗೆ ಶಿಕ್ಷಣ ಬಂದು ನಾನು ಒಳ್ಳೆಯ ಹುದ್ದೆಗೆ ಹೋದರೆ ನನಗೆ ಮುದಿ ಪ್ರಾಯದ ತಾಯಿ ಬೇಡವಾಗ್ತಾಳೆ. ತಂದೆಯ ಕಿರುಬೆರಳು ಹಿಡ್ಕೊಂಡೇ ನಾನು ನಡೆದವನು. ನೋಟಿಸ್ ಬಂತು, ಮುಗಿಸ್ತೇನೆ, ಈ ವಿಷಯ ಹೇಳಿ ಮುಗಿಸ್ತೇನೆ. ನಾನು ತಂದೆಯ ಕಿರಿಬೆರಳು ಹಿಡಿದುಕೊಂಡು ನಡೆದವನು, ನಡಲಿಕ್ಕೆ ಕಲಿತವನು. ನಾನು ಬೆಳೆದು ದೊಡ್ಡವನಾಗಲಿಕ್ಕೆ ಕಾರಣ ನನ್ನ ತಂದೆ, ಬೇರೆ ಯಾರೂ ಅಲ್ಲ. ಅವನು ದುಡಿದು ಸಂಪಾದನೆ ಮಾಡಿ ನನಗೆ ತಂದ ಕಾರಣ ನನಗೆ ದೊಡ್ಡವನಾಗಿ ಬೆಳೆದು ಶಿಕ್ಷಣ ಪಡೀಲಿಕ್ಕೆ ಸಾಧ್ಯ ಆಯಿತು. ಆದರೆ ಅದೇ ಮುದಿಪ್ರಾಯಕ್ಕೆ ಅವರು ಬರುವಾಗ ನನ್ನ ಕರ್ತವ್ಯ ಏನಾಗಬೇಕಿತ್ತು? ಅವರನ್ನು ನಾನು ಒಳ್ಳೆಯ ರೀತಿಯಿಂದ ಸಾಕಿ ಸಲಹಿ, ಯಾವ ರೀತಿ ಅವರು ನನಗೆ ಪ್ರೀತಿ ಕೊಟ್ಟಿದ್ದಾರೆ, ಯಾವ ರೀತಿ ಅವರು ನನಗೆ ಗೌರವ ಕೊಟ್ಟು ಸಾಕಿದ್ದಾರೆ, ಅದೇ ರೀತಿ ನಾನು ಪ್ರೀತಿ ಕೊಟ್ಟು ಗೌರವ ಕೊಟ್ಟು ಅವರಿಗೆ ಸಾಕಬೇಕಿತ್ತಲ್ಲ. ಆದರೆ ನನಗೆ ಅದು ಸಾಧ್ಯ ಆಗಲಿಲ್ಲ. ಅವ ಗಂಡ ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ದಾನೆ, ಹೆಂಡತಿ ಸೈಡ್ನಲ್ಲಿ ಇದ್ದಾಳೆ. ಹಿಂದಿನಲ್ಲಿ ಇರುವುದು ತಂದೆ ತಾಯಿ ಅಲ್ಲ, ಬದಲಾಗಿ ಒಂದು ಸಣ್ಣ ನಾಯಿ ಮರಿ ಇರ್ತದೆ ಹಿಂದಿನಿಂದ. ಇದು ನಮ್ಮ ಸಮಾಜದ ದುರಂತ. ಇದು ನಮ್ಮ ಅತಿ ಆಸೆ ದುರಾಸೆಗೆ ನಾವು ದೂಡಿದಂತಹ ಸಮಾಜದ ವ್ಯವಸ್ಥೆ ಇದು. ಇಂತಹ ಸಮಾಜವನ್ನು ತಿದ್ದಬೇಕು ಅಂತ ಹೇಳಿ, ಅದು ಇಂತಹ ಕೆಡುಕುಗಳನ್ನು ನಾವು ದೂರೀಕರಿಸಬೇಕು ಅಂತ ಹೇಳಿದರೆ ನಾವು ಪರಸ್ಪರ ಕಚ್ಚಾಡುವುದಲ್ಲ, ಬದಲಾಗಿ ನಾವು ಪರಸ್ಪರ ಪ್ರೀತಿಸಬೇಕು. ನಾವು ಪರಸ್ಪರ ಪ್ರೀತಿಸಿದಾಗ ಏನಾಗ್ತದೆ ಅಂದರೆ ನಮಗೆ ಈ ಟೆನ್ಷನ್ಗಳೆಲ್ಲ ಇರುವುದಿಲ್ಲ. ಈ ಜಾತಿ ಧರ್ಮ, ಈ ಮಂದಿರ ಚರ್ಚು ದೇವಸ್ಥಾನಗಳ ಟೆನ್ಷನ್ ಇರುವುದಿಲ್ಲ. ನಮಗೆಲ್ಲ ನಮ್ಮ ಟೆನ್ಷನ್ ಇರ್ತದೆ, ನಮ್ಮ ಫ್ಯಾಮಿಲಿ ಟೆನ್ಷನ್ ಇರ್ತದೆ, ನಮ್ಮ ಮಕ್ಕಳ ಟೆನ್ಷನ್ ಇರ್ತದೆ, ನಮ್ಮ ತಂದೆ ತಾಯಿಗಳ ಟೆನ್ಷನ್ ಇರ್ತದೆ. ಇಲ್ಲ ಅಂದರೆ ಈ ಟೆನ್ಷನ್ನಲ್ಲಿ ನಮ್ಮ ಸಮಾಜ ಕೂಡ ಹಾಳಾಗ್ತದೆ, ನಮ್ಮ ಮನೆಯೂ ಕೂಡ ಹಾಳಾಗಿ ಹೋಗ್ತದೆ. ಕನ್ನಡದಲ್ಲಿ ಗಾದೆ ಉಂಟು, ತಲೆಗೆ ಹಾಕಿದ ನೀರು ಕಾಲಿಗೆ ಬರ್ತದೆ ಅಂತ. ಮಾಡಿದ್ದುಣ್ಣೋ ಮಹಾರಾಯ ಅಂತ. ನಾನು ನನ್ನ ತಂದೆ ತಾಯಿಗೆ ವೃದ್ಧಾಶ್ರಮಕ್ಕೆ ಕಳಿಸಿದ್ರೆ ನಾಳೆ ನನ್ನ ಮಕ್ಕಳು ಕೂಡ ನನಗೆ ಅದೇ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ಹೇಳುವಂತಹ ಸತ್ಯದೊಂದಿಗೆ ನಾವೆಲ್ಲರೂ ಕೂಡ ಕೂಡಿ ಬಾಳಲಿಕ್ಕೆ ಕಲಿಬೇಕು. ಒಂದು ಅವಕಾಶ ಈ ಜಗತ್ತಿನಲ್ಲಿ ನಮಗೆ ಸಿಕ್ಕಿದೆ ಬರಲಿಕ್ಕೆ, ಇನ್ನೆಂದೂ ಕೂಡ ಬರುವುದಿಲ್ಲ. ಆ ಬಂದ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಬೇಕು. ನೋಡಿ ಹಿರಿಯರೇ, ಜೀವನ ಹೇಳುವಂಥದ್ದು ಬಹಳ ನಶ್ವರವಾದಂತು. ಇವತ್ತು ಬೆಳಿಗ್ಗೆ ನಾನು ಈ ಶರ್ಟಿಗೆ ಬಟನ್ ಹಾಕಿದ್ದೇನೆ. ಇನ್ನು 1-2 ಗಂಟೆಯಲ್ಲಿ ಈ ಶರ್ಟಿನ ಬಟನ್ ನನಗೆ ಕೀಳಬೇಕು. ಅದು ನಾನೇ ಕೀಳ್ತೇನೋ ಬೇರೆಯವರು ಕೀಳ್ತಾರೋ ನನಗೂ ಗ್ಯಾರಂಟಿ ಇಲ್ಲ, ನಿಮಗೂ ಗ್ಯಾರಂಟಿ ಇಲ್ಲ. ನಾನು ಇವತ್ತು ಬೆಳಿಗ್ಗೆ ತಂಬಿಗೆಯಿಂದ ಸ್ನಾನ ಮಾಡಿದ್ದೇನೆ. ಬದುಕಿ ಉಳಿದ್ರೆ ನಾಳೆ ತಂಬಿಗೆಯಿಂದ ಸ್ನಾನ ಮಾಡಬೇಕು ಅಂತ ಹೇಳಿ ಇದ್ದೇನೆ. ಯಾಕಂದ್ರೆ ನಾವು ಕರಾವಳಿಯವರು, 1 ಬಾರಿ ಸ್ನಾನ ಮಾಡಿದರೂ ಕೂಡ ಸಾಕಾಗೋದಿಲ್ಲ. 2 ಬಾರಿ 3 ಬಾರಿ ಸ್ನಾನ ಮಾಡಬೇಕಾಗ್ತದೆ. ನಾಳೆ ಬೆಳಿಗ್ಗಿನ ಸ್ನಾನ ನಾನೇ ನನ್ನ ತಂಬಿಗೆಯಲ್ಲಿ ಹಿಡ್ಕೊಂಡು ಸ್ನಾನ ಮಾಡ್ತೇನೋ ಅಥವಾ ಬೇರೆಯವರು ಸ್ನಾನ ಮಾಡಿಸ್ತಾರೋ ಹೇಳುವಂಥ ಗ್ಯಾರಂಟಿ ನನಗೂ ಇಲ್ಲ, ನಿಮಗೂ ಇಲ್ಲ. ಇಂತಹ ನಶ್ವರವಾದಂತಹ ಸಂಕ್ಷಿಪ್ತವಾದಂತಹ ಗ್ಯಾರಂಟಿ ಇಲ್ಲದಂತಹ ಈ ಜೀವನದಲ್ಲಿ ಕಚ್ಚಾಟಗಳು, ದೊಂಬಿಗಳು, ಲೂಟಿಗಳು, ಪರಸ್ಪರ ಹಗೆತನಗಳು, ಇದನ್ನೆಲ್ಲ ನಾವು ದಫನ ಮಾಡಿ ಅದನ್ನೆಲ್ಲ ಸುಟ್ಟು ಹಾಕಿ ಇಂತಹ ಸೌಹಾರ್ದದ, ಪ್ರೀತಿಯ, ಸಾಮರಸ್ಯದ ಜೀವನಕ್ಕೆ ಇಂತಹ ಹಬ್ಬಗಳನ್ನು ಒಟ್ಟಾಗಿ ಆಚರಿಸುವುದರ ಮೂಲಕ ಒಂದು ದಾರಿಯನ್ನು ಕಂಡುಕೊಳ್ಳಬೇಕು. ಮತ್ತು ಈ ಸುಂದರ ಭಾರತವನ್ನು ನಮ್ಮ ಪೀಳಿಗೆಗೆ ಸೌಹಾರ್ದದ ಭಾರತವಾಗಿ, ಸಾಮರಸ್ಯದ ಭಾರತವಾಗಿ, ಅಭಿವೃದ್ಧಿಯ ಭಾರತವಾಗಿ, ಕೂಡಿ ಬಾಳುವ ಭಾರತವಾಗಿ ಬಿಟ್ಟು ಹೋಗಲಿಕ್ಕೆ ಸಾಧ್ಯವಾದರೆ ಮನುಷ್ಯ ಧರ್ಮ ಶಾಶ್ವತವಾಗ್ತದೆ ಮತ್ತು ಮನುಷ್ಯನ ಕರ್ಮ ಶಾಶ್ವತವಾಗ್ತದೆ. ಅದಕ್ಕೆ ಇಂತಹ ಸಭೆ ಸಮಾರಂಭಗಳು ನಮಗೆ ಸಹಕಾರಿಯಾಗಲಿ ಅಂತ ಹೇಳಿ ಆಶಿಸಿ ಅವಕಾಶಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವ ಸ್ತುತಿಗಳು, ಸರ್ವ ಸ್ತೋತ್ರಗಳು ಸರ್ವ ಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ. ಜಂತುನಾಂ ನರಜನ್ಮ ದುರ್ಲಭ ಪನ್ಪುನಂಚಿನ ಪಾತ್ರ ಕೇಂದ್ರ ಈ ಭೂಮಿಡ್ ಮನುಷ್ಯ ಜನ್ಮ ಬರ್ಪಣ ಬಾರಿ ಬಂಗೋಡಿಗೆ ಬತ್ತಿನ ಜನ್ಮ ನಾವು ಎಂಚ ಎಡ್ಡ ರೀತಿ ನಡಪ ಪನ್ಪುಣ ವಿಶೇಷವೇನ ಈ ನನಗೆ ಸಂದೇಶ ಕೊರಂಚಿನ ಸನ್ಮಾನ್ಯ ಅಕ್ಬರ್ ಅಲಿ ಮೇರೆಗೆ ಸೊಲ್ಮೆ ಸಂದೇಶ ಮಲ್ತೊಂದು ನಮ್ಮ ಇಂಥದಿಂತ ಉದಿಪಣೆ ಮಲ್ತಿನಾರು ವಂದನೀಯ ಸುಪ್ರೀಂ ಪಿಂಟು ಪ್ರಧಾನ ಧರ್ಮಗುರುಗಳು ಸೈನ್ಸ್ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಮೇರೆ ಅನ್ಯ ಕಾರ್ಯ ನಿಮಿತ್ತ ನಮ್ಮ ವೇದಿಕೆ ತೆರಳೊಂದಿಲ್ಲರೆ ಯಾರಿಗೆ ಒಂಜಿ ಕಾಣಿಕೆ ಅಂಚನೆ ಒಂಜಿ ಸಿಹಿ ತಿಂಡಿದ ಹಬ್ಬ ಕಟ್ಕೊಡ್ತಾರೆ ಗೌರವಿಸೋದಿಲ್ಲ. ಆತ್ಮೀಯ ಬಂಧುಲೆ, ನನ್ನ ದುಮ್ಮಗು ಸೌಹಾರ್ದದ ಸಂದೇಶ ಕೊರವಲೇರು ಶ್ರೀ ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಅಧ್ಯಕ್ಷರು ಮರ್ಸಿ ಕೇರ್ ಟ್ರಸ್ಟ್ ಮಂಗಳೂರು ಮೇರಿತ್ತೆ ಅರೆಗಾದಿತ್ಯ ವೇದಿಕೆ. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಪೊಸಕುರಲ್ ಬಳಗ
ಸದ್ಭಾವನಾ ವೇದಿಕೆ ಉಳ್ಳಾಲ, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್, ಬಿಲ್ಲಾ ಸೇವಾ ಸಮಾಜ, ರೋಟರಿ ಸಮುದಾಯ ಕೊಲ್ಯ, ಯುವವಾಹಿನಿ ಕೊಲ್ಯ ಘಟಕ, ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ, ನವೋದಯ ಫ್ರೆಂಡ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸೌಹಾರ್ದ ದೀಪಾವಳಿ ಸಂಗಮ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ವೇದಿಕೆಯಲ್ಲಿ ಇದರ ವಿಷಯವಾಗಿ ಬಹಳ ವಿವರವಾಗಿ ಅಕ್ಬರ್ ಅಲಿ ಅವರು ಮಾತಾಡಿದ್ದಾರೆ. ಅದಕ್ಕಿಂತ ಮೊದಲು ಕೂಡ ಈ ಹೊಸಕುರಲ್ ಬಳಗದವರು ನಮಗೆ ಬಹಳ ವಿಷಯವನ್ನು ತಿಳಿಸಿದ್ದಾರೆ. ವೇದಿಕೆಯ ಮುಂಭಾಗದಲ್ಲೂ ವೇದಿಕೆಯಲ್ಲೂ ಎಲ್ಲ ಗಣ್ಯರಿದ್ದೀರಿ, ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಏನೂ ಇಲ್ಲ. ಬಹುಶಃ ಜಾಸ್ತಿ ಯುವಜನರು ಮತ್ತು ಮಕ್ಕಳು ಇಂಥ ಕಾರ್ಯಕ್ರಮಕ್ಕೆ ಬಂದರೆ ಮುಂದಿನ ಸಮಾಜ ಖಂಡಿತವಾಗಲೂ ಒಳ್ಳೆಯದಾಗಬಹುದು. ಏಕೆಂದರೆ ಇಲ್ಲಿ ನೆರೆದಿರುವವರು ನೀವೆಲ್ಲರೂ ಖಂಡಿತವಾಗಿಯೂ ಸೌಹಾರ್ದತೆಯಿಂದ ಬಾಳಿದವರು. ಇಲ್ಲಂತ ಹೇಳಿದರೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ತಲುಪ್ತಾ ಇರಲಿಲ್ಲ. ದೀಪಾವಳಿ ಹಬ್ಬ ಮತ್ತು ಹೊಸಕುರಲ್ ಬಳಗದವರು ಹೇಳಿದರು, ಕ್ರಿಸ್ಮಸ್, ದೀಪಾವಳಿ ಮತ್ತು ಈದ್ ಈ 3 ಹಬ್ಬಗಳನ್ನು ಬಹಳ ಸೌಹಾರ್ದಯುತವಾಗಿ ಆಚರಿಸ್ತಾರೆ ಅಂತ. ಇವತ್ತು ಈ ದೀಪಾವಳಿಯ ಸಂಗಮದ ಈ ಶುಭ ದಿನದ ಶುಭ ಸಂಜೆಯಲ್ಲಿ ದೀಪಾವಳಿ ಅಂದರೆ ಎಲ್ಲರಿಗೂ ಗೊತ್ತು, ನಾವು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅದು ಖಾಲಿ ದೀಪದ ಬೆಳಕಿಂದ ಆ ಕತ್ತಲೆಯಿಂದ ಬೆಳಕಿನ ಕಡೆಗಲ್ಲ, ಆತ್ಮದ ನಮ್ಮ ಸಂತೋಷ, ನಮ್ಮ ಮನಸ್ಸಿನಲ್ಲಿ ಎಂಥ ಕತ್ತಲೆ ಇದೆ ಆ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನ ಕಡೆ. ಅಂದರೆ ನನ್ನ ಮನಸ್ಸಿನಲ್ಲಿ ಸಂತೋಷ ಇದ್ದರೆ ನನ್ನ ಮುಖ ಪ್ರಜ್ವಲಿಸ್ತದೆ. ನನ್ನ ಭಾವನೆಗಳು ಮನಸ್ಸಿನ ಒಳಗಡೆ ದುಃಖ ಇದ್ದರೆ ಅಥವಾ ಇನ್ನೊಬ್ಬರ ಹತ್ರ ಸಿಟ್ಟು ಇದ್ದರೆ ನನ್ನ ಮುಖದಲ್ಲಿ ಒಳ್ಳೆಯ ಕಳೆ ಬರಲಿಕ್ಕೆ ಚಾನ್ಸ್ ಇಲ್ಲ. ನಾನು ಬೇಕಾದರೆ ಮೇಕಪ್ ಮಾಡ್ಬೋದು, ನಾನು ಏನು ಬೇಕಾದರೆ ಮಾಡ್ಬೋದು, ಆದರೆ ಕಳೆ ಅಂತ ಇರ್ತದೆ, ಆ ಕಳೆ ಬರಲಿಕ್ಕೆ ಚಾನ್ಸ್ ಇಲ್ಲ. ದುಷ್ಕೃತ್ಯದ ಮೇಲೆ ಸದ್ಗುಣಗಳ ವಿಜಯ ದೀಪಾವಳಿ. ಅಂದರೆ ಈ ಹಬ್ಬಗಳು ನೀವು ನೋಡಿದರೆ ವರ್ಷ ಪೂರ್ತಿ 1-2 ತಿಂಗಳು ಬಿಟ್ಟರೆ ವರ್ಷ ಪೂರ್ತಿ ಆ ಸಮಯದಲ್ಲಿ ಒಂದೊಂದೇ ಹಬ್ಬ ಬರ್ತದೆ. ಯಾಕೆ? ಈಗ ಜನರೇಟರ್ ಅದರ ಕಾರ್ಯ ಮಾಡ್ತಾ ಇರ್ತದೆ, ಆದರೆ ಅದಕ್ಕೆ ಸೀಮೆಎಣ್ಣೆ ಅಥವಾ ಡೀಸೆಲ್ ಹಾಕಬೇಕಾಗ್ತದೆ. ಅದೇ ರೀತಿ ಯಾವುದೇ ಮನುಷ್ಯನಿಗೆ ಕೂಡ ಅವನ ಎಂತಂತ ಹೇಳ್ತಾರೆ, ಒಳ್ಳೆಯ ಬುದ್ಧಿ ಸದ್ಗುಣಗಳು ಜಾಗೃತವಾಗಬೇಕಾದ್ರೆ ಇಂಥ ಹಬ್ಬಗಳು ಬರಬೇಕು. ಅದಕ್ಕೋಸ್ಕರ ನಮ್ಮ ಪೂರ್ವಜರಿಗೆ, ನಮ್ಮ ಈ ತುಳುನಾಡ ಸಂಸ್ಕೃತಿಗೆ ಖಂಡಿತವಾಗಿಯೂ ನಾವು ತಲೆಬಾಗಬೇಕು. ಏಕೆಂದರೆ ಇಂಥ ಒಳ್ಳೆ ಸಂಸ್ಕೃತಿ, ನಾನು ತುಂಬ ಓದಿದ್ದೇನೆ, ನಾನು ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡಿದ್ದೇನೆ, ಅದರ ನಂತರ ಕೂಡ ತುಂಬ ಓದಿದ್ದೇನೆ ನಾನು. ಆದರೆ ತುಳುನಾಡಿನಲ್ಲಿರುವಂಥ ಸಂಸ್ಕೃತಿ, ತುಳುನಾಡಿನಲ್ಲಿರುವಂಥ ಗೌರವ, ತುಳುನಾಡಿನಲ್ಲಿರುವಂಥ ಹಬ್ಬಗಳು ಬೇರೆ ಯಾವ ಸಂಸ್ಕೃತಿಯಲ್ಲಿಯೂ ಬೇರೆ ಯಾವ ದೇಶದಲ್ಲಿಯೂ ಕಾಣುವುದಕ್ಕೆ ಸಿಗುವುದಿಲ್ಲ. ಇದಕ್ಕೋಸ್ಕರ ನಮ್ಮ ಹಿರಿಯರಿಗೆ ಖಂಡಿತವಾಗಲೂ ನಾವು ಚಿರಋಣಿಗಳು. ಮತ್ತು ಇಂಥ ಹಬ್ಬಗಳನ್ನು ಮತ್ತು ಇಂಥ ಸಂಸ್ಕೃತಿಯನ್ನು, ಮೊದಲಾಗಿ ನಾನು ಹೇಳೋದು ಸಂಸ್ಕೃತಿಯನ್ನು, ಹಿಂದೂ ಸಂಸ್ಕೃತಿಯನ್ನು, ಈ ತುಳುನಾಡ ಸಂಸ್ಕೃತಿಯನ್ನು ನಾವು ಮುಂದುವರಿಸಿಕೊಂಡು ಹೋಗುವಂಥದ್ದು ಮತ್ತು ಮುಂದಿನ ಜನಾಂಗಕ್ಕೆ ಹಸ್ತಾಂತರ ಮಾಡುವಂಥದ್ದು ಖಂಡಿತವಾಗಿಯೂ ಆಗಬೇಕು. ಅಕ್ಬರ್ ಅಲಿ ಅವರು ಖಂಡಿತವಾಗಿ ಹೇಳಿದರು, ಮೊದಲು ಹೇಗಿದ್ದೆವು ಅದೇ ರೀತಿ ಇರಬೇಕಂತ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಎಲ್ಲರೂ ಇಲ್ಲಿ ವಿದ್ಯಾಭ್ಯಾಸ ಇರುವವರು ಅವರು ಹೇಳಿದರು, ಕಾಡಿನಲ್ಲಿ ಯಾವುದೇ ಯೂನಿವರ್ಸಿಟಿ ಇಲ್ಲ, ಆದರೆ ಅವರು ಪ್ರಾಣಿಗಳು ಪಕ್ಷಿಗಳು ಎಷ್ಟು ಒಳ್ಳೆಯ ಮಾಡಿ ಬದುಕ್ತೇವೆ ಅಂತ. ಆದರೆ ನಮಗೆ ವಿದ್ಯಾಭ್ಯಾಸ ಇದ್ದುಕೊಂಡು ಕೂಡ ಕೆಲವೊಮ್ಮೆ ನಾವು ಎಡವುತ್ತೇವೆ. ದೀಪಾವಳಿ ಹಿಂದೂ ಸಂಪ್ರದಾಯದ ಹಬ್ಬವಾದರೂ ಎಲ್ಲ ಧರ್ಮದವರು ಗೌರವಪೂರ್ವಕವಾಗಿ ಆಚರಣೆ ಮಾಡುವಂಥದ್ದು ನಮ್ಮ ಈ ತುಳುನಾಡ ಸಂಸ್ಕೃತಿಯಲ್ಲಿ ಕಾಣಸಿಗುವಂಥದ್ದು. ನಮ್ಮ ಧರ್ಮವನ್ನು ನಾವು ಪ್ರೀತಿಸೋಣ, ಅದು ಪ್ರೀತಿ ಮಾಡಲೇಬೇಕು. ಆದರೆ ಇತರರ ಧರ್ಮವನ್ನು ಗೌರವಿಸೋಣ. ಏಕೆಂದರೆ ಅಪ್ಲಿಕೇಶನ್ ಹಾಕಿ ಬಂದವರಲ್ಲ, ನಾನು ಕ್ರೈಸ್ತ ತಂದೆ ತಾಯಿಗೆ ಹುಟ್ಟಿದವನಾದ್ರಿಂದ ಕ್ರೈಸ್ತನಾಗಿದ್ದೇನೆ, ನಾನು ಹಿಂದೂ ತಂದೆ ತಾಯಿಗೆ ಹುಟ್ಟಿದವನಾಗಿದ್ದರೆ ಹಿಂದೂ ಆಗ್ತಿದ್ದೆ. ಅದಕ್ಕೋಸ್ಕರ ದೇವರೊಬ್ಬನೇ, ನಾಮ ಹಲವು. ಆ ದೇವರನ್ನು ಬೇರೆ ಬೇರೆ ಹೆಸರಿನಿಂದ ನಾವು ಕರೆಯುತ್ತೇವೆ. ಕೊನೆಯದಾಗಿ ನಾವು ಅಲ್ಲಿಗೆ ಸೇರುತ್ತೇವೆ. ನಾವು ಅಲ್ಲಿಂದ ಬಂದವರು, ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂತ ಕವಿಯವರು ಹೇಳಿದ್ದಾರೆ. ಅದೇ ರೀತಿ ಎಲ್ಲರಿಗೂ ಯಾವಾಗ ನಾವು ಹುಟ್ಟುತ್ತೇವೋ
ಆ ದಿವಸವೇ ನಮ್ಮ ಮರಣದ ದಿವಸವು ನಿರ್ಧಾರವಾಗಿರ್ತದೆ. ಅದಕ್ಕೋಸ್ಕರ ಅಲ್ಲಿರುವ ನಮ್ಮನೆಗೆ ಶಾಶ್ವತವಾಗಿ ಇರುವ ಹಾಗೆ ಇಲ್ಲಿ ಈ ನಮ್ಮ ಸುಮ್ಮನೆ ಇರುವಂಥ ಜೀವನದಲ್ಲಿ ಸ್ವಲ್ಪವಾದರೂ ಒಳ್ಳೆಯತನದಿಂದ ಬದುಕುವ, ಒಂದು 4 ಜನರಿಗೆ ಒಳ್ಳೆಯದನ್ನು ಮಾಡುವ, ಅದರಿಂದ ಬೇರೆಯವರಿಗೇನು ಲಾಭ ಆಗೋದಿಲ್ಲ. ನಾವು 4 ಜನರಿಗೆ ಒಳ್ಳೆಯದು ಮಾಡಿದರೆ ಬೇರೆಯವರಿಗೆ ಅನುಕೂಲವಾಗುವುದಲ್ಲ, ಅದು ನಮಗೆ ಅನುಕೂಲವಾಗುವುದು. ಹೇಗೆ ಅಂತ ಹೇಳಿದರೆ, ಡಾಕ್ಟರ್ BM ಹೆಗ್ಡೆ ಅವರು ಅವರ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನಮ್ಮ ಜೀವದಲ್ಲಿ ಜೀವ ಕಣಗಳುಂಟು, ಜೀವಕೋಶ ಎಲ್ಲ ಇದೆ. ನಾವು ಒಂದು ವೇಳೆ ಇನ್ನೊಬ್ಬರನ್ನು ದ್ವೇಷ ಮಾಡಿದರೆ ಆ ಜೀವಕೋಶಗಳು, ಜೀವ ಕಣಗಳು ಅದರ ಒಟ್ಟಿಗೆನೆ ಬೇರೆ ಕಣಗಳನ್ನು ದ್ವೇಷಿಸ್ತವೆ. ಆ ಕಣಗಳು, ದ್ವೇಷ ಮಾಡುವ ಕಣಗಳು ಒಟ್ಟಿಗೆ ಸೇರಿ ಅಲ್ಲಿಗೆ ಒಂದು ನಮಗೆ ಎಂತ ಹೇಳ್ತಾರೆ, ರೋಗ ರುಜಿನ ಬರುವಂಥದ್ದು. ಪ್ರಮುಖವಾಗಿ ಕ್ಯಾನ್ಸರ್ಗೆ ಕಾರಣ ನಾವು ಬೇರೆಯವರನ್ನು ದ್ವೇಷ ಮಾಡುವುದು ಅಂತ ಅವರು ಹೇಳ್ತಾರೆ. ಇದರ ಬಗ್ಗೆ ಎಷ್ಟು ಸಂಶೋಧನೆ ಆಗಿದೆ, ಅದು ಆಗಿದೆ, ರೂಪುಗೊಂಡಿದೆ ಗೊತ್ತಿಲ್ಲ ನನಗೆ. ಆದರೆ ನನ್ನ ಪ್ರಕಾರ ನಾವು ಯಾವಾಗ ಸಂತೋಷವಾಗಿರುತ್ತೇವೋ, ಬೇರೆಯವರಿಗೆ 1-2 ಜನರಿಗೆ ಉಪಕಾರ ಮಾಡಿದಾಗ ನಮ್ಮ ಮನಸ್ಸಿಗೆ ತನ್ನಷ್ಟಕ್ಕೆ ಒಂದು ಸಂತೋಷದ ಭಾವನೆ ಮೂಡುತ್ತದೆ. ಆ ಸಂತೋಷದ ಭಾವನೆ ಮೂಡಿದರೆ ಹಾರ್ಟ್ ಪೇಷಂಟ್ ಆಗಲಿ, ಹಾರ್ಟಿದು ಪ್ರಾಬ್ಲಮ್ ಕಡಿಮೆ ಆಗ್ತದೆ, BP ಆಗಲಿ, ಕೊಲೆಸ್ಟ್ರಾಲ್ ಆಗಲಿ ಎಲ್ಲದು ಸ್ವಲ್ಪ ಕಡಿಮೆ ಆಗ್ತದೆ. ಇಂಥ ಸಂಸ್ಕೃತಿ, ಇಂಥ ಬೇರೆಯವರಿಗೆ ಉಪಕಾರ ಮಾಡುವಂಥದ್ದು ಹೆಚ್ಚಾಗಲಿ ಅಂತ ಭಾವಿಸ್ತೇನೆ. ನಾವು ಹೇಳ್ತೇವೆ ಮೊದಲಿನ ಕಾಲದಲ್ಲಿ ತುಂಬ ಒಳ್ಳೆಯದಿತ್ತು, ಈಗಿನ ಕಾಲದಲ್ಲಿ ಒಳ್ಳೆಯದಿಲ್ಲ. ಖಂಡಿತವಾಗಿಯೂ ನಾನಿದನ್ನು ಒಪ್ಪುವುದಿಲ್ಲ. ಯಾಕೆ ಒಪ್ಪುವುದಿಲ್ಲ ಅಂತ ಹೇಳಿದರೆ, ಮುಂಚೆ ನಮಗೆ ಏನೆಲ್ಲ ಆಗ್ತಿತ್ತು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಈ ಸೋಷಿಯಲ್ ಮೀಡಿಯಾ ಅಂತ ಇರಲಿಲ್ಲ, ನ್ಯೂಸ್ ಪೇಪರ್ ಭಾರಿ ಕಡಿಮೆ ಇತ್ತು, TV ಮಾಧ್ಯಮ ಇರಲಿಲ್ಲ. ಅದಕ್ಕೋಸ್ಕರ ನಮಗೆ ಎಲ್ಲಿಯಾದರೂ ಏನಾದರೂ ಆದರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಎಂತಾಗಿದೆ, ಈ ಮಾಧ್ಯಮಗಳನ್ನು ನಾನು ದೂರುವುದಂತಲ್ಲ, ಆದರೆ ಕೆಲವೊಮ್ಮೆ ಅವರು TRPಗೋಸ್ಕರ, ಮಾಧ್ಯಮದವರಾಗಲಿ ಅಥವಾ ಪೇಪರ್ನವರಾಗಲಿ ಅಥವಾ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಯಾವುದೇ ಗ್ರೂಪ್ಸ್ನಲ್ಲಿ ಆಗಲಿ, ಅವರದೊಂದು TRP ಹೆಚ್ಚಿಗೆ ಆಗುವುದಕ್ಕೋಸ್ಕರ ಎಲ್ಲಿಯಾದರೂ ಏನಾದರೂ ಸಮಸ್ಯೆ ಬಂದದ್ದನ್ನು ಹೈಲೈಟ್ ಮಾಡಿ ತೋರಿಸ್ತಾರೆ, ಅದನ್ನೇ ತೋರಿಸ್ತಾರೆ. ಅದೇ ಎಲ್ಲಿಯಾದರೂ ಒಳ್ಳೆಯ ಕಾರ್ಯಕ್ರಮ ಆದರೆ, ಇಲ್ಲಿಗೆ ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಉಂಟು, ಹೊಸಕುರಲ್ ಅದರಲ್ಲಿ ಬರಬಹುದು, ಬೇರೆ ಎಷ್ಟು ಚಾನಲಲ್ಲಿ ಬರ್ತದೆ. ಇಂಥದ ಕಾರ್ಯಕ್ರಮಗಳು 4 ಜನರಿಗೆ ಒಳ್ಳೆಯ ಕಾರ್ಯಕ್ರಮಗಳು ಜಾಸ್ತಿ ಪ್ರಚಾರ ಆಗುವುದಿಲ್ಲ. ಅದೇ ಏನಾದರೂ ಎಲ್ಲಿಯಾದರೂ ಒಂದು ಕಡೆ ಒಬ್ಬ ಕ್ರೈಸ್ತ ಅಥವಾ ಮುಸಲ್ಮಾನ್ ಅಥವಾ ಹಿಂದೂ ಸ್ವಲ್ಪ ಪೆಟ್ಟು ಮಾಡಲಿ, ಏನಾದರೂ ಅವರ ಪರ್ಸನಲ್ ವಿಷಯಕ್ಕೆ ಏನಾದರೂ ಪೆಟ್ಟು ಮಾಡಲಿ, ಮೊದಲಿಗೆ ನೋಡುವುದು ಅವನು ಯಾವ ಧರ್ಮದವನು, ಇವನು ಯಾವ ಧರ್ಮದವನು. ಒಂದೇ ಧರ್ಮದವನಾದರೆ ಸಾಧಾರಣ ಅವರದ್ದೆಂಥದ ಅಕ್ಕಲ್ ನೆಂಚಿನ ಪ್ರಾಬ್ಲಮ್ ಒಪ್ಪೋಣ ಅಂತೇಳಿ ಸಮಾಧಾನ ಮಾಡ್ತಾರೆ. ಇದು 99 ಜನ, ಎಲ್ಲ 100ರಲ್ಲಿ 99 ಜನ ಎಲ್ಲ ಧರ್ಮದಲ್ಲಿ ಒಳ್ಳೆಯವರೇ ಇರುವಂಥದ್ದು. ಸಮಸ್ಯೆ ಕ್ರಿಯೇಟ್ ಮಾಡುವವರು 100ರಲ್ಲಿ ಒಬ್ಬನು, ಅದು ಎಲ್ಲ ಧರ್ಮದಲ್ಲೂ ಇದ್ದಾರೆ. ನಾನು ಒಪ್ಪಬೇಕು, ಅವರು ಒಪ್ಪಬೇಕು, ಇನ್ನೊಬ್ಬರು ಒಪ್ಪಬೇಕು. ಆದರೆ ಹೈಲೈಟ್ ಆಗುವವರು ಯಾರು? 99 ಜನ ಸುಮ್ಮನೆ ಕೂತ್ಕೊಳ್ತಾರೆ, ಅವರು ಯಾರ ಹತ್ರನೂ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಒಬ್ಬರು 100ರಲ್ಲಿ ಒಬ್ಬರು ಅಂದರೆ 1000ಕ್ಕೆ 10 ಜನ ಆದರೂ ಅವರು ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥದ್ದು. ಅದಕ್ಕೋಸ್ಕರ ಎಲ್ಲೂ ನಮ್ಮ ಏನು ಹೇಳ್ತಾರೆ, ನಮ್ಮ ಮೊದಲಿಂದು ಸಂಪ್ರದಾಯ ಏನು ಹಾಳಾಗಲಿಲ್ಲ, ಎಲ್ಲರೂ ಒಳ್ಳೆಯ ಮನುಷ್ಯರಿದ್ದಾರೆ. ನಾನು ನನ್ನ ಜೀವನದ ಅನುಭವದಲ್ಲಿ ಎಷ್ಟು ಜನರ ಹತ್ರ ಮಾತಾಡಿದ್ದೇನೆ, ಎಷ್ಟು ಜನರ ಹತ್ರ ಬೆರೆತಿದ್ದೇನೆ, ಅದರಲ್ಲಿ ಬಹುಶಃ 99 ಜನ ನನಗೆ ಒಳ್ಳೆಯವರೇ ಸಿಕ್ಕಿದ್ದಾರೆ. 100ರಲ್ಲಿ ಒಬ್ಬರು ಕೆಟ್ಟವರು ನನಗೆ ಸಿಕ್ಕಿರ್ಬೋದು. ಆದರೆ 100ಕ್ಕೆ 99 ಜನ ಈ ತುಳುನಾಡಲ್ಲಿ ಜೀವಿಸುವವರು ಈಗಲೂ ಒಳ್ಳೆಯವರೇ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತೇನೆ, ಹೆಮ್ಮೆ ಪಡುತ್ತೇನೆ. ಇದಕ್ಕೆ ಕಾರಣಕರ್ತರು ಈ ಹಿರಿಯರು ತಮ್ಮ ಮಕ್ಕಳಿಗೆ ಒಳ್ಳೆಯ ಗುಣಗಳಿಂದ, ಒಳ್ಳೆಯ ಸದ್ಭಾವನೆಗಳಿಂದ ಅದನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟು ಒಳ್ಳೆಯ ಪರಿಸರ ಇದೆ. ಇದಕ್ಕೆ ಸಣ್ಣ ಒಂದು ಉದಾಹರಣೆ ಕೊಡುವಂಥದ್ದಾದರೆ, ಮೊನ್ನೆದೇ ಭಾನುವಾರ ನಮ್ಮ ಚರ್ಚಲ್ಲಿ ಒಂದು ಹಬ್ಬ ಇತ್ತು, ಅದಕ್ಕೆ ಸಂತೆ ಅಂತ ಹೇಳ್ತಾರೆ, ಆ ಸಂತೆ ಬಂದಿತ್ತು. ಸಂತೆಯಲ್ಲಿ ನಾನೇನೋ ಒಂದು ಸ್ವಲ್ಪ ತಿಂಡಿಯನ್ನು ತೆಕೊಂಡೆ. ನಾನು ಅವಸರದಲ್ಲಿ ಒಂದು ಪೊಟ್ಟಣವನ್ನು ತೆಕೊಂಡೆ, ಇನ್ನೊಂದು ಪೊಟ್ಟಣವನ್ನು ಬಿಟ್ಟು, ನನಗೆ ಗೊತ್ತಿಲ್ಲ, ನಾನು ಮನೆಗೆ ಹೋಗಿ ನಾನು ಒಂದೇ ಪೊಟ್ಟಣ ಅಂತ ಅಂದ್ಕೊಂಡೆ. ಆ ಸಂತೆ ಮಾರುವವನು ನನ್ನ ಪರಿಚಯದವನಿಗೆ ಹೇಳಿ ಆ ಪೊಟ್ಟಣವನ್ನು ಮನೆಗೆ ಕಳಿಸಿಕೊಟ್ಟಿದ್ದಾರೆ. ಅದು ಏನು ನನ್ನ ಧರ್ಮದವರಲ್ಲ. ಅಂದರೆ ಈ ತುಳುನಾಡಿನಲ್ಲಿ ಇವತ್ತಿಗೂ ಕೂಡ ಅಂಥ ವ್ಯಾಲ್ಯೂಸ್ ಜೀವಂತವಾಗಿದೆ. ಕೆಲವೊಂದು ಕಡೆ ಈ ನ್ಯೂಸ್ ಪೇಪರಲ್ಲಿ ಮೊನ್ನೆ ಎಲ್ಲ ಓದಿದೆ ನಾನು, ನಮ್ಮ ರೈಲ್ವೆ ಸ್ಟೇಷನಲ್ಲಿ ಕೆಲವೊಮ್ಮೆ ರಾತ್ರಿ ಹೊತ್ತೆಲ್ಲ ಜಾಸ್ತಿ ಚಾರ್ಜಸ್ ಎಲ್ಲ ತೆಗೊಳ್ತಾರಂತ. ಖಂಡಿತವಾಗ್ಲೂ ನಾನೆನಿಸುವುದಿಲ್ಲ ಅವರು ಈ ಮಂಗಳೂರಿನಲ್ಲಿ ಹುಟ್ಟಿದವರಂತ. ಬೇರೆ ಕಡೆ ಹುಟ್ಟಿ ಇಲ್ಲಿ ಜೀವಕ್ಕೋಸ್ಕರ, ಅಂದರೆ ಬದುಕಕ್ಕೋಸ್ಕರ ಇಲ್ಲಿಗೆ ಬಂದು ಅವರು ಮಾಡುವವರಿದ್ದಾರೆ. ಇಲ್ಲಿಯ ತುಂಬ ಆಟೋ ಚಾಲಕರನ್ನು ನೋಡಿದ್ದೇನೆ, ತುಂಬ ಬಸ್ ಡ್ರೈವರನ್ನು ನೋಡಿದ್ದೇನೆ, ತುಂಬ ಕಂಡಕ್ಟರನ್ನು ನಾನು ನೋಡಿದ್ದೇನೆ. ಕಂಡಕ್ಟರ್ನವರು ನಾವು ಚೇಂಜ್ ಕೊಟ್ಟರೆ ನೆನಪಿಲ್ಲ ಇದ್ರೆ ಅವರೇ ಬಂದು ಚೇಂಜ್ ಕೊಡುವಂಥ ಮನಸ್ಥಿತಿಯವರು ತುಂಬ ಒಳ್ಳೆಯವರು ಜನ ಇದ್ದಾರೆ.
ಅದೇ ರೀತಿ ಆಟೋದವರು ಕೂಡ ಏನಾದರೆ ಬಿಟ್ಟು ಹೋದರೆ, ಪರ್ಸ್ ಅಥವಾ ಏನಾದರೂ ಬಿಟ್ಟು ಹೋದರೆ ಅದನ್ನು ಕೊಡುವಂಥ ಈ ಸಂಪ್ರದಾಯ ಈ ತುಳುನಾಡ ಮಣ್ಣಿಗೆ ಇದೆ. ಈ ತುಳುನಾಡ ಸಂಸ್ಕೃತಿಯನ್ನು ಖಂಡಿತವಾಗಿಯೂ ನಾವು ಮೆಚ್ಚಲೇಬೇಕು. ಈ ದೀಪಾವಳಿಯ ಈ ಕಾರ್ಯಕ್ರಮದ ಸಂಗಮದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ಖಂಡಿತವಾಗಲೂ ನಾನು ಸಲ್ಯೂಟ್ ಮಾಡ್ತೇನೆ. ಏಕೆಂದರೆ ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ತುಂಬ ವರ್ಷದಿಂದ ಇಂಥ ಕಾರ್ಯಕ್ರಮವನ್ನು ಮಾಡೋದು ಅಷ್ಟು ಸುಲಭವಲ್ಲ. ಆದರೆ ಇಷ್ಟು ಅಚ್ಚುಕಟ್ಟಾಗಿ ಜನರು ಬಂದಿದ್ದಾರೆ, ಜಾಸ್ತಿಯಾಗಿ ಹಿರಿಯರೇ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯುವಕರು ಕೂಡ ಇಂಥ ಕಾರ್ಯಕ್ರಮಗಳಿಗೆ ಬರುವ ಹಾಗೆ ನೋಡಿದರೆ ಖಂಡಿತವಾಗಿ ಮುಂದಿನ ತಲೆಮಾರಿಗೆ ನಾವು ನಮ್ಮ ಒಳ್ಳೆಯ ಸಂಪ್ರದಾಯವನ್ನು ಮುಂದುವರಿಸಬಹುದು. ಏಕೆಂದರೆ ಇಲ್ಲಿಯವರೆಗೆ ಯಾರಿಗೂ ನಾನು ಹೇಳುವಂಥದ್ದು ಅಗತ್ಯವಿಲ್ಲ. ಏಕೆಂದರೆ ಅವರು ಒಳ್ಳೆ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೆಚ್ಚಿನನ್ನು ಏನು ಹೇಳದೆ ಸರ್ವೇ ಜನ ಸುಖಿನೋ ಭವಂತು ಈ ಶ್ಲೋಕದೊಟ್ಟಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೂ ಇಲ್ಲಿ ಬಂದವರಿಗೂ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ತುಳುನಾಡು. ಅರ್ಥಪೂರ್ಣವೈನಂಚಿನ ಪಾತ್ರದ ಮೂಲಕ ಸೌಹಾರ್ದದ ಸಂದೇಶ ಕೊರ್ನಂಚಿನ ಮ್ಯಾಗ್ಝಿನ್ ಪೆರ್ನಾಡಿಸ್ ಮೇರೆಗೆ ಸೊಲ್ಮೆ ಸಂದಾಯಿತ ಮಲ್ತೊಂದು ಅಣೂರಿ ಸೌಹಾರ್ದ ಸಂದೇಶ ಬಂಡೋಳೆ ಶ್ರೀಯುತ ಚಂದ್ರ ಶೆಟ್ಟಿ ಕೋಶಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಂಚನೆ ಲಯನ್ಸ್ ಕ್ಲಬ್ಬು ಧಾರ್ಮಿಕ ಸಾಮಾಜಿಕ ಈ ಕೆಲಸ ಕಾರ್ಯಡು ಸದಾ ಮುಂಚೂಣಿ ಪುಣಂಚಿನ ಚಂದ್ರ ಶೆಟ್ಟಿ ಹಿಡಿದಿತ್ತೆ ಸೌಹಾರ್ದತೆ ಸಂದೇಶ. ಎಲ್ಲರಿಗೂ ಪ್ರೀತಿ ನಮಸ್ಕಾರ. ವಂದನೀಯ ಗುರುಗಳು ಅಕ್ಬರ್ ಅಲಿ ಅವರು, ನಮ್ಮ ಮ್ಯಾಕ್ಸಿಮ್ ಫೆರ್ನಾಂಡಿಸ್ರವರು, ಇವರ ಮಾತುಗಳೆಲ್ಲ ನನ್ನ ಕಿವಿಯಲ್ಲಿ ರಿಂಗಣಿಸ್ತಾ ಇದೆ. ಇಂತಹ ಮಾತುಗಳನ್ನು ಕೇಳುವುದು, ಹಿರಿಯರು ಮಾತು ಹೇಳ್ತಾರೆ, ಸತ್ಯರ ನುಡಿತೀರ್ಥ ನಿತ್ಯರ ನಡೆತೀರ್ಥ ಉತ್ತಮರ ಸಂಘವದು ತೀರ್ಥ ಅಂತೇಳಿ. ಅಂದರೆ ತೀರ್ಥ ಅಂದರೆ ಬೇರೆ ಅಲ್ಲದಂತೆ ಉತ್ತಮವಾದ ಮಾತುಗಳನ್ನು ಕೇಳುವಂಥದ್ದು, ಉತ್ತಮರ ಜೊತೆ ಸಂಘವನ್ನು ಮಾಡುವಂಥದ್ದು, ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಅದುವೇ ನಮಗೆ ತೀರ್ಥ ಅಂತೆ. ಈ ವೇದಿಕೆ ಅಂತಹ ಒಂದು ಪವಿತ್ರ ಜಾಗವಾಗಿ ನನಗೆ ಕಾಣ್ತಾ ಇದೆ. ಅಧ್ಯಕ್ಷರಾಗಿರುವಂತಹ ಕೃಷ್ಣಗಟ್ಟಿಯವರೇ, ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ರೈ ಕಲ್ಲಿಮಾರ್ರವರೇ, ಹಾಗೂ ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ನಡೆಸುತ್ತಿರುವಂಥ ಈ ಸೌಹಾರ್ದ ದೀಪಾವಳಿ, ಅದು ವಿದ್ಯಾಧರ್ ಶೆಟ್ಟರ ಹೊಸ ಕುರಲ್ ಅಂತ ಹೇಳಿದರೆ ಹೊಸತಿಗೆ ಒಂದು ಹೊಸತು ಅನ್ನುವಂಥದ್ದೇ ಒಂದು ಹೊಸತನ ಇದೆ. ಕುರಲ್ ಅಂತ ಹೇಳುವಂಥದ್ದು ಅದು ಸಿರಿ ಕುರಲ್ ತುಂಬಿದಂತಹ ಒಂದು ಗುಚ್ಛ. ಇದೆಲ್ಲವೂ ಕೂಡ ಒಂದು ಆ ಹೆಸರು ನಮಗೆ ಹೊಸತನವನ್ನು, ಹೊಸ ಉಲ್ಲಾಸವನ್ನು ಕೊಡ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಹಲವು ವರ್ಷಗಳಿಂದ ಇವತ್ತು ಈ ಒಂದು ಸೌಹಾರ್ದ ನಡೆದು ಬರುವುದು ಬಹಳ ಸಂತೋಷದಂಥ ವಿಚಾರ. ಸಮಾಜ ಎನ್ನುವ ಹೃದಯಕ್ಕೆ ಈ ಸದ್ಭಾವನಾ ಅಥವಾ ಸಾಮರಸ್ಯ ಎನ್ನುವ ಎಣ್ಣೆಯನ್ನು ಒಯ್ದು ನಂಬಿಕೆ, ಸ್ನೇಹ, ಪ್ರೀತಿ ಎನ್ನುವ ದೀಪವನ್ನು ಹಚ್ಚಿರುವ ಎಲ್ಲ ಈ ಕೂಟದ ಹೊಸ ಕುರಲೆ ಹಾಗೂ ಸದ್ಭಾವನಾ ವೇದಿಕೆ ಹಾಗೂ ಎಲ್ಲ ಬಳಗದವರಿಗೆ ನಾನು ಆತ್ಮೀಯವಾದ ದೀಪಾವಳಿಯ ಶುಭಾಶಯಗಳನ್ನು ಅರ್ಪಿಸ್ತೇನೆ. ಯಾವುದೇ ಒಂದು ಕೆಲಸದಲ್ಲಿ ಅದರಲ್ಲಿ ಸತ್ಯತೆ ಇರಬೇಕಂತೆ, ಅದಕ್ಕೆ ಒಂದು ತತ್ವ ಇರಬೇಕು. ಆಗ ಅದು ಸತ್ವಯುತವಾಗಿ ಕೆಲಸ ಕಾರ್ಯಗಳಿಗೆ ದೃಢತೆಯಿಂದ, ನಂಬಿಕೆಯಿಂದ ಅದು ಉತ್ತಮ ಕೆಲಸ ಕಾರ್ಯಗಳಿಗೆ ಅಣಿಯಾಗ್ತದಂತೆ. ಹೊಸತನ ಒಂದು ಹೊಸ ಉಲ್ಲಾಸವನ್ನು, ಇದು ದೃಢತೆಯನ್ನು ನಮಗೆ ಕಲ್ಪಿಸುತ್ತದೆ. ನಮ್ಮ ಹಿರಿಯರು ದೀಪಾವಳಿಯನ್ನು ಬರೀ ಒಂದು ಆಚರಣೆಗಾಗಿ ಮಾಡಿಲ್ಲ, ಅದೊಂದು ಪರಂಪರೆಯನ್ನಾಗಿ ಮಾಡಿದ್ದಾರೆ. ಕತ್ತಲೆಯಲ್ಲಿ ಇರುವಂತಹ ನಮ್ಮನ್ನು ಬಡಿದೆಬ್ಬಿಸಿ ಮಂಕಾಗಿರುವ ಮನಸ್ಸುಗಳನ್ನು ಉಲ್ಲಾಸಗೊಳಿಸುವಂಥ ಕೆಲಸ ಆಗಿದೆ. ದೀಪ ಅನ್ನುವಂಥದ್ದು ಅದು ಕತ್ತಲೆ ಎಲ್ಲೆಡೆ ಕವಿದಿದೆ. ಆದರೆ ಹಚ್ಚಿರುವಂಥ ದೀಪ ಅದು ಮತ್ತೊಂದು ಮುಖವನ್ನು, ಮತ್ತೊಬ್ಬರ ಮನಸ್ಸನ್ನು ಕಾಣುವಂತೆ ಮಾಡುತ್ತದೆ. ಕತ್ತಲೆ ಅನ್ನುವಂಥದ್ದು ಅದು ಬರೀ ಕತ್ತಲೆ ಅಲ್ಲ. ಮನಸ್ಸಿನ ಒಳಗಿರುವಂಥ ಕತ್ತಲೆಗಳು ಯಾವುದು?
ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಇದುವೇ ನಮ್ಮಲ್ಲಿರುವಂತಹ ಕತ್ತಲೆಗಳು. ಇದರ ಬೆಳಕಿನೆಡೆಗೆ ಕೊಂಡೋಗ್ಬೇಕಾಗ್ತದೆ. ಎಲ್ಲವೂ ಬೇಕು ನನಗೆ, ಬಯಸಿದೆಲ್ಲವೂ ಸಿಗಬೇಕೆನ್ನುವಂಥದ್ದು ಅದು ಕಾಮನೆಗಳು. ಬಯಸಿದ್ದು ಸಿಗದಿದ್ದಾಗ ಕೋಪ ಬರ್ತದೆ, ಅದು ಕ್ರೋಧಕ್ಕೆ ಕಾರಣವಾಗ್ತದೆ, ಪಾಪಕ್ಕೆ ಕಾರಣವಾಗ್ತದೆ. ಬಯಸಿದ್ದು ಸಿಕ್ಕಿತು, ಆಗ ಇನ್ನೂ ಬೇಕೆನ್ನುವ ಆಸೆ ಅದು ಲೋಭಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಸಿಕ್ಕಿದು ನನ್ನಲ್ಲಿ ಉಳಿಬೇಕು, ಇನ್ನು ಯಾರಿಗೂ ಸಿಗಬಾರದು ಎನ್ನುವ ಮೋಹ ನಮಗೆ ಕಾಮ, ಕ್ರೋಧ, ಲೋಭ, ಮೋಹವನ್ನು ಉಂಟು ಮಾಡುತ್ತದೆ. ಎಲ್ಲವೂ ಸಿಕ್ಕಿತು ನಮಗೆ, ಆದರೆ ಇನ್ನು ಯಾರ ಬಳಿಯೂ ಇಲ್ಲ, ನನ್ನಲ್ಲೇ ಮಾತ್ರ ಇರುವುದು ಎನ್ನುವ ಚಿಂತನೆ ಅವನಿಗೆ ಬಂದಾಗ ಅಹಂ ಬರ್ತದೆ, ಅಹಂಕಾರ ಬರ್ತದೆ, ಆಗ ಮದ ಬರ್ತದೆ. ಇನ್ನು ನನ್ನ ಬಳಿ ಇದ್ದದ್ದು ಮತ್ತೊಬ್ಬನ ಮನೆಯಲ್ಲೂ ಇದೆ ಎನ್ನುವ ಒಂದು ಮಾತು ಅವನಿಗೆ ತಿಳಿದಾಗ ಮತ್ಸರ ಉಂಟಾಗ್ತದೆ. ಇಂಥ ಹಲವು ಕವಲುಗಳೊಂದಿಗೆ ಮನುಷ್ಯ ಜೀವನ ಕತ್ತಲೆಯಲ್ಲಿ ಬಿದ್ದಿರ್ತಾನೆ. ಇದನ್ನು ಬೆಳಕಿನೆಡೆಗೆ ಕೊಂಡೋಗಬೇಕು, ಜ್ಞಾನದೆಡೆಗೆ ಕೊಂಡೋಗಬೇಕು. ಪ್ರೀತಿಯನ್ನು ಹಂಚುವಂಥ, ಸ್ನೇಹವನ್ನು ಹಂಚುವಂಥ, ಸಹಾಯಹಸ್ತವನ್ನು ನೀಡುವಂಥ, ಉತ್ತಮ ಸೇವೆಗಳನ್ನು ಮಾಡುವಂಥ ಬೆಳಕನ್ನು ನಾವು ಆ ಕಿಡಿಯನ್ನು ಸಮಾಜದಲ್ಲಿ ಹಂಚುವಂಥ ಕೆಲಸ ಮಾಡಬೇಕು. ಇದು ದೀಪ ಅಂತ ಹೇಳಿದರೆ ಅದು ಒಂದು ದೀಪ ನೆಪವಾದರೆ ಅದರಲ್ಲಿ ಮನುಷ್ಯನ ಭಾವ ಇದೆ, ಮನುಷ್ಯನ ಆಕಾಂಕ್ಷೆಗಳಿದೆ, ಮನುಷ್ಯನ ಜೀವ ಇದೆ ಅದರಲ್ಲಿ. ಹಿರಿಯರು ಪ್ರಕೃತಿಯನ್ನು ಪೂಜೆ ಮಾಡಿದರು. ನಾವು ಆಕಾಶವನ್ನು, ಭೂಮಿಯನ್ನು, ಈ ನೀರನ್ನು, ಈ ಬೆಳಕನ್ನು, ಈ ಗಾಳಿಯನ್ನು ಎಲ್ಲವನ್ನೂ ಪ್ರೀತಿಸಿ ಮಾಡಿದರು. ಯಾಕಂತ ಹೇಳಿದ್ರೆ ಈ ಜೀವನ ಅನ್ನೋದು ಈ ಪ್ರಕೃತಿಯ ಭಾಗ. ನಾನು ಅದಕ್ಕಾಗಿ ಎಲ್ಲವನ್ನೂ ಪೂಜಿಸಿದರು. ಅದರಲ್ಲಿ ಎಷ್ಟು ಪ್ರೀತಿ ಇತ್ತು. ಯಾವಾಗ ನಮಗೆ ಗೆಡ್ಡೆ ಗೆಣಸುಗಳನ್ನು ಅಗೆದು ತಿನ್ನುವಾಗ ಪ್ರೀತಿಗೆ ಯಾವುದು ಕಮ್ಮಿ ಇರಲಿಲ್ಲಂತೆ. ಯಾವಾಗ ಚಿನ್ನವನ್ನು ಅಗೆದು ಬಗೆದು ನಾವು ತೆಗೆದೇವಾ ಆಗ ನಮಗೆ ಆಸೆ ಆಕಾಂಕ್ಷೆಗಳು ಬಂತು. ನಾವು ಮತ್ತೊಬ್ಬರನ್ನು, ಇನ್ನೊಬ್ಬರನ್ನು ತಾಸ್ತಾರದಿಂದ ನಡುವಂಥ ಕೆಲಸಕ್ಕೆ ಹೋದೆವು. ನಮ್ಮ ಹೊಟ್ಟೆ ಖಾಲಿ ಇರುವಾಗ ಕಷ್ಟ ಇರಲಿಲ್ಲ. ನಮ್ಮ ಬೆನ್ನು ಗಟ್ಟಿಯಾಗಿ ಬೆಣ್ಣಿಗೆ ಇನ್ನೂ ಬೇಕು ಎನ್ನುವ ಆಸೆ ಬಂದಾಗ ನಮಗೆ ಇಂಥ ಮನಸ್ಸುಗಳು ಬರಲಿಕ್ಕೆ ತೊಡಗಿದವು. ಇಂತಹ ಒಂದು ಉತ್ತಮ ಕಾರ್ಯದಲ್ಲಿ, ಇಂತಹ ಒಂದು ಕೆಲಸದಲ್ಲಿ ನಮಗೆ 3 ದಿನ ಕೂಡ ಪ್ರಥಮವಾಗಿ ನರಕಾ ಚತುರ್ಥಿಯನ್ನು ನಾವು ಮಾಡ್ತೇವೆ. ನರಕಾಸುರನನ್ನು ಕೊಂದಂಥ, ವಧೆ ಮಾಡಿದಂಥ, ದುಷ್ಟರನ್ನು ಹರಣ ಮಾಡಿದಂಥ ಆ ಒಂದು ದಿನವನ್ನು ಎಣ್ಣೆ ಮಜ್ಜನವನ್ನು ಮಾಡಿ ನಮ್ಮ ಏನು ದುಃಖ ದುಮ್ಮಾನಗಳಿದೆ ಅದನ್ನು ನಿವಾರಿಸುವಂಥ ಕೆಲಸ. 2 ದಿನ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು. ಲಕ್ಷ್ಮಿ ಅಂತ ಹೇಳಿದ್ರೆ ಬರೀ ಹಣ ಮಾತ್ರ ಅಲ್ಲ, ಎಲ್ಲ ಸಮೃದ್ಧಿ ಸಂಪತ್ತನ್ನು ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು. 3ನೇ ದಿನ ನಾವು ಬಲಿಪಾಡ್ಯವನ್ನು ಮಾಡಿ ದೇವರನ್ನು, ಬಲೀಂದ್ರನನ್ನು ಈಗಾಗಲೇ ಬಹಳ ಸುಂದರವಾಗಿ ಮಾಡಿ ತೋರಿಸಿದರು. ಇದೆಲ್ಲ ಒಂದು ಸಂಸ್ಕೃತಿಯ ಪರವಾಗಿ ಪ್ರತೀಕವಾಗಿ, ಒಂದು ನಿಯಮದ ಪ್ರಕಾರವಾಗಿ, ಒಂದು ಸಮಾಜವನ್ನು ಕಟ್ಟುವಂಥ, ಒಂದು ಮನೆಯನ್ನು ಕಟ್ಟುವಂಥ, ಒಂದು ಮಕ್ಕಳನ್ನು ಮುಂದಿನ ಪೀಳಿಗೆಗೆ ನೆನಪಿಸುವಂಥ ಕೆಲಸವಾಗಿ ದೀಪಾವಳಿಯನ್ನು ನಾವು ನಿರಂತರವಾಗಿ ಆಚರಿಸಿಕೊಂಡು ಬರ್ತದೆ. ಇವತ್ತು ನಾವು ಸೌಹಾರ್ದತೆಯುತವಾಗಿ ಮಾಡಬೇಕೆನ್ನುವ ಚಿಂತನೆಯಲ್ಲಿ ಮಾಡಿರುವಂಥದ್ದು. ಅಂದರೆ ನಮ್ಮನ್ನು ನಾವು ನಿಮ್ಮವರಾಗಬೇಕು, ನೀವು ನಮ್ಮವರಾಗಬೇಕೆನ್ನುವ ಚಿಂತನೆ ಬಹಳ ಒಂದು ಸುಂದರವಾದ ಕಲ್ಪನೆ ಇದು. ನಮ್ಮ ಮನಸ್ಸು ಈಗ ಸ್ವಲ್ಪ ಅಲ್ಲೋಲ ಕಲ್ಲೋಲತಕ್ಕೆ ಸಮಾಜದಲ್ಲಿ ಇದ್ದೇವೆ ಅನ್ನುವಂಥದ್ದು ಎಲ್ಲರಿಗೂ ಅರಿವಾಗುವಂಥದ್ದು. ಇದನ್ನು ನಿವಾರಿಸಬೇಕು. ನಾವೆಲ್ಲ ಜೊತೆ ಆಗಿದ್ದರೆ ಮಾತ್ರ ಮನುಷ್ಯರಾಗ್ತೇವೆ. ಇಲ್ಲ ಇದ್ದರೆ ಪ್ರಾಣಿ ಅದೂ ತಿಂತದೆ, ಅದಕ್ಕೂ ಭಯಗಳಿವೆ, ಅದೂ ಸಂತತಿಯನ್ನು ಮಾಡ್ತದೆ. ಅದಕ್ಕೂ ನಮಗೆ ವ್ಯತ್ಯಾಸ ಏನಂತೇಳಿದರೆ ನಮಗೆ ಜ್ಞಾನ ಮಾತ್ರ ಇರುವುದರಿಂದ ನಾವು ಜ್ಞಾನಿಗಳಾಗಿದ್ದೇವೆ, ಅರಿವನ್ನು ತಿಳಿದಿದ್ದೇವೆ. ಈ ನಿಟ್ಟಿನಲ್ಲಿ ಇಂತಹ ಕೆಲಸಗಳು ಇನ್ನೂ ತುಂಬ ನಡೀತಾ ಇರಲಿ, ಸೌಹಾರ್ದಯುತವಾದ ಕೆಲಸಗಳು ಇನ್ನಷ್ಟು ಆಗ್ತಾ ಇರಲಿ. ಮತ್ತೊಬ್ಬನ ಜಾತಿ, ಮತ, ಧರ್ಮ, ರಾಜಕೀಯೇತರವಾಗಿ ಈ ಕೆಲಸಗಳು ನಿರಂತರವಾಗಿ ನಡೀಲಿ ಅಂತ ಹೇಳುತ್ತಾ ಇವತ್ತಿನ ದೀಪಾವಳಿ ಎಲ್ಲರ ಮನಸ್ಸುಗಳನ್ನು ಗೆಲ್ಲಲಿ. ಇದು ಬರೇ ದೀಪಾವಳಿಯಾಗದೆ
ಎಲ್ಲರ ಮನಸ್ಸಿನ ಲಕ್ಷ್ಮಿ ಬೆಳಗಲಿ, ಎಲ್ಲರಿಗೆ ಆಯುಷ್ಯದ ಲಕ್ಷ್ಮಿ ಆಗಲಿ, ಆರೋಗ್ಯದ ಲಕ್ಷ್ಮಿ ಆಗಲಿ, ಭಾಗ್ಯದ ಲಕ್ಷ್ಮಿ ಆಗಲಿ, ಸುಖದ ಲಕ್ಷ್ಮಿ ಆಗಲಿ, ಶಾಂತಿಯ ಸಮೃದ್ಧಿಯ ಲಕ್ಷ್ಮಿಯಾಗಿ ಬೆಳಗಲಿ ಅಂತೇಳಿ ಹೇಳುತ್ತಾ ತಮಗೆಲ್ಲರಿಗೂ ದೀಪಾವಳಿಯ ಶುಭಾಯಗಳನ್ನು ನಡೆಸ್ತೇನೆ. ನಾಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಪೊರ್ಲುದ ಪಾತೆರಡು ಸೌಹಾರ್ದದ ಸಂದೇಶ ಕೊರ್ನಂಚಿನ ಸಂದರ್ಶನಗ ಸೊಲ್ಮೆ ಸಂದಾಯಿತ ಮಲ್ತೊಂದು ಸದ್ಭಾವನಾ ವೇದಿಕೆದ ಮೂಲಕ ಬಹುಶಃ ಇಂಚಿತ್ನ ಈ ಪೊರ್ಲುದ ಒಂಜಿ ಲೇಸಿ ಮಲ್ಪರಗದು ಇಡೀ ಜನಕುಲಿಗೆ ಸದ್ಭಾವನೆ ಪುಟ್ಟವನಂಚಿತ್ನ ಆ ಜವಾಬ್ದಾರಿನ ಬತ್ತೊಂದು ಸದ್ಭಾವನಾ ವೇದಿಕೆದ ಗುರುಕಾರರದಿ ಪುನರ್ ನಮ್ಮ ಪ್ರಸಾದರ ಕಳ್ಳಿಮಾರು ಮೇರೆದಿತ್ತೆ ಸದ್ಭಾವನಾ ಸಂದೇಶ. ವೇದಿಕೆಯಲ್ಲಿರುವ ಗಣ್ಯರೇ, ಸೇರಿರುವಂಥ ಎಲ್ಲ ಬಂಧು ಬಾಂಧವರೇ, ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ರೂಪಿಸಿ ಅದನ್ನು ಇಂದು ನಮ್ಮ ಮುಂದೆ ಅನಾವರಣಗೊಳಿಸಿದಂತಹ ಹೊಸ ಕುರಳ್ ಬಳಗ, ಸದ್ಭಾವನಾ ವೇದಿಕೆ ಹಾಗೂ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರನ್ನು, ಪದಾಧಿಕಾರಿಗಳನ್ನು ಹಾಗೂ ಸರ್ವ ಗೌರವಾನ್ವಿತ ಸದಸ್ಯರನ್ನು ನಾನು ತುಂಬು ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇಂದಿನ ಈ ಪರಿಸ್ಥಿತಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಸಂಘಟಿಸುವುದು ಬಹಳ ಕಷ್ಟ. ಇಷ್ಟು ಜನರನ್ನು ಇಲ್ಲಿ ಒಟ್ಟು ಮಾಡಲಿಕ್ಕೆ ಇಲ್ಲಿ ಜನ ಸ್ವಲ್ಪ ಕಡಿಮೆ ನಮಗೆ ಕಾಣಬಹುದು. ಆದರೆ ಬಂದವರೆಲ್ಲ ಬಹಳ ಒಳ್ಳೆಯ ಮನಸ್ಸಿನವರು, ಈ ಸಮಾಜದಲ್ಲಿ ಎಲ್ಲವನ್ನು ಸಾಧಿಸತಕ್ಕಂಥ ಛಲ ಇರುವವರು, ಈ ಸಮಾಜದ ಸುಧಾರಣೆಯಲ್ಲಿ ತಮ್ಮ ದೇಣಿಗೆಯನ್ನು ನೀಡಿದವರು. ಇಲ್ಲಿ ಬಂದಂಥ ಒಬ್ಬೊಬ್ಬರು ಕೂಡ 1,000 ಜನಕ್ಕೆ ಸರಿ ಅಂಥ ಎಲ್ಲ ಈ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ಟುವಂಥ ಜನಗಳು ಇಲ್ಲಿ ಬಂದಿದ್ದಾರೆ. ಆಮಂತ್ರಣ ಪತ್ರಿಕೆಯಲ್ಲಿ ಸದ್ಭಾವನಾ ಸಂದೇಶದ ಮುಂದೆ ನನ್ನ ಹೆಸರಿದೆ. ಆದರೆ ಈಗಾಗಲೇ ಧರ್ಮಗುರುಗಳು ಸಿಪ್ರಿಯನ್ ಪಿಂಟೋರವರು, ಮ್ಯಾಕ್ಸಿಮ್ ಫೆರ್ನಾಂಡಿಸ್, ಜನಾಬ್ ಅಕ್ಬರ್ ಆಲಿ, ಸಹೋದರರಾದ ಚಂದ್ರಹಾಸ್ ಶೆಟ್ಟಿಯವರು ಬಹಳ ಅರ್ಥಗರ್ಭಿತವಾದ ಮಾತನ್ನು ನಮ್ಮ ಮುಂದೆ ಹೇಳಿದ್ದಾರೆ. ಅದಲ್ಲದೆ ಈಗಾಗಲೇ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಅರ್ಧ ಗಂಟೆ ಹಿಂದೆ ಇದ್ದೇವೆ. ಇನ್ನು ಮುಂದೆ ಶ್ವೇತಾ ಅರೆಹೊಳೆಯವರ ನೇತೃತ್ವದಲ್ಲಿ ಬಹಳ ಉತ್ತಮವಾದ ಕಾರ್ಯಕ್ರಮ ಸುಮಾರು 3/4 ಗಂಟೆ ನಡೆಯಲಿಕ್ಕಿದೆ. ಆದ್ದರಿಂದ ಹೆಚ್ಚು ಏನು ಮಾತಾಡದೆ ಬಂಧುಗಳೇ, ನಾವೆಲ್ಲ ಸಾಮರಸ್ಯದ, ಸಹಬಾಳ್ವೆಯ, ಸೌಹಾರ್ದತೆಯ ಮಹತ್ವವನ್ನು ಅರಿಯೋಣ. ಎಲ್ಲ ಧರ್ಮೀಯರ ಹಬ್ಬ ಹರಿದಿನಗಳನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಆಚರಿಸೋಣ. ವೈರತ್ವವನ್ನು ತೊರೆದು ಭ್ರಾತೃತ್ವವನ್ನು ಬೆಸೆಯೋಣ. ನಮ್ಮ ಹಿರಿಯರು ಕೊಟ್ಟಂಥ ಈ ಭೂಮಿ, ಈ ನೀರು, ಈ ಪರಿಸರವನ್ನು ಜನತನಿಂದ ಕಾಪಾಡಿಕೊಂಡು ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂಥ ದೊಡ್ಡ ಮಹತ್ಕಾರ್ಯವನ್ನು ನಾವೆಲ್ಲ ಮಾಡೋಣ. ನಾವೆಲ್ಲ ಈ ನಾಡಿನ ಕಾನೂನಿಗೆ ಗೌರವವನ್ನು ಕೊಡೋಣ. ನಾವೆಲ್ಲ ಸೇರಿ ನಮ್ಮ ಭಾರತವನ್ನು, ನಮ್ಮ ಭವ್ಯ ಭಾರತವನ್ನು ಮತ್ತಷ್ಟು ಸುದೃಢಗೊಳಿಸೋಣ. ಒಂದು ಭಯಮುಕ್ತವಾದ ಸಮಾಜದಲ್ಲಿ ಶಾಂತಿ, ಸಹನೆ, ಸಮೃದ್ಧಿಯಲ್ಲಿ ನಾವೆಲ್ಲ ಜೀವಿಸುವಂಥ ಅವಕಾಶವನ್ನು ಎಲ್ಲ ಧರ್ಮೀಯರಿಗೂ ಕೊಡೋಣ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವನ್ನು ನಾವೆಲ್ಲ ಸೇರಿ ಮತ್ತಷ್ಟು ಉಜ್ವಲಗೊಳಿಸೋಣ. ನಮ್ಮ ಧರ್ಮ ನಮ್ಮೊಂದಿಗಿರಲಿ, ನಮ್ಮ ಸ್ನೇಹ ಎಲ್ಲರೊಂದಿಗಿರಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಗೌರವದ ವಂದನೆಗಳು. ನಮ್ಮ ಧರ್ಮ ನಮ್ಮೊಟ್ಟಿಗೆ ನಮ್ಮ ಸ್ನೇಹ ಮಾತೆರನೊಟ್ಟಿಗೆ ಪಂಚಿದ ಸೌಹಾರ್ದತೆಯ ಸಂದೇಶ ಪಂಚಿದ ಪಜ್ಜನ್ನಗೆ ಸೊಲ್ಮೆ ಸಂದಾಯಿತ ಮಲ್ತೊಂದು 17 ಜನಕ್ಕೆ ಸಾಧಕರಿಗೆ ಸಂಘ ಸಂಸ್ಥೆಗೆ ಸನ್ಮಾನ ಮಲ್ಪರುಂಡು, ಅಂಚೆ ಗೌರವಾಭಿನಂದನೆ ಮಲ್ಪರುಂಡು. 5 ದುಂಬು ನಮ್ಮ ಇತ್ತ ಅಧ್ಯಕ್ಷತೆ ವಹಿಸುವಂಚಿದ್ನ ನಮ್ಮ ಕೃಷ್ಣಣ್ಣೆ ಮೇರೆ ರಡ್ಡು ಪಾತ್ರ ಹಿಡಿದು 5 ಬೊಕ್ಕ ಗೌರವಾಭಿನಂದನೆ ಆಯ್ನ ಹಿಡಿದು ಬೊಕ್ಕ
ಸಾಂಸ್ಕೃತಿಕ ಕಾರ್ಯಕ್ರಮ ದುಮ್ಮುವರಿಯರುಂಡು ಬಾರಿ ಪೊರ್ಲುದ ಕಾರ್ಯಕ್ರಮ ಈಗ ಮಾತೆರ್ಲ ಇಪ್ಪಡು ಎಂಕೊಂಜಿ ಅರ್ಧ ಗಂಟೆ ತುಯ್ಯ ನೊಂದೇ ಅರ್ಧ ಗಂಟೆ ಒಂಜಿ ಗಂಟೆ ನಡಪೆರುಂಡು ಈಗ ಮಾತೆರ್ಲ ಇಪ್ಪಡು ಬಂದಿಲ್ಲ ಭಿನ್ನಯ ಮಲ್ತೊಂದುಲ್ಲೆ ಕುಲಸ್ವಾಮಿ ಸ್ವಾಮನಾಥನ ದೇವರ ಸಾಷ್ಟಾಂಗ ಸಮಂತಂದು ಗ್ರಾಮದ ದೇವದೇವರನ್ನ ಪೂರ ಮನಸಾರನೆ ತಂದು ಈ ಶುಭ ಸಂದರ್ಭಗಳು ಬಯ್ಯದ ಬರ್ತುಗು ದೀಪಾವಳಿ ಕಾರ್ಯಕ್ರಮಗಳು ನಾವು ವೇದಿಕೆಗಳಾದ ಮಾತ ಅತಿ ಗಣ್ಯರೇ ಭಾರಿ ಪೊರ್ಲು ಮಾತ ವಿಷಯವನ್ನು ಪಾತರಿಯರು ಭಾರಿ ಒಂದು ಸಂತೋಷ ಉಂಡು ಒಂದು ಸದ್ಭಾವನಾ ವೇದಿಕೆಯರು ಈ ಜನಕ್ಕಳು ಈ ಜನ ಎಂಚ ಸೇರಿದೇರು ಮಾತನ್ನು ಒಗ್ಗಟ್ಟು ಮಾಡ್ಬಿಡ ಒಂದು ಈ ಒಂದು ಸಮಾಜ ಐದು ಒಟ್ಟಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆಕಲ್ನ ಮತದ ಬಗ್ಗೆ ಒಂದು ಧರ್ಮದ ಸಾಧಿಗೆ ನಡೆದು ಒಬ್ಬನಂಚಿನ ಈ ಒಂದು ಸಮಾಜ ಇನ್ನು ನಮ್ಮ ಈ ಸಮಾಜನು ಈ ರೀತಿ ಒಗ್ಗಟ್ಟು ಮಾಡ್ಕೊಂಡು ಒಂದು ಉದ್ದೇಶ ಅಂಚಿನ ಮಣ್ಣಗ ಈ ಒಂದು ಸಂಸ್ಥೆ ಹೊಸ ಕೊರಲು ಬಲಗ ಬಂದು ಮಾತ ಜಾತಿಗಳನ್ನು ಒಟ್ಟು ಸೇರಿಸೋ ಒಂದು ಮಾತ ಹಬ್ಬವನ್ನು ಆಚರಣೆ ಸಂಬಂಧ ಒಂದು ಸಮಾಜದ ಪ್ರೀತಿಗೆ ಪಾತ್ರ ಒಂದು ಈ ಒಂದು ಸಮಾಜ ಭಾರಿ ಒಂದು ಸಂತೋಷಗೊಂಡು ಇಂಥ ಕಾರ್ಯಕ್ರಮಗಳು ಪ್ರಾರ್ಥಮಗವಾದ ఇక్కడ ತೂಣಗ ಶ್ವೇತಾ ರೇವಳೆಯರ್ನ ಭಾರಿ ಬರ್ಲದ ಒಂದು ಭರತನಾಟ್ಯ ಕಾರ್ಯಕ್ರಮ ಭಾರಿ ಸೋಕ ಆತನಿಗೆ ಅಂಚನೆ ಏನು ದಾಯ ಬಂದು ಬಣ್ಣಗ ಪ್ರತಿ ಒಂದು ನಮ್ಮ ಈ ಕಾರ್ಯಕ್ರಮ 22 ವರ್ಷದಿಂದ ನಮ್ಮ ಕಾರ್ಯಕ್ರಮ ಅಂತಂದಿಲ್ಲ ಆ ಕಾರ್ಯಕ್ರಮನು ಅಂಚನೆ ಸಂತೋಷರು ಪ್ರೀತಿ ಮಾತಾಡಿನ ಪ್ರೀತಿ ಪಾತ್ರ ಅಂತಂದಿಲ್ಲ ಅಂಚಾದ ಬಣ್ಣಗ ಐತೆ ಬತ್ತಿನ ಮಾತ ನಮ್ಮ ಗೌರವಾನ್ವಿತ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಅಂಚಾದ ಗಂಧರ್ವ ಕಾರ್ಯಕ್ರಮ ಭಾರಿ ಪೊರ್ಲು ಆವಡು ಅಂಚನೆ ಪುನಗ ದೀಪಾವಳಿ ಸಂದೇಶ ಮಾತೆರೆಗಳ ಒಂದು ದೊಡ್ಡವಾದ ಸಮಾಜದ ಒಂದು ದೊಡ್ಡ ಕೆಲಸ ಮಾತೆರೆಗಳ ಶಕ್ತಿಗಳು ಒಂದು ದೇವರ ನೆಟ್ಟೊಂದು ಈ ಒಂದು ಸಂದರ್ಭಗಳು ಹೆಚ್ಚಿಗೆ ಪಾತ್ರ ಪೂಜೆ ಮಾತ ವಿಷಯಗಳು ಗೊತ್ತಿತ್ತು ಪಂಡದಾಂಡ ಅಂಚಾದ ಪುನಗ ಮಾತೆರ ದೇವರು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಿಕೊಂಡು ಮಾಡೋದು ದೇವರ ಪ್ರಾರ್ಥನೆ ಮಾತನ್ನು ಪಾತ್ರವಂತ ಜೈ ಹಿಂದ್ ಜೈ ಕನ್ನಡ. ಆತ್ಮೀಯ ಬಂಧುಗಳೇ, ವರ್ಷ ಪ್ರತಿ ಸೌಹಾರ್ದ ದೀಪಾವಳಿ ಸಂಗಮದ ಸಂದರ್ಭಗಳು ನಮ್ಮ ಕನ್ನಡ ರಾಜ್ಯೋತ್ಸವದ ಬರ್ಪುನವು ಒಂತೆ ಅಂಚೆ ಆಪಡು ಹೊರವರ ಕೆಲವು ಸರ್ತಿ ದುಂಬ ಆಪಡು ಹೊರವರ ಕೆಲವು ಸರ್ತಿ ಬೊಕ್ಕ ಆಪಡು ಆಡ ನಮ್ಮ ಹೊಸಕುರಲ್ ಬಳಗದ ಈ ಒಂಜಿ ಸೌಹಾರ್ದ ಸಂಗಮ ಕಾರ್ಯಕ್ರಮಗಳು ನಮ್ಮ ಪರಿಸರದ ರಾಜ್ಯೋತ್ಸವ ಬತ್ತಿನಕ್ಲೇನು ಗುರುತಿಸವನ ಸಂಪ್ರದಾಯನು ಕರಿ 3-4 ವರ್ಷಗಳು ಮಂತೊಂದಿಲ್ಲ ಇನ್ನೇ ನ್ಯಾಯಮಾನ್ಪನಿಗೆಂಡ ಎಂಕ್ ರಾಜ್ಯೋತ್ಸವ ಬತ್ತಿನ ಸಂದರ್ಭಗಳು ಮಾತ ಕಡೆಗಳಲ್ಲಿ ಇರ್ತದೆ ಅಭಿನಂದನೆ ಮಾಡ್ತಾರೆ ಅವಾಗ ಎಂಕೀತು ಜನ ಪ್ರೀತಿತೋ ಜನಗಳು ನಮ್ಮ ಪರಿಸರದ ಬತ್ತಿನಕ್ಲೇನು ನಮಲ ಮನ್ಪಡು ಪನ್ಪನಂಚಿನ ಒಂಜಿ ಸಮಾಲೋಚನೆ ಮಂತದ ನಮ್ಮ ನಡಪ ಒಂದಿಲ್ಲ ಏನು ಹೆಚ್ಚ ಪೊರ್ತದೆ ಪೂಜಿ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ರಿಜಿಸ್ಟರ್ಡ್ ಭಟ್ನಗರ ಆಯ್ತು ಅಧ್ಯಕ್ಷರು ಶ್ರೀಯುತ ಪುರುಷೋತ್ತಮ್ ಗಟ್ಟಿ ದಯದಿದ್ದು ವೇದಿಕೆಗೆ ಬರಡು ಮಾಡೋದಕ್ಕೆ ಏನೊಂದಿಲ್ಲ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲ ರಿಜಿಸ್ಟರ್ಡ್ ದೇವಿಪುರ ತಲಪಾಡಿ ಆಯ್ತು ಅಧ್ಯಕ್ಷರು ರಮೇಶ್ ಆಳ್ವ ಆರು ವೇದಿಕೆಗೆ ಬರಡು ಮಾಡೋದಕ್ಕೆ ಏನೊಂದಿಲ್ಲ 300 ಯುವಕ ಮಂಡಲ ರಿಜಿಸ್ಟರ್ಡ್ ಕುತ್ತಾರ್ ಇಂಥ ಅಧ್ಯಕ್ಷರು ಶ್ರೀಯುತ ಹರೀಶ್ ಮಂಡೋಳಿ ವೇದಿಕೆಗೆ ಬರಡು ಆರು ವೇದಿಕೆಡೆ ಉಳ್ಳೇರು ಅಂಚನೆ ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂತಲ ಆಯ್ತು ಅಧ್ಯಕ್ಷರು ನಜೀರ್ ಹುಸೇನ್ ಆರು ಬರೋಡು ಮಾಡೋದಕ್ಕೆ ಏನೊಂದಿಲ್ಲ ನರಿಂಗಾಣ ಯುವಕ ಮಂಡಲ ರಿಜಿಸ್ಟರ್ಡ್ ನರಿಂಗಾಣ ಇಂಥ ಅಧ್ಯಕ್ಷರು ಮುರಳೀಧರ ಶೆಟ್ಟಿ ವೇದಿಕೆಗೆ ಬರೋಡು ಮಾಡೋದಕ್ಕೆ ಏನೊಂದಿಲ್ಲ ಅಂಚನೆ ನವೋದಯ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಉಳ್ಳಾಲಬೈಲ್ ಇಂಥ ಅಧ್ಯಕ್ಷರು ಶ್ರೀಯುತ ಪ್ರವೀಣ್ ಉಳ್ಳಾಲಬೈಲ್ ಆರು ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಎಲ್ಲರು ಕರಿ ಕೆಲವು ವರ್ಷಗಳು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊರ್ಪೆರಕಲು ಮಂಗಳ ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ಡ್ ಕೋಣಾಜೆ ನೇತ ಅಧ್ಯಕ್ಷರು ಎ.ಕೆ. ಅಬ್ದುಲ್ ರೆಹಮಾನ್ ಕೋಣಾಜೆ ಅರೇನ್ಯಾನ ಅತ್ಯಂತ ಗೌರವ ವೇದಿಕೆಗೆ ತಂದುಲ್ಲ ಆತ್ಮೀಯ ಬಂಧುಲೆ ಅಂಚನೆ ವೈಯಕ್ತಿಕವಾದ ಉಳ್ಳಾಲ ನಗರಸಭೆದ ಮಾಜಿ ಅಧ್ಯಕ್ಷರು ಹುಸೇನ್ ಕುಂಜಿಮೋನ್ ಅರವಂತೆ ಅನಾರೋಗ್ಯಡುಳ್ಳೇರು ಆಂಡಲ ಅವ್ರ ಬೈದೇರು ನಮ್ಮ ಮಧ್ಯದ ಗೌರವದಿದ್ದಾರೆ ಅತ್ಯಂತ ಗೌರವ ವೇದಿಕೆದಂತಲ್ಲ ಅಂಚನೆ ಪ್ರಗತಿಪರ ಕೃಷಿಕರು ಶ್ರೀಯುತ ಚಂದ್ರಹ ಶೆಟ್ಟಿ ಮೋರ್ಲಾ ಆರ್ಲ ವೇದಿಕೆಗೆ ಬರಡು ಬಂಡದ ಅತ್ಯಂತ ಗೌರವಕ್ಕೆ ಏನೊಂದಿಲ್ಲ ಶ್ರೀಯುತ ಪುಷ್ಪರಾಜ್ PN ಹಿರಿಯ ಪತ್ರಕರ್ತರು ಅವರೆಲ್ಲ ಅತ್ಯಂತ ಗೌರವದ ವೇದಿಕೆಗೆ ಎತ್ಕೊಂಡಿಲ್ಲ ಅಂಚನೆ ಶ್ರೀಯುತ ರಾಜೇಂದ್ರ ಶೇರಿಗಾರ ನಾದಸ್ವರ ವಾದಕರು ಪಾವೂರು
ಅರೆಲ್ಲ ಅತ್ಯಂತ ಗೌರವದ ವೇದಿಕೆಗೆ ಎತ್ತೊಂದುಲ್ಲ ಶ್ರೀಯುತ ರಾಜೇಂದ್ರ ಶೇರಿಗಾರ್. ಆತ್ಮೀಯ ಬಂಧುಲೆ, ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ರಿಜಿಸ್ಟರ್ಡ್ ತೊಕ್ಕೋಟು ಭಟ್ನಗರ ಅಜಿಪ ವರ್ಷದ ಸಂಭ್ರಮವನ್ನು ಆಚರಿಸಾದು ಒಂಜಿ ಎಲ್ಯ ಮಟ್ಟಡು ಸುರುಮಂತಿನಂಚಿನ ತೊಕ್ಕೋಟದ ಮೊಸರು ಕುಡಿಕೆ ಉತ್ಸವ ಇನಿ ತೊಕ್ಕೋಟು ಮೊಸರು ಕುಡಿಕೆ ಉತ್ಸವ ಒಂಚಿನ ಮಲ್ಲ ಪರ್ಬೋಗಿ ಎತ್ತದು ಭಾರಿ ಮಲ್ಲ ಸಾಧನೆ ಮಂತದ ಅಕ್ಲಿಗೆ ಎಪ್ಪನೇ ರಾಜ್ಯೋತ್ಸವ ಬರಳಿತನು ಆತ ಪೊರ್ಲದ ಒಂಜಿ ಮೊಸರು ಕುಡಿಕೆ ಉತ್ಸವನು ಉಳ್ಳಾಲ ಬಾಗೋಡು ಐನ ಸಂಘಟನೆ ಮಂತದ ಇಡೀ ನಾಡಿಗೆ ತೋಜಾಯಿನಕಲು ಒಂಜಿ ವ್ಯಾಯಾಮ ಶಾಲೆಯಾದ ಜವಣರಿಗೆ ಗರಡಿ ಸಾಧಕ ವಿದ್ಯೆಯನ್ನು ಎಡ್ಡೆ ರೀತಿಯಲ್ಲಿ ಕಲ್ಪಾದು ಅವೇನು ನಿರಂತರವಾದ ನಮ್ಮ ಸಂಪ್ರದಾಯವಾದ ಮುಂದುವರಿಸೋದು ಬತ್ತಿನಕಲು ಯಾನು ಅಕ್ಲಿಗೆ ಮಾತೆರ್ನಲ ಪರವಾದ ಉಡಲ್ದಿಂಜಿದ ಅಭಿನಂದನೆ ಸಂದ ಒಂದುಲ್ಲ ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆ ರಿಜಿಸ್ಟರ್ಡ್ ಭಟ್ನಗರ ಐದು ಅಧ್ಯಕ್ಷರು ಮಾತಾ ಪದಾಧಿಕಾರಿಗಳು ಟ್ರಸ್ಟಿಲು ಅಕ್ಲಿಗೆ ಮಾತ್ರೆಗಳ ಅಭಿನಂದನೆಗಳು ಅಂಚನೆ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲ ರಿಜಿಸ್ಟರ್ಡ್ ದೇವಿಪುರ ತಲಪಾಡಿ ಕರಿ ವರ್ಷ ಸುವರ್ಣ ಮಹೋತ್ಸವದ ಆ ಒಂಜಿ 75ನೇ ವರ್ಷವನ್ನು ಆಚರಿಸಾದ ದುಂಬಾವರಿಯಿಂದ ಪುನಂಚಿನ ಒಂಜಿ ಭಾರಿ ಮಲ್ಲ ಸಂಘಟನೆ ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧಾರ್ಮಿಕ ಸೇವಾ ಚಟುವಟಿಕೆಗಳಿಗೆ ಪೂರಕವಾದ ಪುಟ್ಟು ಪಡೆದು ಆಯ್ತು ಒಟ್ಟೊಟ್ಟಿಗೆ ಅವು ಶುರುವಾನಾಗ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಆದಿತ್ತಲು ಐದು ಪಕ್ಕ ಕಾಲಕ್ರಮೇಣ ಜವಣರು ಸೇರಿದು ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲ ಅದು ಬದಲಾಂಡು ಇಂಚ ಧಾರ್ಮಿಕದೊಟ್ಟಿಗೆ ಸಾಮಾಜಿಕ ಬೇತೆ ಬೇತೆ ರೀತಿಯ ಕಾರ್ಯಚಟುವಟಿಕೆಯಲ್ಲಿ ಮಂತೊಂದು ಭಾರಿ ಪೊರ್ಲುದ ಒಂಜಿ ವರ್ಷ ಪೂರ್ತಿದ ಕಾರ್ಯಕ್ರಮವನ್ನು ಸುವರ್ಣ ಮಹೋತ್ಸವದ ಆಚರಿಸಿರು ಭಾರಿ ಮಲ್ಲ ಸಾಧನೆ ಮಂತಿನ ಸಂಘಟನೆ ಅಕ್ಲಿಗೆ ಭಾರಿ ಮಾತೆರ್ನಲ ಪರವಾದ ಅಭಿನಂದನೆ ಸಂದ ಒಂದುಲ್ಲ ಅಂಚನೆ 300 ಯುವಕ ಮಂಡಲ ರಿಜಿಸ್ಟರ್ಡ್ ಕುತ್ತಾರು 5 ವರ್ಷವನ್ನು ಕರೆದು ದುಂಬರಿ ಸಾವಂದು ಪುನಂಚಿನ ಒಂಜಿ ಸಂಘಟನೆ ಕುತ್ತಾರದಂಚಿನ ಪರಿಸರಡು ಒಂಜಿ ಕಲಾ ಸಂಘವಾದ ಪುಟ್ಟು ಪಡೆದು ಕಲಾ ಆಸಕ್ತಿದ ಕೆಲವರು ಜನರು ಸೇರೊಂದು ಒಂಜಿ ಕಲಾ ಸಂಘ ನಾಟಕಕ್ಕೂ ಬೋಡಾದೆ ಪುಟ್ಟು ಪಡೆಯಿನ ಸಂಘಟನೆ ಆಂಡ ಕಾಲಕ್ರಮೇಣ ನಾಟಕದೊಟ್ಟಿಗೆ ಸಾಮಾಜಿಕ ಸೇವೆಯನ್ನ ಮನ್ಪೊಡು ಪನ್ಪನಂಚಿನ ಉದ್ದೇಶಗಳು ಸಾಮಾಜಿಕ ಸೇವಾ ಚಟುವಟಿಕೆ ತೊಡಗಿಸಾವೊಂದು ಇತ್ತೆ ಕುತ್ತಾರ ಪರಿಸರಡು ತನ್ನನೇ ಆಯ್ನಂಚಿನ ಒಂಜಿ ಸ್ವಂತ ಕಟ್ಟಡನು 300 ಯುವಕ ಮಂಡಲ ಪಡೆದುಂಡು ಅಂಚನೆ ಶ್ರೀ ದುರ್ಗಾ ಪರಮೇಶ್ವರಿ ಯುವಕ ಮಂಡಲದ ಕುಲ್ಲ ದೇವಿಪುರಡೊಂಜಿ ಸ್ವಂತ ಕಟ್ಟಡವನ್ನು ಪಡೆದುಲ್ಲೇರು ಭಾರಿ ಪೊರ್ಲುದ ಸಮಾಜ ಸೇವೆಡು ಪುದರ್ ಪಡೆಯಿನಾಕಲು ಈ ಸರ್ತಿ ಅರ್ಹವಾದ ಒಂಜಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯುತ್ತಾರೆ ಅಕ್ಲೆಗ್ಲೆ ಉಡಲ್ದಿಂಜಿದೆ ಅಭಿನಂದನೆ ಸಂದ ಒಂದುಳ್ಳೆ ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಚಿಲ ಉಳ್ಳಾಲ ಮಂಚಿಲ ಪರಿಸರಡು ರಕ್ತದಾನಗೂ ಭಾರಿ ಮಲ್ಲ ಪುದರ್ ಪಡೆಯಿನಂಚಿನ ಒಂಜಿ ಸಂಘಟನೆ ಇತ್ತರ ಅವು ಸಫರ್ ಸ್ಪೋರ್ಟ್ಸ್ ಕ್ಲಬ್ಬು ನಮ್ಮ ಹೊಸಕುರಲ್ ಬಳಗದೊಟ್ಟಿಗೆಲ್ಲ ಕರಿ ವರ್ಷ ಒಂಜಿ ರಕ್ತದಾನ ಸಂಘಟನೆಗಳು ಜಂಟಿ ಆಯೋಜನೆ ಮಂತಿತ ಜಂಟಿಯಾದ ಪನ್ಪುನೆರ್ದು ಎಂಕುಲು ಖಾಲಿ ಪುದರ್ ಮಾತ ವ್ಯವಸ್ಥೆ ಮಂತದಿನಕಲು ಸಫರ್ ಸ್ಪೋರ್ಟ್ಸ್ ತಕಲು ಅಂಚಿತ್ತಿನ ಪೂರ್ತಿ ವ್ಯವಸ್ಥೆ ಹಾಕೊಂಡು ಸಾಮಾಜಿಕ ಬೊಕ್ಕ ಕಲ್ಚರಲ್ ಚಟುವಟಿಕೆದೊಟ್ಟಿಗೆ ಸಾಂಸ್ಕೃತಿಕ ಚಟುವಟಿಕೆ ಒಟ್ಟೊಟ್ಟಿಗೆ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ವರ್ಷ ಪೂರ್ತಿ ಸರಿಸುಮಾರು 300 ಹೆಚ್ಚ ರಕ್ತದಾನ ಶಿಬಿರನ್ನು ಆಯೋಜನೆ ಮಂತಿನಂಚಿನ ಕೀರ್ತಿ ಸಫರ್ ಸ್ಪೋರ್ಟ್ಸ್ ಕ್ಲಬ್ ಗುಂಡು ಪಂಡೊಂದು ಅಕ್ಲೆಗಳ ಅಭಿನಂದನೆ ಸಂದ ಒಂದುಳ್ಳೆ ಅಂಚನೆ ನಮ್ಮ ನರಿಂಗಾಣ ಯುವಕ ಮಂಡಲ ರಿಜಿಸ್ಟರ್ಡ್ ನರಿಂಗಾಣ ಆ ಗ್ರಾಮೀಣ ಪರಿಸರಡು ಸಹಜವಾದ ಗ್ರಾಮೀಣ ಚಟುವಟಿಕೆ ಐಟ್ಲ ವಿಶೇಷವಾದ ಜಾತ್ರೆದ ಸಂದರ್ಭಡು ಕಲಾ ಚಟುವಟಿಕೆಗೆ ಸಾಂಸ್ಕೃತಿಕ ಚಟುವಟಿಕೆಗೆ ಪುಟ್ಟು ಪಡೆಯಿನಂಚಿನ ನರಿಂಗಾಣ ಯುವಕ ಮಂಡಲ ಐತೊಟ್ಟೊಟ್ಟಿಗೆ ಸಾಮಾಜಿಕ ಸೇವೆಯಲ್ಲ ಮಂತೊಂದು 5 ವರ್ಷಗಳ ಕರೀದಿನ ಮಲ್ಲ ಸಂಘಟನೆ 5 ಅಧ್ಯಕ್ಷರಾದ ಶ್ರೀಯುತ ಮುರಳೀಧರ್ ಶೆಟ್ಟಿ ಒಳ್ಳೆಯರು ಅಕ್ಲೆಗಿಲೆ ಮಾತೆರ್ನಲ ಪರವಾದ ಅಭಿನಂದನೆ ಸಂದ ಒಂದುಳ್ಳೆ ನವೋದಯ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಉಳ್ಳಾಲ ಬೈಲ್ ನೆತ್ತ ಬಗೆಟ್ ಪಂಡಾಗ ಯಾಲ್ನ ನೆತ್ತ ಒಂಜಿ ಸದಸ್ಯ ಅದು ಗೌರವ ಸದಾಗಾರ ಅದು ಉಲ್ಲೇಂದು ಪಂಡ್ರೆ ಎಂಕ್ ಹೆಮ್ಮೆ ಆಪುಂಡು ದಯ ಪಂಡ ಎಂಕ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂಡಾಗ ಎಣ್ಣು ಬೊಳೆಯಿನಂಚಿನ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲಕ್ಕೆ ಬೈದಿದ್ದು ಅಡಿಗೆ ಎಂಕ್ 2 ಪ್ರಶಸ್ತಿ ಬತ್ತಿಲೆ ಕಾಂಡು ಈ ವರ್ಷ ಯಾನಿತ್ತಿನ ನವೋದಯ ಫ್ರೆಂಡ್ ಸರ್ಕಲ್ ಬಂಡಾಗ ಐಟಲ ಯಾನಿತ್ತಿನ ಇರ್ದಾತ್ರೆ ಎಂಕ್ 3 ಪ್ರಶಸ್ತಿಯಲ್ಲಿ ದಿಕ್ಕಿಲೆ ಕಾಂಡು ಎಂಚಿತ್ತಿನ ನವೋದಯ ಫ್ರೆಂಡ್ ಸರ್ಕಲ್ ಉಳ್ಳಾಲ ಬೈಲು ಪರಿಸರಡು ನಿರಂತರವಾದ ಅವು ಧಾರ್ಮಿಕ ಸೇವಾ ಕಾರ್ಯಕ್ರಮಕ್ಕೂ ಸೀಮಿತವಾದಿತ್ತು ಐದು ಪಕ್ಕ ಸಾಮಾಜಿಕ ಸೇವಾ ಚಟುವಟಿಕೆ ಐಟ್ಲ ವಿಶೇಷವಾದ ಸ್ವಚ್ಛತಾ ಅಭಿಯಾನ ಬೇತೆ ಬೇತೆ ತರಬೇತಿ ಶಿಬಿರಲು ರಕ್ತದಾನ ಶಿಬಿರಲು ಆರೋಗ್ಯ ಮಾಹಿತಿ ಶಿಬಿರಲು ನಿರಂತರವಾದ ನಡಪ ಒಂದುಲ್ಲೇರು ಮುರಣಿ ಈ ನಡತಿನಂಚಿನ ದೀಪಾವಳಿ ಪರ್ಬಲ್ನ ಬಾರಿ ಪೊರ್ಲುಡೆ ಹಾಕಲು ರಾಜ್ಯೋತ್ಸವದ ಸಂಭ್ರಮದೊಟ್ಟಿಗೆ ಆಚರಿಸೇರು ಅಕ್ಲೆಗಳ ಯಾನು ಉಡಲ್ದಿಂಚಿದಿ ಅಭಿನಂದನೆ ಸಂದ ಒಂದುಳ್ಳೆ
ಅಂಚನೆ ಕೋಣಾಜದ ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ಡ್ ಕೋಣಾಜೆ ಬಾರಿ ಪೊರ್ಲುದ ಸಂಘಟನೆ ಅದು ನಿಕುಲು ಕೋಣಾಜೆ ಪರಿಸರ ಪೋಂಡ ಅವು ಸೌಹಾರ್ದತೆಗೆ ನನೊಂಜಿ ಪುದರ್ ಮಂಗಳ ಗ್ರಾಮೀಣ ಯುವಕ ಸಂಘ ಮುರಣಿ ನಡತಿನಂಚಿನ ನವರಾತ್ರಿದ ಸಂದರ್ಭಡು ಅವಳೊಂಜಿ ಶಾರದಾ ಮಹೋತ್ಸವ ಆಪುಡು. ಶಾರದಾ ಮಹೋತ್ಸವಡು ಏರು ಅರ್ಧವಾಸಿ ಉಪ್ಪುನಿಗೆಂಡ ಮಂಗಳ ಗ್ರಾಮೀಣ ಯುವಕ ಸಂಘದಕ್ಕಳು ಮಂಗಳ ಗ್ರಾಮೀಣ ಯುವಕ ಸಂಘಡು ಏರು ಉಪ್ಪುನಿ ಬಂಡ ಅಯ್ತು ಮಾತ ಜಾತಿದಕ್ಕಳು ಉಳ್ಳೇರು ಅಂಚಾದು ಅಲ್ತ ಶಾರದೋತ್ಸವ ಅಂದು ಬಂಡ ಅವೊಂಜಿ ಸೌಹಾರ್ದತೆ ಸಾಮರಸ್ಯದ ಸಂಕೇತವಾದ ಮೂಡ್ದು ಬರ್ಪಿನಂಚಿನ ಅವೊಂಜಿ ಶಾರದೋತ್ಸವ ಈ ವರ್ಷ ಇರುವ ವರ್ಷ ಕರಿದು ದುಂಬರಿನಂಚಿನ ಶಾರದೋತ್ಸವ ಸಾಮಾಜಿಕ ಸೇವಾ ಚಟುವಟಿಕೆ ಧಾರ್ಮಿಕ ಸೇವಾ ಚಟುವಟಿಕೆ ಅವು ಒವೇ ಜಾತಿ ಮತ ತೂವಂದೆ ನಡಪವನಂಚಿನ ಗ್ರಾಮೀಣ ಯುವಕ ಸಂಘಗಳ ಈ ಸರ್ತಿ ಅರ್ಹವಾದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ 7 ಸಂಘಟನೆದ ಅಧ್ಯಕ್ಷರನ್ನಕಲು ಉಳ್ಳೇರು. ಶ್ರೀ ಜೈ ವೀರಮಾರುತಿ ವ್ಯಾಯಾಮ ಶಾಲೆದ ಪುರುಷೋತ್ತಮ ಗಟ್ಟಿಯರು, ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಸಂಘ ರಿಜಿಸ್ಟರ್ಡ್ ದೇವಿಪುರ ತಲಪಾಡಿದ ರಮೇಶ್ ಆಳ್ವ, 300 ಯುವಕ ಮಂಡಲ ರಿಜಿಸ್ಟರ್ಡ್ ಕುತ್ತಾರ್ದ ಶ್ರೀಯುತ ಹರೀಶ್ ಮುಂಡೋಳಿ, ಸಫರ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಚಲ್ದ ನಜೀರ್ ಹುಸೇನ್, ನರಿಂಗಾಣ ಯುವಕ ಮಂಡಲ ರಿಜಿಸ್ಟರ್ಡ್ ನರಿಂಗಾಣದ ಶ್ರೀಯುತ ಮುರಳೀಧರ್ ಶೆಟ್ಟಿ, ನವೋದಯ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಉಳ್ಳಾಲ ಬೈಲ್ದ ಶ್ರೀಯುತ ಪ್ರವೀಣ್ ಉಳ್ಳಾಲ ಬೈಲ್, ಅಂಚನೆ ಮಂಗಳ ಗ್ರಾಮೀಣ ಯುವಕ ಸಂಘ ರಿಜಿಸ್ಟರ್ದ ಶ್ರೀಯುತ AK ಅಬ್ದುಲ್ ರೆಹಮಾನ್ ಕೋಣಾಚೆ ಇಂಚ 7 ಸಂಘಟನೆಗಳು ನೆತ್ತ ಒಟ್ಟೊಟ್ಟಿಗೆ ವೈಯಕ್ತಿಕವಾದಿ ಈ ಸರ್ತಿ ಮೂಲು 4 ಜನಕ್ಕೆ ಅಭಿನಂದನಾ ರಾಜ್ಯೋತ್ಸವ ತಿಕ್ಕದಂಡು ಐಟ್ ಭಾರಿ ಹಿರಿಯರು ಬಂಡ ಹುಸೇನ್ ಕುಂಜಿಮೋನು ಉಳ್ಳಾಲ ನಗರಸಭೆದ ಮಾಜಿ ಅಧ್ಯಕ್ಷರು ಅರ್ನ ವಿಶೇಷತೆದಾದ ಬಂಡ ಉಳ್ಳಾಲ ಪರಿಸರೋಡು ಕಡಲಕಿನಾರೆಡು ಒವ್ವೇ ರೀತಿದ ಅನಾಥ ಶವಲು ಸಮುದ್ರೋಡು ತೇಲ್ದು ಬತ್ತನಲ್ಲ ಐಕ್ ಸುರುಕಾದು ಪೋದು ಪುಗೆಲು ಕೊರ್ಪಿನಾರು ಐತ ಅಂತ್ಯಕ್ರಿಯೆ ನಡಪವನಾರು ಶ್ರೀಯುತ ಹುಸೇನ್ ಕುಂಜಿಮೋನು ಅರ್ನ ಸಾಮಾಜಿಕ ಸೇವೆಗೆ ಅರ್ಹವಾದ ನಗರಸಭೆದ ಅಧ್ಯಕ್ಷರು ಪಂಪಿನ ಪಟ್ಟಲ ಅರೆಗೆ ತಿಕ್ಕದಂಡು ಇತ್ತ ತೀರಾ ಅನಾರೋಗ್ಯಡು ಓಡೆಲ ಪೋಪುಜರ ಅಂಡ ನಮ್ಮ ವಿನಂತಿದ ಮಿತ್ತು ಇಡೆಗೆ ಬೈದರು ಅರೆಗಲೆ ಮಾತೆರ್ನಲ ಪರವಾದ ಅಭಿನಂದನೆ ಸಂದ ಒಂದುಳ್ಳೆ ಅಂಚನೆ ಶ್ರೀಯುತ ಚಂದ್ರಹಾಸ್ ಶೆಟ್ಟಿ ಮೋರ್ಲ ಪ್ರಗತಿಪರ ಕೃಷಿಕರಾದ ಹಿರಿಯರಾದ ನಮ್ಮೊಟ್ಟಿಗೆ ಉಳ್ಳೇರು. ಗ್ರಾಮೀಣ ಪರಿಸರಡು ಮೋರ್ಲ ನರಿಂಗಾಣದಂಚಿನ ಪರಿಸರಡು ಒಂಜಿ ಪ್ರಗತಿಪರ ಕೃಷಿಕರಾದ ತನ್ನನ್ನು ಗುರುತಿಸಾದು ಆಯ್ತೊಟ್ಟಿಗೆ ತನ್ನ ಮಗನ ಸಾಮಾಜಿಕ ಸೇವೆಡು ನೆಟ್ಟು ವಿಶೇಷತೆದಾದ ಬಂಡ ಅಮ್ಮೆ ಮಗೆ 2 ಜನ ಉಳ್ಳೇರು. ಶ್ರೀಯುತ ಚಂದ್ರಹಾಸ್ ಶೆಟ್ಟಿ ಮೋರ್ಲ ಪ್ರಗತಿಪರ ಕೃಷಿಕರಾದ ಇನಿ ನಮ್ಮೊಟ್ಟಿಗೆ ತೆರಳ ಮುರಳೀಧರ ಶೆಟ್ರು ಅರನ ಮಗೆ ನರಿಂಗಾಣ ಯುವಕ ಮಂಡಲದ ಅಧ್ಯಕ್ಷರಾದ ಇನಿ ವೇದಿಕೆಡುಳ್ಳೇರು. 2 ಜನ ಸಾಧಕರು ತಾನು ಸಾಧನೆ ಮಂತಿನ ಅತ್ತಂತೆ ತನ್ನ ಮಗನ ಸಮಾಜ ಸೇವೆಡು ಗುರುತಿಸಲಿಕ್ಕೆ ಮಂತಿನಾರು ಶ್ರೀಯುತ ಚಂದ್ರಹಾಸ್ ಶೆಟ್ಟಿ ಮೋರ್ಲ ಅರೆಗಲೆ ಅನ್ನು ಮಾತರ್ನಲ್ಲ ಪರವಾದ ಅಭಿನಂದನೆ ಸಂದ ಒಂದುಳ್ಳೆ ಅಂಚನೆ ನಮ್ಮೊಟ್ಟಿಗೆ ನಾನೊಂಜಿ ಪುಷ್ಪರಾಜ್ ಶೆಟ್ಟಿ BN ಆರು ನಮ್ಮೊಟ್ಟಿಗೆ ವೃತ್ತಿಡು ಸಹೋದ್ಯೋಗಿ ಹಿರಿಯ ಪತ್ರಕರ್ತರು ವಾರ್ತಾ ಭಾರತದ ಹಿರಿಯ ಪತ್ರಕರ್ತರಾದ ಅರ್ಹವಾದ ತಾನು ನಡಪಾಯಿನಂಚಿನ ನಿಷ್ಠ ಪ್ರಾಮಾಣಿಕ ಸೇವೆ ವರದಿ ಕಾರ್ಯಗೂ ಈ ಸರ್ತಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಪಡೆದರು. ನಮ್ಮ ಭಾಗದಾರ ಪಂಪಿನ ನೆಲೆಟ್ಲ ನಮ್ಮ ಅರೇನು ಗುರುತಿಸಾದ ಎಂಗುಲು ಪತ್ರಕರ್ತರ ಸಂಘದ ಅವೊಂಜಿ ಒಡನಾಡಿಯಾದ ಅವಳು ಮಾತಾ ಕಾರ್ಯಕ್ರಮಗಳ ತಿಕ್ಕೊಂದು ವರದಿಗಾರಿಕೆ ಎಂಕಲು ತಿಕ್ಕುನಿ ಕಡಿಮೆ ದಯಪಂಡ ಅರ್ನ ಕಾರ್ಯಕ್ಷೇತ್ರ ಕುಡ್ಲ ಎಂಕಲ್ನ ಕಾರ್ಯಕ್ಷೇತ್ರ ಉಳ್ಳಾಲ ಕುಡ್ಲಾಡದ ಇತ್ತಿನ ಕಾರ್ಯಕ್ರಮ ಅವು ನಮ್ಮ ಆಸಿಫ್ ತೂಪುಣಿ ಅಂಚಾದ ಯಾನು ಪೋಪುನ ಕಡಿಮೆ ಅಕುಲಕುಲು ಭೇಟಿಯ ಒಂದು ಆಂಡಲ ಹಿರಿಯ ಪತ್ರಕರ್ತರು ಪಂಪಿನ ನೆಲೆಟ್ಟು ಅರೆಗಲ ಈ ಸರ್ತಿದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿದ್ದು ಅರೆಗಲ ಮಾತೆರ್ನಲ ಪರವಾದ ಉಡಲ್ದಿಂಚಿದೆ ಅಭಿನಂದನೆ ಸಂದ ಒಂದುಳ್ಳೆ ಅಂಚನೆ ನರೋರಿ ರಾಜೇಂದ್ರ ಶೇರಿಗಾರ ಮಾತೆರ್ಲ ಅರೇನು ದೇವಸ್ಥಾನದ ಕಾರ್ಯಕ್ರಮಡು ನಾದಸ್ವರ ವಾದನಡು ದುಪ್ಪರು ಅರ್ಹರಾದ ನಿಷ್ಠರಾದ ಭಾರಿ ಪೊರ್ಲುದ ನಾದಸ್ವರ ವಾದನದೊಟ್ಟಿಗೆ ಅವೊಂಜಿ ಧಾರ್ಮಿಕ ನಿಷ್ಠೆಡು ಸೇವೆ ಸಂದಾವನಂಚಿನಾರು ಒವೇ ರೀತಿಯ ಪ್ರಚಾರದ ಸದ್ದುಗದ್ದಲ ಇಜ್ಜಂದೆ ತನ್ನದಾಯಿನಂಚಿನ ನಾದಸ್ವರ ಸೇವೆ ಅವು ದೇವರಿಗೆ ಸಂದದನು ಪಂಪಿನಕ್ಕೆ ಅರ್ಹವಾದ ಆ ದೇವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿದ ಗೌರವವನ್ನು ಕೊಡ್ತಾರೆ. ಅರೆಗಲೆಯನ್ನು ಮಾತೆರ್ನಲ ಪರವಾದ ಉಡಲ್ದಿಂಜಿದೆ ಅಭಿನಂದನೆ ಸಂದ ಒಂದು ಮತ್ತು ವೇದಿಕೆಳಿತ್ತಿನ ಗಣ್ಯರು ಅಕ್ಲೆಗೆ ಅಭಿನಂದನಾ ಗೌರವವನ್ನು ಕೊರಡು ಬಣ್ಣದಿಗೆ ಏನೊಂದಿಲ್ಲ ನಮ್ಮ ಅಧ್ಯಕ್ಷರು ಪ್ರಸಾದ್ ರೈ ಕಲ್ಲಿಮಾರ್ ಅಂಚನೆ ಕೃಷ್ಣಗಟ್ಟಿಯರು ಮಾತ ಗಣ್ಯರು ಕೈ ಸೇರಾದ ಅಕ್ಲೆಗೆ ಅಭಿನಂದನಾ ಗೌರವವನ್ನು ಕೊರಡು ಕಾಣೋದಕ್ಕೇನೊಂದು ಅಕಲ್ನ ಸಾಮಾಜಿಕ ಧಾರ್ಮಿಕ ಸೇವೆ ಅಕಲ್ನ ಕ್ಷೇತ್ರದ ಸೇವೆ ಅವು ನನಲಾತ ಅರ್ಹವಾದ ಎಡ್ಡ ಮಟ್ಟಕ್ಕೆ ಬುಳೆವಾಡು ಅಕಲೆಗೆ ಅಕಲು ನಂಬಿನ ದೇವರು ನಮ್ಮ ನಂಬಿನ ದೇವರು ದೀರ್ಘ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊರಡು ಸಕಲ ಸನ್ಮಂಗಲನ್ನು ಕರುಣಿಸೋಡು ಪಣ್ಣದಕ್ಕೇನೊಂದು ಮಾತೆರೆಗಳ ಅಭಿನಂದನೆಗಳು.
ಆತ್ಮೀಯ ಬಂಧುಳೆ ದಯದೀದು ನಾನೊಂದು ಅರ್ಧ ಮುಕ್ಕಾಲು ಗಂಟೆದ ಕಾರ್ಯಕ್ರಮ ಭಾರಿ ಪೊರ್ಲುದ ಸಾಂಸ್ಕೃತಿಕ ಕಾರ್ಯಕ್ರಮ ಅರೆಹೊಳೆ ಪ್ರತಿಷ್ಠಾನ ನಂದಗೋಕುಲ ಕಲಾವಿದರದು ಭಾರಿ ಪೊರ್ಲು ನಿಗುಲು ತೂವೋಡ ಏನಂಚಿನ ನೃತ್ಯ ವೈಭವ ನಡಪೆರಂಡು ಮಾತಾ ಬಂಧುಲು ತೂವೋಡು ಮಾತಾ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನಕ್ಲಿಗೆ ಮಾತೆರೆಗಳ ಅಭಿನಂದನೆ ಸಣ್ಣ ಒಂದು ಅಕ್ಲಿಗೆ ದೈವದೇವರ ಅನುಗ್ರಹವನ್ನು ಕೊರಡು ಪಣದಕ್ಕೇನೊಂದು ಮಾತೆರ್ಲವರ ಜೋರ್ದ ತಾಟಿ ಬೊಟ್ಟದಾಕ್ಲೇನ ಅಭಿನಂದಿಸೋಡು ಪಣದಕ್ಕೇನೊಂದುಲ್ಲ ಅಂಚನೆ ನಮ್ಮೊಟ್ಟಿಗೆ ನನ್ನಲಾತ್ ಸಾಧನೆ ಮಂತಿನ ಅಂಚನೆಗಳು ಮಾತಾ ಸಾಧಕ ಬಂಧುಗಳಿಗೆ ಅಭಿನಂದನೆ ಸಂದ ಒಂದು ಶ್ರೀಮತಿ ಮಮತಾ ಗಟ್ಟಿ ಅರಣ್ಯನು ವೇದಿಕೆಗೆ ತುಂಬಲೆ ತಂದುಲೆ ಶ್ರೀಮತಿ ಮಮತಾ ಗಟ್ಟಿ ವೇದಿಕೆಗೆ ತುಂಬರ್ದು ಅಂಚನೆ ಶ್ರೀಯುತ ಸದಾಶಿವ ಉಳ್ಳಾಲ್ ಅರೆಲ್ಲ ವೇದಿಕೆಗೆ ದುಂಬಲೆ ತಂದುಲೆ ಶ್ರೀಯುತ ಸುರೇಶ್ ಭಟ್ನಗರ ಅರೆಲ್ಲ ವೇದಿಕೆಗೆ ದುಂಬಲೆ ತಂದುಲೆ ಶ್ರೀಯುತ ಸತೀಶ್ ಕರ್ಕೇರ ಸತೀಶ್ ಕಂಪಲ ಭತ್ತದಿ ತೆರಳ ದಯದಿದ್ದು ವೇದಿಕೆಗೆ ಬರಡು ಅಂಚನೆ ಶ್ರೀಮತಿ ಮಂಜುಳಾ ಕುಮಾರಿ ಹಿರಾ ಶಾಲೆದ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಂಜುಳಾ ಕುಮಾರಿ ಅರೆಲ್ಲ ವೇದಿಕೆಗೆ ತಂದುಲೆ ಆತ್ಮೀಯ ಬಂಧುಳೆ ನಾನೊಂಜಿ ಅರ್ಧ ಮುಕ್ಕಾಲು ಗಂಟೆದ ಬಾರಿ ಪೊರ್ಲುದ ಸಾಂಸ್ಕೃತಿಕ ನೃತ್ಯ ವೈಭವ ಅವನಿಕಲು ತೂವೋಡೈನಂಚಿನ ಅರೆಹೊಳೆ ಪ್ರತಿಷ್ಠಾನ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ತಂದ ಇಡೀ ರಾಜ್ಯೋಡೆ ಪುಗರ್ತೆ ಪಡೆಯಿನಂಚಿನ ಒಂಜಿ ಕಲಾ ತಂಡ ಅವಳ ವ್ಯಾವಸಾಯಿಕ ಕಲಾ ತಂಡವಾದ ಇನಿ ನಮ್ಮ ವೇದಿಕೆ ಕಾರ್ಯಕ್ರಮ ಕೊರೊಂದುಲ್ಲೇರು ಆ ಕಾರ್ಯಕ್ರಮ ಮಾತೆಲ್ಲ ತೂವೋಡು ಬಣ್ಣದಕ್ಕೇನೊಂದು ನಮ್ಮೊಟ್ಟಿಗೆ ಶ್ರೀಮತಿ ಮಮತಾ ಗಟ್ಟಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮ ರಾಜಕೀಯೋಡು ಬೇತೆ ಬೇತೆ ಹಂತವನ್ನು ತಲುಪಿಸಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಇತ್ತ ಐಡ್ದಲ ಮಲ್ಲ ಸ್ಥಾನಕ್ಕೂ ಪೋತೇರು ರಾಜಕೀಯವಾದ ಅವ್ರನ್ನ ನಿಷ್ಕಳಂಕ ಸೇವೆ ಅರೆಗೆ ನನ್ನಲಾತ್ ಮಲ್ಲ ಹುದ್ದೆಲೇನು ಕಂತು ಕೊರಡು ಬಣ್ಣದಕ್ಕೇನೊಂದು ಮಾತೆರ್ನಲ ಪರವಾದ ಅರೆಗೆ ಉಡಲ್ ತಿಂಚಿದೆ ಅಭಿನಂದನೆಯನ್ನು ಸಂದಾವೊಂದುಲ್ಲ ಅಂಚನೆ ಶ್ರೀಯುತ ಸದಾಶಿವ ಉಳ್ಳಾಲ್ ಅಧ್ಯಕ್ಷರು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಕುಡ್ಲ ಮೂಡದ ಅಧ್ಯಕ್ಷರಾದ ಜನಸೇವೆಯನ್ನು ಮಂತೊಂದುಲ್ಲೇರು ನೆರದುಂಬು ಸೋಮೇಶ್ವರ ಮಂಡಲ ಪಂಚಾಯತ್ ಅದು ಪುನಗ ಐಟ್ಲ ಅಧ್ಯಕ್ಷರಾದ ಸೇವೆ ಸಂದಾಯಿನಾರು ರಾಜಕೀಯವಾದ ಇತ್ತಿನಲ ಒವೇ ರೀತಿಯ ಪ್ರತಿಫಲಾಕ್ಷೇಪ ಇಜ್ಜಂದೆ ಮಾತೆರೆಗಳ ಎಡ್ಡೆ ರೀತಿಯ ಸೇವೆ ಸಂದಾಯಿನಾರು ಭಗವತಿ ಕೋಆಪರೇಟಿವ್ ಸೊಸೈಟಿದ ಅಧ್ಯಕ್ಷರಾದ್ಲ ಸದಸ್ಯರಾದ್ಲ ಸೇವೆ ಸಂದಾಯಿನಾರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕದ ನಿರ್ದೇಶಕರಾದ್ಲ ಸೇವೆ ಸಂದ ಒಂದುಲೇರು ಇಂಚ ಈ ಪರಿಸೋಡು ಮಾತಾ ಕಾರ್ಯಕ್ಷೇತ್ರಗಳ ಆರು ಮಾತೆರೆಗಳ ಬೋಡಿತಿನಾರಾದ ಆತ್ಮೀಯರಾದುಲ್ಲೇರು ಅರೆಗಳ ಮಾತೆರನಲ ಪರವಾದ ಉಡಲ್ ದಿಂಚಿದೆ ಅಭಿನಂದನೆ ಸಂದ ಒಂದುಲ್ಲ ಅಂಚನೆ ಶ್ರೀಯುತ ಸುರೇಶ್ ಭಟ್ನಗರ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ನಮ್ಮ ಹೊಸಕುರಲ್ ಬಳಗದ ಸದಸ್ಯರಾದ ವರ್ಷಲ ನಮ್ಮ ಕಾರ್ಯಕ್ರಮಕ್ಕೂ ಸಹಕಾರ ಕೊರ್ಪಿನಾರು ಉಳ್ಳಾಲ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರಾದ್ಲ ಇತ್ತ ಒಂಜಿ ಮಲ್ಲ ಹೊಣೆಗಾರಿಕೆಯನ್ನು ವಹಿಸೊಂದೇರು ಅರೆಗಳ ಯಾನು ಮಾತೆರನಲ ಪರವಾದ ಅಭಿನಂದನೆ ಸಂದ ಒಂದುಲ್ಲ ಅಂಚನೆ ಶ್ರೀಮತಿ ಮಂಜುಳಾ ಕುಮಾರಿ ಹೀರಾ ಬಬ್ಬುಕಟ್ಟೆ ಶಾಲೆದ ಮುಖ್ಯ ಶಿಕ್ಷಕರು ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಕೇವಲ ಉಪನ್ಯಾಸಕರು ಮಾತ್ರ ಆಯ್ತು ಜೋಕುಲ್ನ ಸರ್ವತೋಮುಖ ಅಭಿವೃದ್ಧಿಗೆ ಅಕಲ್ನ ಮಾತಾ ರೀತಿಯ ಕಾರ್ಯಕ್ಷಮತೆಗೆ ಅಕಲನ ಪ್ರತಿಭೆಲೆಗೆ ಪೂರ ಎಡ್ಡೆ ಅರ್ಹವಾದ ಆರು
ಸೇವೆ ಸಂದ ಒಂದುಲ್ಲೇರು ಅಂಚಿತ್ತಿನ ಅರೆಗೆ ಇಂಚ ಪೊಗು ಬೆಂಗಳೂರು ರುಪ್ಸಾವತಿರ್ದು ವಿದ್ಯಾರತ್ನ ಕಲಾ ಪ್ರಶಸ್ತಿ ಬೈದನು ಅರೆಲ್ಲ ಯಾನು ಮಾತರ್ನಲ ಪರವಾದ ಅಭಿನಂದನೆ ಸಂದ ಒಂದುಲ್ಲ ಅರೆಗಿಲ ಬಗ ಮಾತ 4 ಜನಲ ಸಾಧಕೆರೆಗೆ ಅಕುಲು ನಂಬಿನಂಚಿನ ಕ್ಷೇತ್ರಡು ನನಲಾತ ಮಲ್ಲ ಹೊಣೆಗಾರಿಕೆ ಅವಕಾಶಗಳು ತಿಕ್ಕಾಡು ದೇವರು ಅನುಗ್ರಹ ಮನ್ಪಡೋಕ್ಕೇನೊಂದು ಮಾತೆರೆಗಳ ಹೊರ ಮಾತೆರೆಗಳ ಜೋರ್ದ ತಾಟಿ ಬೊಟ್ಟದು ಅಭಿನಂದನೆ ಸಂದ ಅವಡು ಮಾಡೋದಕ್ಕೇನೊಂದಿಲ್ಲ. ಸೌಹಾರ್ದ ದೀಪಾವಳಿ ದಯುಜಿ ಪೊರ್ಲ ಗಂಟದಲ್ಲಿ ಹೆಸರು ಉಳಾಲ ವ್ಯಾಪ್ತಿದ ರಾಜ್ಯೋತ್ಸವ ಪುರಸ್ಕೃತಿಗೆ ಅಭಿನಂದನೆ ಅಂಚನೆ ವೈಯಕ್ತಿಕ ವಿಭಾಗಗಳು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನಕ್ಲೆಲ್ಲ ಗೌರವ ಅಭಿನಂದನೆ ಏನೊಟ್ಟಿಗೆ ಈ ಭಾಗಡು ಸಾಧನೆ ಮಲ್ತಿನಕ್ಲು ರಾಜಕೀಯ ಕ್ಷೇತ್ರ ಉಡಿಪು ಸಾಮಾಜಿಕ ಕ್ಷೇತ್ರ ಸಾಧನೆ ಮಲ್ತಿನಕ್ಲಿಗೆ ಮಾತಿರಗಳ ಒಂಜಿ ಸನ್ಮಾನದ ಗೌರವವನ್ನು ಕೊರನಂಚಿನ ಪುಸ್ತಕಗಳು ಬಳಗ ಅಂಚನೆ ಸದ್ಭಾವನಾ ವೇದಿಕೆ ಮಾತ ಸಂಘ ಸಂಸ್ಥೆಗಳೆಲ್ಲ 122 ಸೊಲ್ವ ಸಂದಾಯಿತ ಮಲ್ತೊಂದು ಎಗ್ಲನ ಒಂಜಿ ಗೌರವಾಭಿನಂದನೆದ ಒಂಜಿ ಮಾನದಿಗೆಯನ್ನು ಸ್ವೀಕಾರ ಮಲ್ತಿನಂಚಿದ ಮಾತ ಬಂಧುಲೆಗಳ ಮಾತಾ ಸಂಘ ಸಂಸ್ಥೆಗಳ ನನವರ ಸೊಲ್ವ ಸಂದಾಯಿತ ಮಲ್ತೊಂದುಲ್ಲ ನನಾತನಿಕಲ ಸಾಧನೆಗಳು ಖಾಲಿ ಜಿಲ್ಲಾ ಮಟ್ಟದ ಮಾತ್ರ ರಾಜ್ಯ ರಾಷ್ಟ್ರ ಮಟ್ಟಗಳ ಮಿಂಚೋಡು ಸಾಮಾಜಿಕ ಧಾರ್ಮಿಕ ಸೇವೆಲು ನನಾತ್ ದುಂಬೋರಿಡು ಪಂಪಣ ಏಕಲ ಮಾತೆಲ್ಲ ಸದ್ಭಾವನಾ ವೇದಿಕೆದ ಸದ್ಭಾವನೆದ ಒಂಜಿ ಒಮ್ಮತದ ಸದಾ ಅಭಿನಂದನೆ ಉಳ್ಳಿಕ್ಲಿಗೆ ನಾನು ದುಂಬುಗು ನಮ್ಮ ಈ ಲೇಸಿದ ಕಡಿತ ಅಂಶಕ್ಕೆ ಬರೋದಿಲ್ಲ ಏಕರ್ದಿ ನಡ್ತನಂಚಿದ ಒಂಜಿ ಸಭೆ ಲೇಸಿದ ವದನಾರ್ಪಣೆ ಮಲ್ಪರುಳ್ಳಿ ಶ್ರೀತ ಕುಸುಮಾಕರ್ ಕುಂಪಲ ಮೇರೆ ಐನದ ಗಂಟೆಗೆ ಇದೆಂಚಿ ಶುರುವಾಯಿನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡಪದ ಕೊರ್ನಕ್ಲು ನಂದಗೋಕುಲ ಕಲಾವಿದರು ಅರೆಹೊಳೆ ಪ್ರತಿಷ್ಠಾನ ಕುಡ್ಲ ಇನ್ನು ನಿರ್ದೇಶಕರು ಶ್ವೇತಾ ಅರೆಹೊಳೆ ದೈದಿದ್ದು ವೇದಿಕೆ ಬರಡು ಒಂದು ಗೌರವವನ್ನು ಸ್ವೀಕಾರ ಮಲ್ಪಡೋದಿಲ್ಲ ಭಿನ್ನಯ ಮಲ್ತೊಂದಲ್ಲ ನಂದಗೋಕುಲ ಕಲಾವಿದರು ಅರೆಹೊಳೆ ಪ್ರತಿಷ್ಠಾನ ಈ ಕುಡ್ಲದ ನಿರ್ದೇಶಕರ ಏನಂಚಿದ್ನ ಶ್ವೇತಾ ಅರೆಹೊಳೆ ದೈದಿದ್ದು ವೇದಿಕೆ ಬರಡು ಒಂದು ಗೌರವವನ್ನು ಸ್ವೀಕಾರ ಮಲ್ಪಡು ಅರೆಹೊಳೆ ಪ್ರತಿಷ್ಠಾನ ಮನಪಿನಂಚಿತ ಒಂಜಿ ಶಿಕ್ಷಣ ಕಲೆ ಸಾಹಿತ್ಯ ಸಂಸ್ಕೃತಿ ಇಂಚಿತ್ತ ಒಂಜಿ ನೆಲೆಗಟ್ಟಡು ಉದಿಪನೆ ಅಂಚಿನ ನಂದಗೋಕುಲ ಪನಿಪಿನಂಚಿದ ಒಂಜಿ ಸಂಸ್ಥೆ ಬಹುಶಃ ಅನೇಕ ವರ್ಷದಿಂಚಿ ಬೇತೆ ಬೇತೆ ಜೋಕುಲಿಗೆ ಶಿಕ್ಷಣ ಕೊರ್ಪಣ ಮೂಲಕ ಸಾಂಸ್ಕೃತಿಕ ಕ್ಷೇತ್ರಡು ಧಾರ್ಮಿಕವೈನಂಚಿನ ಚಿಂತನೆ ಮೂಡ್ನಂಚಿನ ಬೇತೆ ಬೇತೆ ಕಾರ್ಯಕ್ರಮ ಮಲ್ತೊಂದಿಪ್ಪನಂಚಿನ ಅರೆಹೊಳೆ ಪ್ರತಿಷ್ಠಾನದ ನಿರ್ದೇಶಕರು ಶ್ವೇತಾ ಅರೆಹೊಳೆ ಒಂದು ಗೌರವವನ್ನು ಸ್ವೀಕಾರ ಮಲ್ಪಡೋದು ಭಿನ್ನಯ ಮಲ್ತೊಂದಲ್ಲ ಇಲ್ಲಿ ಎಸ್ ಮುಗಿನ ಹಿಡಿದ ಬೊಕ್ಕ ಏರ್ಲ ಪೋಯರ ಬಲ್ಲಿ ದೈದಿದ್ದು ಹಿಡಿದ ಬೊಕ್ಕ ನಡಪಿನಂಚಿನ ಸಾಂಸ್ಕೃತಿಕ ಕಜ್ಜ ಶ್ವೇತಾ ಅರೆಹೊಳೆ ಬಳಗದ ನಡಪರಂಡು ಎಂಗ್ಲ ಗೌರವವನ್ನು ಸ್ವೀಕಾರ ಮಲ್ಪಡೋದು ಭಿನ್ನಯ ಮಲ್ತೊಂದಲ್ಲ ಅರೆಹೊಳೆ ಪ್ರತಿಷ್ಠಾನದ ಮಾತಾ ಕಲಾವಿದರ ಪರವಾದ ಈ ಸಂಸ್ಥೆದ ನಿರ್ದೇಶಕರ ಎಣಿಸಿದ್ದ ಶ್ವೇತಾ ಅರೆಹೊಳೆ ಮೇರೆಗೆ ಗೌರವ ಅಭಿನಂದನೆ ಸಭೆಯಲ್ಲಿ ಮುಗಿನ ಹಿಡಿದ ಬೊಕ್ಕ ನಂದಗೋಕುಲದ ಸಾಂಸ್ಕೃತಿಕ ಕಾರ್ಯಕ್ರಮ ದುಮ್ಮರಿಯರುಂಡು ನಿಖಲು ಮಾತೆಲ್ಲ ಒಂಜಿ ಲೇಸಿನ ನಿಖಲು ಮಾತ್ರ ಪಾಲ್ಪಡೋ ನಿಖಲ ಭಿನ್ನಯ ಮಲ್ತೊಂದಲ್ಲ ಅರೆಹೊಳೆ ಪ್ರತಿಷ್ಠಾನದ ಮೂಲಕ ನೃತ್ಯ ವೈಭವ ವೈವಿಧ್ಯ ನೃತ್ಯ ಕಾರ್ಯಕ್ರಮ ಬಿಡುವಣೆ ಬ್ರಹ್ಮಲಿಂಗ ಮನ್ಪಣಿ ನೃತ್ಯ ರೂಪಕ ಏನೊಟ್ಟಿಗೆ
ಮೈಮೇದಪ್ಪೆ ಮಂಗಳದೇವಿ ಪನ್ಪಂಚ ನೃತ್ಯ ನಾಟಕ, ಆನೆಗುಡ್ಡದ ಆ ಶ್ರೀ ವಿನಾಯಕ ಪನ್ಪಂಚ ನೃತ್ಯ ರೂಪಕ, ಮನ್ನಾರ್ತಿ ಮಾದೇವಿ ಪನ್ಪಂಚದ ನೃತ್ಯ ರೂಪಕ, ಈ ರೀತಿಯ ಬೇತೆ ಬೇತೆ ನೃತ್ಯ ರೂಪಕದ ಮೂಲಕ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಬೇತೆ ಬೇತೆ ಭಾಗಡು ತನ್ನವೇ ಏನಂಚದ ಸಾಂಸ್ಕೃತಿಕ ಒಂಜಿ ಕಜ್ಜು ನಡಪಾದ ಕೊರ್ಪುಣಚ್ಚಿನ ಅರವಳೆ ಪ್ರತಿಷ್ಠಾನದಗಳು ಈ ಪ್ರತಿಷ್ಠಾನದ ಮುಖ್ಯಸ್ಥರಿನಗಳು ಗೌರವ ಮಲ್ತಂದುಲ್ಲ. ಈ ಕಾರ್ಯಕ್ರಮ ಮುಗಿ ನಡೆದಬೇಕು ದೈದಿಯರ್ಲ ಪೋಡ್ಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಮನ್ಪಿನ ನಮ್ಮ ಮಾತೆಲ್ಲ ಗೊತ್ತುಂಡು. ಅರ್ಧ ಗಂಟೆ ಹಿಡಿದು ನಾವು ಮಾತೆಲ್ಲ ತೂಯ ಸಭೆ ಕಾರ್ಯಕ್ರಮ ಹಿಡಿದು ಬರೀ ಪೊರ್ಲುದ ಕಾರ್ಯಕ್ರಮ ಒಂದು ಕಲಾವಿದರಿಗೆ ನಾವು ಮಾತೆಲ್ಲ ನಮ್ಮ ಚಪ್ಪಾಳೆನೇ ಮಕ್ಕಳಿಗೆ ಬಹುಶಃ ಪ್ರೋತ್ಸಾಹ ನಾವು ಮಾತೆಲ್ಲ ಇತ್ತದು ಈ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಪಾಲ್ಪಡಿ ಹೊಡ್ಲಿಕ್ಕಿಲ್ಲ ವಿನಯ ಮಲ್ತೊಂದಿಲ್ಲ. ನನ್ನ ದುಂಬುಗು ಧನ್ಯವಾದ ಕಾರ್ಯಕ್ರಮ ನಡೆಪಾದ ಕೊರಡೊಂದು ವಿನಯ ಮಲ್ತೊಂದಲ್ಲೇ ಕುಸುಮಾಕರ್ ಕುಂಪಲ ಮೇರೆ. ಓಂ ಶ್ರೀ ಗುರುಭ್ಯೋ ನಮಃ. ಉಳ್ಳಾಲದ ಜನಮನದ ಸಂಗಾತಿ ಪೊಸಗುರಲ್ ಬಳಗ ಅಂಚನೆ ಸದ್ಭಾವನಾ ವೇದಿಕೆ ಉಳ್ಳಾಲ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ, ಬಿಲ್ಲವ ಸೇವಾ ಸಮಾಜ ಕೊಲ್ಯ, ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ, ರೋಟರಿ ಸಮುದಾಯ ದಳ ಕೊಲ್ಯ, ಅಂಚನೆ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ, ಅಂಚನೆ ನವೋದಯ ಫ್ರೆಂಡ್ಸ್ ಕ್ಲಬ್ ಉಳ್ಳಾಲ ಬಯಲು ನೆತ ಒಟ್ಟು ಸೇರಿಗೆಡು ನಡಪತ್ತಿನ ಚಿಂತನ ಸೌಹಾರ್ದ ದೀಪಾವಳಿ ಸಂಗಮ ಈ ಪೊರ್ಲ ಲೇಸ್ ಸುರುವಾಪನ ದುಂಬು ಬಾರಿ ಪೊರ್ಲುದ ನೃತ್ಯ ವೈವಿಧ್ಯನ ಪ್ರಸ್ತುತ ಮಲ್ತನ ಚಿಂತನ ಶ್ವೇತಾ ಅರೆಹೊಳೆ ನಿರ್ದೇಶನ, ನಂದಗೋಕುಲ ಕಲಾವಿದರು ಅರೆಹೊಳೆ ಪ್ರತಿಷ್ಠಾನ ನೆತ ಮಾತಾ ಕಲಾವಿದ ಸದಸ್ಯರೆಗಳ ಒಟ್ಟು ಸೇರಿಗೆದ ಸಂಸ್ಥೆದ ಸರ್ವ ಪದುಕೇರನ ಪರವಾದ ಈ ಪುರ್ತುಗು ಸೊಲ್ಮೇಲೆನ ಸಂದಾಯಿತ ಮಲ್ತೊಂದಲ್ಲ. ಅಂಚನೆ ಈ ಸಭೆಲೇಸಿದ ಸುರುಕಾದು ಬಲೀಂದ್ರದ ಲೆಪ್ಪುದ ಕಟ್ಟದ ನುಡಿನ ಪಾರಾಯಣ ಚಿಂತನ ಪೆರ್ಮೆದ ಯಕ್ಷಗಾನ ಕೂಟದ ಅರ್ಥಧಾರಿ ಶ್ರೀ ಸದಾಶಿವ ಆಳ್ವ ತಲಪಾಟಿ ಇರೆಗ್ಲ ಈ ಪೊರ್ತುಡು ಸೊಲ್ಮೇಲೆನು ಸಂದಾಯಿತ ಮಲ್ತೊಂದು ಕಜ್ಜನ ತುಡರ್ ಅರ್ಲಾದು ಲೇಸನು ಉದ್ದೀಪನ ಮಲ್ತದ ಆಶೀರ್ವಾದದ ನುಡಿನ ಸಂದಾಯಿತ ಮಲ್ತನ ಚಿಂತನ ವಂದನೀಯ ಸಿಪ್ರಿಯನ್ ಪಿಂಟೋ ಪ್ರಧಾನ ಧರ್ಮಗುರುಕುಲು ಸಂತ ಸೆಬಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮಣ್ಣೂರು ಇರೆಗ್ಲ ಈ ಪೊರ್ತುಡು ಒಟ್ಟು ಸೇರಿಗೆದ ಸಂಸ್ಥೆದ ಬದುಕೇರ್ನ ಪರವಾದ ಸೋಲ್ಮೇಲೆನ ಸಂದಾಯಿತ ಮಲ್ತೊಂದು ಅಂಚನೆ ಕಜ್ಜಡು ಸೌಹಾರ್ದ ಸಂದೇಶನ ಕೊರ್ನ ಜನಾಬ್ ಅಕ್ಬರ್ ಅಲಿ ರಾಜ್ಯ ಕಾರ್ಯದರ್ಶಿ ಜಮಾತೆ ಇಸ್ಲಾಂ ಹಿಂದ್ ಇರೆಗ್ಲ ಮಾತ ಸಂಸ್ಥೆದ ಪರವಾದ ಸೋಲ್ಮೇಲೆನ ಸಂದಾಯಿತ ಮಲ್ತೊಂದುಲ್ಲ. ಅಂಚನೆ ಸೌಹಾರ್ದ ಸಂದೇಶನ ಕೊರ್ನ ಚಿಂತನ ಶ್ರೀ ಮ್ಯಾಕ್ಸಿಮ್ ಫೆರ್ನಾಂಡಿಸ್ ಗುರ್ಕಾರ್ಲು ಮರ್ಸಿ ಕೇರ್ ಟ್ರಸ್ಟ್ ಕುಡ್ಲ ಇರೆಗ್ಲ ಒಟ್ಟಿ ಸೇರಿಗೆದ ಸಂಸ್ಥೆದ ಪರವಾದ ಸೋಲ್ಮೇಲೆನ ಸಂದಾಯಿತ ಮಲ್ತೊಂದು ಕುಡೂರಿ ಮಲ್ಲಬಿನ್ನೆ ಶ್ರೀ ಚಂದ್ರರಾಜ್ ಶೆಟ್ಟಿ ಕೋಶಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಇರೆಗ್ಲ ಒಟ್ಟು ಸೇರಿಗೆದ ಸಂಸ್ಥೆದ ಪರವಾದ ಸೋಲ್ಮೇಲೆನ ಸಂದಾಯಿತ ಮಲ್ತೊಂದು ಸದ್ಭಾವನಾ ಸಂದರ್ಶನ ಪಟ್ಟಿನ ಚಿಂತನ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ ಗುರ್ಕಾರ್ಲು ಸದ್ಭಾವನಾ ವೇದಿಕೆ ಉಳ್ಳಾಲ ಇರೆಗ್ಲ ಒಟ್ಟು ಸೇರಿಗೆದ ಸಂಸ್ಥೆದ ಪರವಾದ ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ಲೇಸದ ಗುರ್ಕಾರ್ಮೆದ ಮದಿಪುನ ನಮ್ಮದು ಪಟ್ಟಣ ಚಿಂತನ ಮಾಜಿ ಸದಸ್ಯರು ಜಿಲ್ಲಾ ಧಾರ್ಮಿಕ ಪರಿಷತ್ ಅಂಚನೆ ನಿವೃತ್ತ ಸೇನಾನಿ ಶ್ರೀಯುತ ಕೃಷ್ಣಪ್ಪ ಗಟ್ಟಿ ಅಡ್ಕ ಇರೆಗ್ಲ ಮಾತೆರ್ನಲ ಪರವಾದ ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ಈ ಪರಿಸರದ ಜಿಲ್ಲಾ ರಾಜ್ಯೋತ್ಸವದ ಬಿರ್ದನ ಪಡೆಯನಂಚಿಂತನ 7 ಸಂಸ್ಥೆದ ಪದುಕೇರ್ ಬತ್ತದ ಈ ಪೊರ್ತುಡು ಮಾನಾದಿಗೆನು ಸ್ವೀಕಾರ ಮಲ್ತಾರೆ ಮುಕ್ಲೆಗ್ ಮಾತೆರೆಗ್ಲ ಈ ಪೊರ್ತುಡು ಸೊಲ್ಮೇಲೆನ ಸಂದಾಯಿತ ಮಲ್ತೊಂದುಲ್ಲ. ಅಂಚನೆ ವೈಯಕ್ತಿಕವಾದ ಜಿಲ್ಲಾ ರಾಜ್ಯೋತ್ಸವದ ಬಿರ್ದನ ಪಡೆಯನಂಚಿಂತನ ಮಾತ ಗೌರವಾನ್ವಿತರೆಗ್ಲ ಅಂಚನೆ ಗೌರವ ಅಭಿನಂದನೆಯನ್ನು ಸ್ವೀಕಾರ ಮಂತನಂಚಿಂತನ ಮಾತಾ ಭಿನ್ನೆರೆಗ್ಲ ಈ ಪೊರ್ತುಡು ಜಂಟಿ ಸಂಸ್ಥೆದ ಪರವಾದ ಸೊಲ್ಮೇಲೆನ ಸಂದಾಯಿತ ಮಲ್ತೊಂದಲ್ಲ. ಅಂಚನೆ ಮಿತ್ತ ಚಾವಡಿಡು ಓಲಗಾತನಂಚಿಂತನ ಮಾತ ಒಟ್ಟು ಸೇರಿಗೆದ ಸಂಸ್ಥೆದ ಗುರ್ಕಾರ್ಲು ಪದುಕೇರು ಮಾತೆರೆಗ್ಲ ಅಂಚನೆ ಬೈದಿನಂಚಿಂತನ ಮಾತ ಅಭಿಮಾನಿ ಬಳಗದ ಕಲೆಗ್ಲ ಈ ಪೊರ್ತುಡು ಒಟ್ಟು ಸೇರಿಗೆದ ಸಂಸ್ಥೆದ ಪರವಾದ ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ಕಜ್ಜನು ನಮ್ಮನ್ ಮಾತೆರಲ್ಲ ಒಟ್ಟು ಸೇರಾದ ಈ ಒಂಜಿ ಪೊರ್ಲುದ ಕಜ್ಜನು ಅಟ್ಟನೆ ಮಲ್ತದ ಕಜ್ಜೋಡು ಪ್ರಾಸ್ತಾವಿಕದ ನುಡಿ ಸೇಸೇನ ಪಟ್ಟನಂಚಿಂತನ ಪೊಸಕುರಲ್ ಬಳಗದ ಈ ಒಂಜಿ ನಿರ್ದೇಶಕರ ನಂಚಿಂತನ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇರೆಗಲ ಮಾತೆರ್ನಲ ಪರವಾದ ಯಾನಿ ಪೊರ್ತುಡು ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ಕಜ್ಜೋಡು ಪ್ರಾರ್ಥನೆನ ಮಲ್ತನಂಚಿಂತನ ಕುಮಾರಿ ಯಶಿಕಾ ಅಂಚನೆ ಕುಮಾರಿ ಉನ್ನತಿ ನಿಕ್ಲೆಗ್ಲ ಈ ಪೊರ್ತುಡು ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ಈ
ಸಭೆತ ಲೇಸಿಗೆ ಚಾವಡಿನ ಒದಗಾವಿನ ಮಲ್ತನಂಚಿಂತನ ಬಿಲ್ಲವ ಸೇವಾ ಸಮಾಜ ಕೊಲ್ಯ ನೆತ್ತ ಗುರ್ಕಾರ್ಲು ಅಂಚನೆ ಮಾತ ಪದುಕೆರೆಗಳ ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ಸ್ವರ ಅಂಚನೆ ಬುಲ್ಪುದ ವ್ಯವಸ್ಥೆ ನಮ್ಮೊಟ್ಟಿಗೆ ಕೈ ಜೋಡಿಸನ ಅಂಚಿಂತನ ಗಣೇಶ್ STK ಎಲೆಕ್ಟ್ರಿಕಲ್ಸ್ ಅಂಚನೆ ಅರ್ನ ಸಿಬ್ಬಂದಿ ವರ್ಗಗಳ ಈ ಪೊರ್ತುಡು ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ಈ ಕಜ್ಜೋನು ಪುರ್ಲುಡೆ ನಿರೂಪಣೆ ಮಲ್ತನಂಚಿಂತನ ಶ್ರೀಯುತ ಮೋಹನ್ ಶಿರ್ಲಾಲು ಇರೆಗ್ಲ ಈ ಪೊರ್ತುಡು ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ಪ್ರತ್ಯಕ್ಷ ಅಂಚನೆ ಪರೋಕ್ಷವಾದ ಈ ಕಜ್ಜದ ಯಶಸ್ವಿಗೆ ಕಾರಣೀಕರ್ತರಾಯನಂಚಿಂತನ ಮಹತೆರೆಗ್ಲ ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ಅಂಚನೆ ಕಜ್ಜಗು ಜಾಹೀರಾತನ್ನು ಕೊರ್ದು ಸಹಕಾರ ಮಲ್ತನಂಚಿಂತನ ಮಹತ ಅಭಿಮಾನಿ ಬಂಧುಲೆಗ್ಲ ಒಂಜೇ ಪಾತೆರಡು ಸೊಲ್ಮೇಲೆನ ಸಂದಾಯಿತ ಮಲ್ತೊಂದು ಈ ಒಂಜಿ ಸೊಲ್ಮೆ ಸಂದಾಯಿತದ ನುಡಿ ಪಾತೆರೆನು ಉಂತ ಒಂದು ಸರ್ವೇ ಜನ ಸುಖಿನೋಭವಂತು. ಧನ್ಯವಾದಗಳು. ಹೊಸಕುರಲ್ ಬಳಗ ಉಳ್ಳಾಲ ಆಯೋಜಿಸಿರುವ ಈ ಸೌಹಾರ್ದ ದೀಪಾವಳಿ ಸಂಭ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುತ್ತದೆ. ದಯವಿಟ್ಟು ಎಲ್ಲರಲ್ಲಿಯೂ ವಿನಂತಿ, ಕೇವಲ 2 ನೃತ್ಯಗಳು ಈಗ ತಮ್ಮ ಮುಂದೆ ಪ್ರಸ್ತುತಗೊಳ್ಳಿಕ್ಕಿವೆ. ಒಂದಕ್ಕಿಂತ ಒಂದು ಭಿನ್ನವಾದ ಮತ್ತು ಅತ್ಯಂತ ವಿಶಿಷ್ಟವಾದ ನೃತ್ಯಗಳು. ತಾವು ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ಳುತ್ತಾ, ಆತ್ಮೀಯ ಬಂಧುಲೆ, ಬಾರಿ ಪೊರ್ಲಗಂಟದ ನೃತ್ಯ ವೈಭವ ಕಲಾವಿದರನ್ನು ಪ್ರೋತ್ಸಾಹ ಮಾಡ್ಬಿಡು ಮಾತೆರ್ಲ ಕುಲ್ಲುದು ಒಂಜಿ ಕಾಲು ಗಂಟೆ ಮುಗಿಯುಂಡು ಬಾರಿ ಪೊರ್ಲುದ ನೃತ್ಯ ವೈಭವ ನಿಕಲು ತೂಡೆ ನಂಚಿನ ನೃತ್ಯ ವೈಭವ ದಯದೀದು ಮಾತೆರ್ಲ ಕೊಲ್ಲುದು ಸಹಕಾರ ಕೊರಡು ಕಲಾವಿದರನ್ನು ಪ್ರೋತ್ಸಾಹ ಮಾಡ್ಬಿಡು. ಇದೀಗ ವೇದಿಕೆಯ ಮೇಲೆ ಶ್ರೀದೇವಿ ವೈಭವಂ ನಂದಗೋಕುಲ ತಂಡದ ಅತ್ಯಂತ ವಿಶಿಷ್ಟವಾದ ನೃತ್ಯ ಪ್ರಸ್ತುತಿಗೊಳ್ಳಿಕ್ಕಿವೆ. ತಮ್ಮೆಲ್ಲರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಈಗ ನೇರವಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದೇವೆ. ತಮ್ಮ ಮುಂದೆ ಮಹಿಷಾಸುರ ಮರ್ದನ ಅಥವಾ ಶ್ರೀದೇವಿ ವೈಭವಂ ಎನ್ನುವ ನಂದಗೋಕುಲದ ಅತ್ಯಂತ ವಿಶಿಷ್ಟವಾದ ನೃತ್ಯದ ಪ್ರಸ್ತುತಿ.
पुरुषं रुधिराप्लुतमेव च दधानाहस्तपद्माभ्यां पुष्पाण्डा सुभदास्तु मे सिंहासनागता नित्यं पद्माश्रितकरद्वया सुभदास्तु सदा देवी स्कन्दमाता यशस्विनी चन्द्रहासोज्ज्वलकरा चातुलवनवाहना कात्यायनी शुभं प्रद्या देवी दानवघातिनी एकवेणी शपाकर्ण पूरानग्नाखरा स्थिता श्रीकर्णिकाकर्णि नैनाव्यक्तशरीरिणी वामपादोल्लसल्लोहर ताडवल्कभूषणा वर्धनमूर्धजा कृष्ण श्वेते समारूढ श्वेताम्बरधरा शुचिः महागौरी शुभं तद्भ्यां महादेव प्रमोददा सिद्धगन्धर्वयक्ष्याधीरसुरैरवरैरपि सेव्यमाना सदा भूया सिद्धिदा सिद्धिदायिनी शिवे सर्वार्थसाधके शरण्ये नारायणी नमोस्तुते जगदों तजगदों तदगुदिगु जगदों तजगदों तदगुदिगु जगदों तगिटदों तगदगिटदों दृगुदगिटदिगिटदों जगदों तदिं जगदों तदिं जगदों तदिं जगदों तदिं तगदिं तगडं तगमनरिदों तदों तनतदिं तदिं जनु तदिं तदिं तनतदिं तदिं निजनि जनि 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 तगिटदिनि तजगु तदिनि तजगु जगु जगदों तजगदों तदगुदिगु जगदों तजगदों तदगुदिगु दानदिं तदिं तनवो दानदिं तदिं तनवो दान शरुदिं जं तनं तनं तं तजरुदिं जं तनं तनं तं तजरुदिं दिं तजरुदिं दिं तजरुदिं दिं तजरुदिं दिं तजरुदिं तण्डै अलङ्गरि तण्डै भयङ्करि अण्ड सरासरियानवळे कण्डं कलङ्गिड पिण्डं नडङ्गिड कुण्डलि कुरुडिயில் நின்றவளே கண்டவர் கண்டிலர் கண்டவர் விண்டிலர் ரூபம் கொண்டவளே திரிசூலாயுதம் எரிதடலாகிட வெறிகொண்டு வாசிங்கவாயினியே பைரவி பஞ்சமி பஞ்சமி கத்தனி வைரவி மண்டலி நீலினியே பொடி பரபாதமும் சடை முடி சாம்பலும் எதுக்கினில் மாலையும் பூண்டவளே உடையோ
सर्वभूते सर्वेशे सर्वशक्ति समन्विते भयेभ्यस्त्राहिनो देवी दुर्गे देवी नमोस्तुते गिरिनन्दिनि नन्दितमोदिनि विश्वविनोदिनि नन्दिनुते गिरिवरविन्ध्यशिरोदिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते
सुरवरवर्षिणि दुर्धरदर्शिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोचनि घोररते धनुजनि रोषिणि दुर्मदशोषिणि दुःखनिवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते జన్మనిచ్చి భార్య నిన్ను తల్లిని చేసి పంచభూతాలే తానై ఐదను బంధాలే తానై అమ్మాయి అక్కై చెల్లై భార్య పదినై నిన్ను నడిపించే శక్తియే అమ్మా ఐదిని నందిని నందిత మోదిని విశ్వ వినోదిని నందినుతే జీవన వింధ్య శిరోదిని మాధి విష్ణునుతే భగవతి హేషిని కంఠ కుటుంబిని భూరి కుటుంబిని భూరి కృతే జయ జయ హే మహిషాసురమర్దిని రమ్యకవర్దిని శైలసుతే సరళన నాదరే తరే తాళ నిమిత్త జాసరే కరుణామతి వరగౌంగత తాళవ తాళ కుతూహల నాదరతే దివ్యనికిట దిక్కిట దిమిధని తీరం రంగిని నాగరతే జయ జయ హే మహిషాసురమర్దిని రమ్యకవర్దిని శైలసుతే రమ్యకవర్దిని శైలసుతే రమ్యకవర్దిని శైలసుతే రమ్యకవర్దిని శైలసుతే ఐగిని నందిని నందిత మేదిని విశ్వవినోదిని నందనుతే గిరివర వింధ్య శిరోదిని వాసిని విష్ణు విలాసిని జిష్ణునుతే భగవతి హేచితి కంఠ కుటుంబిని భూరి కుటుంబిని భూరి కృతే జయ జయ హే మహిషాసురమర్దిని రమ్యకవర్దిని శైలసుతే రమ్యకవర్దిని శైలసుతే రమ్యకవర్దిని శైలసుతే రమ్యకవర్దిని శైలసుతే దేవి విష్ణురూపేణ దేవి శక్తిరూపేణ దేవి లక్ష్మీ రూపేణ దేవి శాంతి రూపేణ శాంతి రూపేణ నమో నమః నమో నమః నమో ದುಷ್ಟಮಹಿಷಾಸುರನನ್ನು ಮರ್ದಿಸುವ ವಿಶೇಷವಾದ ನೃತ್ಯದೊಂದಿಗೆ ನಮ್ಮ ನಂದಗೋಕುಲ ತಂಡದ ಕಲಾವಿದೆಯರು ತಮ್ಮೊಂದಿಗೆ ಶ್ರೀದೇವಿ ವೈಭವ ನೃತ್ಯವನ್ನು ಪ್ರಸ್ತುತಪಡಿಸಿದ್ದಾರೆ. ದಯವಿಟ್ಟು ಗಮನಿಸಿ, ಇನ್ನು ಕೊನೆಯ ಒಂದೇ ಒಂದು ನೃತ್ಯವನ್ನು ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಕೊನೆಯ ಒಂದು ನೃತ್ಯಕ್ಕೆ ತಾವೆಲ್ಲರೂ ನಮ್ಮೊಂದಿಗೆ ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತೇವೆ. ಇದುವರೆಗೆ ಬೇರೆ ಬೇರೆ ರೀತಿಯ ಧಾರ್ಮಿಕ ಅಥವಾ ಸಾಂಸ್ಕೃತಿಕವಾದ ನೃತ್ಯಗಳನ್ನು ತಾವು ನೋಡಿದ್ದೀರಿ. ಕೊನೆಯಲ್ಲಿ ಒಂದು ಬಾಲಿವುಡ್ ನೃತ್ಯದ ಮೂಲಕ ಈ ನೃತ್ಯ ವೈಭವ ಕಾರ್ಯಕ್ರಮಕ್ಕೆ ಕಲಾವಿದರು ಮಂಗಳವನ್ನು ಹಾಡಲಿಕ್ಕಿದ್ದಾರೆ. ಈ ನಡುವೆ ನಂದಗೋಕುಲ ತಂಡದ ಕಲಾವಿದರಿಗೆ ಇಂದು ಈ ವೇದಿಕೆಯ ಮೇಲೆ ನೃತ್ಯ ವೈಭವ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿದ ಪೊಸಕೊರಲ್ ಬಳಗ ಉಳ್ಳಾಲ, ಸದ್ಭಾವನಾ ವೇದಿಕೆ ಉಳ್ಳಾಲ ಹಾಗೂ ಎಲ್ಲ ಸಹ ಸಂಘಟಕರಿಗೂ ನಂದಗೋಕುಲ ತಂಡ ಧನ್ಯವಾದವನ್ನು ಹೇಳ್ತಾ ಇದೆ. ಹಾಗೆಯೇ ನಮ್ಮನ್ನು ಇದುವರೆಗೂ ಪ್ರೋತ್ಸಾಹಿಸುತ್ತಾ ಬಂದು ಇಂದು ಈ ವೇದಿಕೆಯ ಮೇಲೆ ಕಾರ್ಯಕ್ರಮವನ್ನು ನೀಡುವುದಕ್ಕೆ ಪ್ರಧಾನ ಕಾರಣವಾದ ಪ್ರಸಾದ್ ರೈ ಕಲ್ಲಿಮಾರ್ ಅವರಿಗೆ ನಂದಗೋಕುಲ ತಂಡ ಯಾವತ್ತೂ ಧನ್ಯವಾದವನ್ನು ಹೇಳ್ತದೆ. ಶ್ವೇತಾ ಅರೆಹೊಳೆಯ ನಿರ್ದೇಶನದಲ್ಲಿ ತಂಡ ಆರಂಭವಾದಾಗಿನಿಂದ ಆಕೆ ಇನ್ನೂ ಬಾಲಕಿಯಾಗಿದ್ದು ತಂಡದ ನಿರ್ದೇಶನವನ್ನು ಮಾಡುತ್ತಿದ್ದ ಹೊತ್ತಿನಿಂದ ಇದುವರೆಗೂ ನಮ್ಮನ್ನು ಅವರು ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದವನ್ನು ನಂದಗೋಕುಲ ತಂಡ ನೀಡ್ತಾ ಇದೆ. ಹಾಗೆಯೇ ಇದುವರೆಗೆ ಕುಳಿತು ನಮ್ಮ ಈ ನೃತ್ಯ ವೈಭವವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ನಂದಗೋಕುಲದ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅತ್ಯಂತ ಉತ್ತಮವಾದ ಬೆಳಕು ಮತ್ತು ಧ್ವನಿಯನ್ನು ಒದಗಿಸಿದ SGK ಕೊಲ್ಯ ಇವರಿಗೂ ವಿಶೇಷವಾಗಿ ಧನ್ಯವಾದಗಳು. ತಂಡದ ಕೊನೆಯ ನೃತ್ಯ ಈಗ ವೇದಿಕೆ ಮೇಲೆ ಪ್ರಸ್ತುತಗೊಳ್ಳಲಿಕ್ಕಿದೆ.
ಈಗಾಗಲೇ ಹೇಳಿರುವ ಹಾಗೆ ನಂದಗೋಕುಲ ತಂಡ ಶಾಸ್ತ್ರೀಯ, ಲಘುಶಾಸ್ತ್ರೀಯ, ಸಿನಿಮೀಯ, ಜಾನಪದ, ಯಕ್ಷಗಾನ, ಬಾಲಿವುಡ್ ಹೀಗೆ ಎಲ್ಲ ರೀತಿಯ ಹಾಡುಗಳಿಗೂ ನೃತ್ಯ ಸಂಯೋಜನೆ ಮಾಡಿ ಪ್ರದರ್ಶನವನ್ನು ನೀಡುತ್ತದೆ. ಆದರೆ ಯಾವುದೇ ರೀತಿಯ ಅಶ್ಲೀಲತೆಯ ನೃತ್ಯವನ್ನು ಪ್ರದರ್ಶಿಸದ ಬದ್ಧತೆಯೊಂದಿಗೆ ತಂಡ ಮುನ್ನಡೆಯುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಿಂದಿ ಚಲನಚಿತ್ರದ ಸುಮಾರು 1980ರಿಂದ ಇದುವರೆಗಿನ 4 ದಶಕಗಳ ಕೆಲವು ಹಾಡುಗಳನ್ನು ಬಳಸಿಕೊಂಡು ಒಂದು ವಿಶಿಷ್ಟವಾದ ನೃತ್ಯವನ್ನು ಕಲಾವಿದರು ಸಂಯೋಜಿಸಿದ್ದಾರೆ. ಅದರ ಕೊನೆಯಲ್ಲಿ ನಮ್ಮ ಮಣ್ಣಿನ ನೆಲದ ಒಂದು ನೃತ್ಯವನ್ನು ಸಹ ಈ ಹಾಡುಗಳಿಗೆ ನಾವು ಸೇರಿಸಿಕೊಂಡಿದ್ದೇವೆ. ಹೀಗೆ ಕೊನೆಯಲ್ಲಿ ಕೇವಲ ಸೌಹಾರ್ದ ದೀಪಾವಳಿ ಸಂಗಮದ ಸಂಭ್ರಮವನ್ನು ಹೆಚ್ಚಿಸುವುದಕ್ಕೆ, ಎಲ್ಲರೂ ಸಂತೋಷದಿಂದ ನಲಿಯುವುದಕ್ಕೆ, ಕುಣಿಯುವುದಕ್ಕೆ ಈ ನೃತ್ಯವನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಬಾಲಿವುಡ್ ನೃತ್ಯದ ಮೂಲಕ ನಂದಗೋಕುಲ ತಂಡದ ನೃತ್ಯ ವೈಭವಕ್ಕೆ ಇಂದು ನಾವು ಮಂಗಳವನ್ನು ಹಾಡಲಿಕ್ಕಿದ್ದೇವೆ. ಈಗಾಗಲೇ ಹೇಳಿರುವ ಹಾಗೆ ನಂದಗೋಕುಲ ಈಗಾಗಲೇ 4 ವಿಶೇಷವಾದ ಕ್ಷೇತ್ರಗಳ ನೃತ್ಯ ರೂಪಕವನ್ನು ಸಹ ಪ್ರದರ್ಶನ ಮಾಡ್ತದೆ. ಮಾರಣಕಟ್ಟೆ ಕ್ಷೇತ್ರ ಮಹಾತ್ಮೆಯಿಂದ ಸಾರುವ ಬಿಡುವನೆ ಬ್ರಹ್ಮಲಿಂಗ, ಆನೆಗುಡ್ಡೆ ಕ್ಷೇತ್ರದ ಮಹಾತ್ಮೆಯನ್ನು ಸಾರುವ ಆನೆಗುಡ್ಡೆಯ ಆ ಶ್ರೀವಿನಾಯಕ, ಮಂಗಳದೇವಿ ಕ್ಷೇತ್ರದ ಮಹಾತ್ಮೆಯನ್ನು ಸಾರುವ ಮತ್ತು ತುಳುವಿನಲ್ಲಿ ನಿರ್ಮಾಣವಾದ ರೂಪಕ ಮೈಮೆದೆಪ್ಪೆ ಮಂಗಲದೇವಿ ಹಾಗೂ ಮಂದಾರ್ತಿ ಕ್ಷೇತ್ರದ ಮಹಿಮೆಯನ್ನು ಸಾರುವ ಮಂದಾರ್ತಿ ಮಾದೇವಿ, ಈ 4 ನೃತ್ಯ ರೂಪಕಗಳು, ಹಾಗೆಯೇ ಅನೇಕ ನೃತ್ಯ ವೈಭವಗಳು, ನೃತ್ಯ ಕಿರುರೂಪಕಗಳು, ಹೀಗೆ ಸುಮಾರು 2.5 ಗಂಟೆಗಳ ಕಾಲ ನಿರಂತರವಾಗಿ ನೃತ್ಯವನ್ನು ನೀಡುವ ತಂಡ ನಂದಗೋಕುಲ ಇದೀಗ ತಮ್ಮ ಮುಂದೆ ಕೊನೆಯ ಬಾಲಿವುಡ್ ನೃತ್ಯದ ಮೂಲಕ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತೇವೆ. ತಮ್ಮೆಲ್ಲರ ಉಪಸ್ಥಿತಿಯನ್ನು ಕೇಳುತ್ತಾ ಕೇವಲ 10ರಿಂದ 12 ನಿಮಿಷಗಳ ಈ ನೃತ್ಯದ ಮೂಲಕ ಕೊನೆಯಲ್ಲಿ ನಾವು ಸೌಹಾರ್ದ ದೀಪಾವಳಿ ಸಂಗಮಕ್ಕೆ ಒಂದು ಅರ್ಥಪೂರ್ಣವಾದ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇವೆ. ತಮ್ಮ ಮುಂದೆ ಇದೀಗ ನಂದಗೋಕುಲ ತಂಡದ ಕಲಾವಿದರ ಕೊನೆಯ ನೃತ್ಯ, ಒಂದು ಬಾಲಿವುಡ್ ನೃತ್ಯ. नमस्कार। नमस्कार। कहिए क्या सुनेंगे आप? अरे पहले ये कहिए कहाँ थी आप? मैं कर रही थी किसी का इंतजार। कौन है वो जिससे मैं करती हूँ प्यार और जिससे करती हूँ मिन्नतें बार बार। कैसे?
संग ढोल बाजे धाय धाय धम धम धाय नगाड़े संग ढोल बाजे धाय 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 धम धाय ये धिन तड़ाक आजा उड़ के सराट पैरों से बेड़ी जरा खोल नगाड़े संग ढोल बाजे धाय धाय धम धम धाय नगाड़े संग ढोल बाजे धाय 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 धम सर से पैर तलक बेतहाशा हुस्न से भरे ए छूना नहीं मुझको ए होना नहीं तेरी होना नहीं मुझको हाथ जोड़ चाहे तुम बड़ मां नहीं मुझको ढोलीड़ा सैयरवाली सैयरुने खिंच लगी गरबे कुमार ढोले डाला ढोल बजा धम 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 ढोलीड़ा धम धम बजे ढोलीड़ा धम धम बजे ढोलीड़ा धम धम बजे गज गज रे ढोल पे हवा ढोलीड़ा धम धम बजे ढोलीड़ा धम बजे रात का है अपना मजा आ यार मस्ती में तू झूम जा ओ इस रात का है अपना मजा आ यार मस्ती में तू झूम जा बैठा है क्या सीटी बजा लुंगी पकड़ के जरा घूम जा ये डांस तेरा देख देख झटके लगे तेज तेज दिल सबका धक धक करे रंट लगा रे मैं नाचा तो सबको करंट लगा रे रंट लगा रे मैं नाचा तो सबको करंट लगा रे ठुमका मेरा एक्सीलेंट लगा रे मैं नाचा तो सबको करंट लगा रे उंटाले आडेगु पूरवत्तन नाना सुरु एंटरटेनमेंट తాసద పెట్టరు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున మర్లుతు యానా తాసద పెట్టరు ఊరుద పిలికులు నలిపున పొర్లుతు యానా ఆసేద కన్నుడు ఊరుద పొన్నులు తెలిపున
ಸಮಯ ದಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ ಬೊರ್ಲು ಯಾನ ಆಸೆದ ಕನ್ನಡ ಊರುದ பொண்ணுல ತಿಳಿಪುನ ಮರ್ಲು ಯಾನ ವಾದ್ಯೊಳೆನ ಸ್ವರ ಸಂಗೀತಗೆ ನಮ್ಮೂರ್ದ ಮಣ್ಣೆಡೆಗೆ ಮತ್ತಳೆದ ಸ್ವರ ತೆಂಬರೆದ ಚೆಂಡೇದ ಓದಗಗೆ ನಮ ಪೂರ ಮಂಜಾನ ಬದುಕು ಭೇದ ಭಾವ ದೂರಾದ ಪರಿಕು ನನಸಾರ ಜನ್ಮನು ಕಳೆಗೊಡು ಮೂಲೆ ಕಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ ಬೊರ್ಲು ಯಾನ ಆಸೆದ ಕಣ್ಣಡ ಊರುದ ಪೊಣ್ಣುಲು ತಿಳಿಪುನ ಮರ್ಲು ಯಾನ ಕಾಸದ ಪೆಟ್ಟು ಊರುದ ಪಿಲಿಕುಲು ನಲಿಪುನ ಬೊರ್ಲು ಯಾನ ಆಸೆದ ಕನ್ನಡ ಊರುದ ಪೊಣ್ಣುಲು ತಿಳಿಪುನ ಮರ್ಲು ಯಾನ. ದಯವಿಟ್ಟು ಎಲ್ಲ ಕಲಾವಿದರು ಒಂದು ನಿಮಿಷ ವೇದಿಕೆಗೆ ಬರಬೇಕು ಅಂತ ಕೇಳ್ಬೋದು. ಕೇವಲ 2 ನಿಮಿಷ ಈ ಕಲಾವಿದರ ಪರಿಚಯವನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡಲಿಕ್ಕಿದ್ದೇವೆ. 2.5 ಗಂಟೆಗಳ ಕಾಲ ನಿರಂತರವಾಗಿ ನೃತ್ಯ ವೈಭವವನ್ನು ನೀಡುವ ನಂದಗೋಕುಲ ತಂಡ ಇಂದು ಕೆಲವು ಆಯ್ದ ನೃತ್ಯಗಳನ್ನು ತಮ್ಮ ಮುಂದೆ ಪ್ರದರ್ಶಿಸಿದೆ. ಈ ಎಲ್ಲ ಕಲಾವಿದರು ಒಂದು 3 ಪೂರ್ಣ ಪ್ರಮಾಣದಲ್ಲಿ ಕಲಾವಿದರಾದರೆ ಉಳಿದವರು ಬೇರೆ ಬೇರೆ ಕಾಲೇಜು ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವವರು. ಪರ್ಣಿಕಾ ಗೋಕುಲ್ ಈಕೆ 9ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ಭೂಮಿಕಾ ಶೆಟ್ಟಿ ಪದವಿಯಲ್ಲಿ ಓದ್ತಾ ಇದ್ದಾಳೆ. ಸಾನ್ವಿ ಉಳ್ಳಾಲ ಈಕೆ ಉಳ್ಳಾಲದ ಪ್ರತಿಭೆ. ಒಮ್ಮೆ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಕೆ ಕೆನರಾ PU ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ. ಸೌಜನ್ಯ ಬೆಳಚಡ ಮಹಿಷಾಸುರನಾಗಿ ತಮ್ಮನ್ನು ರಂಜಿಸಿದವಳು. ಈಕೆ 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ಮಾನಸ ಈಕೆ ಫಿಸಿಯೋಥೆರಪಿಯನ್ನು ಅಭ್ಯಾಸ ಮಾಡ್ತಾ ಇದ್ದಾಳೆ. ಕೃತಿ ಶ್ರೀನಿವಾಸ್ ಪದವಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ಖುಷಿ ಈಕೆ ಸಹ ಫಿಸಿಯೋಥೆರಪಿಯನ್ನು ಓದ್ತಾ ಇದ್ದಾಳೆ. ಚೈತ್ರ ಕೋಟ್ಯಾನ್ ರಂಗಾಯಣದಲ್ಲಿ ಪದವಿ ಮುಗಿಸಿ ಬಂದು ಪೂರ್ಣ ಪ್ರಮಾಣದ ಕಲಾವಿದೆಯಾಗಿ ನಂದಗೋಕುಲದಲ್ಲಿ ಮತ್ತು ಕಟೀಲು ದೇವಳದ ಶಾಲೆಗಳಲ್ಲಿ ರಂಗ ಶಿಕ್ಷಣವನ್ನು ನೀಡುವ ಶಿಕ್ಷಕಿಯಾಗಿದ್ದಾರೆ. ಅನುಷ್ಕಾ ಶೆಟ್ಟಿ ಈಕೆಯು ಕೆನರಾದಲ್ಲಿ ಪದವಿಯಲ್ಲಿ ಓದ್ತಾ ಇರುವ ಬಹುಮುಖ ಪ್ರತಿಭೆ. ಸಹನ ಪೂಂಜಾ ಈಕೆಯು ಇಲ್ಲಿ ಸಮೀಪದ ಎಕ್ಕೂರಿನವಳು. ನಮ್ಮ ನಂದಗೋಕುಲದ ಸಹ ಶಿಕ್ಷಕಿಯಾಗಿಯೂ ಸಂತ ಆಗ್ನೆಸ್ ಕಾಲೇಜಿನಲ್ಲಿ ಪದವಿಯಲ್ಲಿ ಓದ್ತಾ ಇದ್ದಾಳೆ. ಪೃಥ್ವಿ ಹೆಸರಾವು ಈಕೆ ನಂದಗೋಕುಲ ತಂಡದ ಅತ್ಯಂತ ಹಿರಿಯ ಕಲಾವಿದೆ. ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ 2 ವರ್ಷಗಳಾಗಿದೆ. ನಂದಗೋಕುಲದ ವ್ಯವಸ್ಥಾಪಕಿಯಾಗಿ ಸಹ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಹಾಗೆ ಶ್ವೇತಾ ಅರೆಹೊಳೆ ಪೂರ್ಣ ಪ್ರಮಾಣದಲ್ಲಿ ತನ್ನನ್ನು ಕಲಾವಿದೆಯಾಗಿ ತೊಡಗಿಸಿಕೊಂಡಿರುವ ನೃತ್ಯ, ರಂಗಭೂಮಿ, ಚಲನಚಿತ್ರ ಹಾಗೂ ಯಕ್ಷಗಾನದಲ್ಲಿ ಪರಿಣತಿಯನ್ನು ಸಾಧಿಸಿರುವ ಮತ್ತು ಈ ತಂಡದ ನಿರ್ದೇಶಕಿ. ವಸ್ತ್ರ ವಿನ್ಯಾಸ ಮತ್ತು ರಚನೆ ದಯವಿಟ್ಟು ಗೀತಾ ಅರೆಹೊಳೆ ವೇದಿಕೆಗೆ ಬರಬೇಕು. ಹಾಗೆಯೇ ಬೆಳಕಿನೊಂದಿಗೆ ನಮ್ಮೊಂದಿಗೆ ಸಹಕರಿಸಿದವರು ಅವಿನಾಶ್ ರೈ ನೀನಾಸಂ. ವಸ್ತ್ರ ವಿನ್ಯಾಸ ಮತ್ತು ತಯಾರಿ ಗೀತಾ ಅರೆಹೊಳೆ. ಪ್ರಸಾದನ ಕೊಠಡಿಯಲ್ಲಿ ಸಹಕರಿಸ್ತಾ ಇರುವವರು ವಿಶಾಲಾಕ್ಷಿ ರಾವ್. ಇದು ನಂದಗೋಕುಲ ತಂಡ. ನಾನು ವೇದಿಕೆ ಮುಂಭಾಗದಲ್ಲಿ ಕಾರ್ಯಕ್ರಮ ನಿರೂಪಣೆಯಲ್ಲಿ ಅರೆಹೊಳೆ ಸದಾಶಿವರಾವ್. ಹಾಗೆ ಈ ಅರೆಹೊಳೆ ಪ್ರತಿಷ್ಠಾನದ ಸದಾಶಿವರಾವ್, ಒಮ್ಮೆನಲ್ಲಿ ಎಲ್ಲ ಕಲಾವಿದರು ಸದಾಶಿವರಾವ್ ಅವರು ವೇದಿಕೆಗೆ ಬರಬೇಕು. ಸಮೂಹ ಛಾಯಾಚಿತ್ರಕ್ಕಾಗಿ ಎಲ್ಲ ಕಲಾವಿದರು, ಎಲ್ಲ ಅರೆಹೊಳೆ ಪ್ರತಿಷ್ಠಾನದ ಎಲ್ಲ ಕಲಾವಿದರು ಇವರು ಬನ್ನಿ. ಸದಾಶಿವರಾವ್ ಅರೆಹೊಳೆ ಬನ್ನಿ. ಒಮ್ಮೆ ಒಂದು ಸಮೂಹ ನೀವು ಪ್ರಸಾದ್ ರೈ ಕಲ್ಲಿಮಾರ್ ಬನ್ನಿ ವೇದಿಕೆಗೆ. ನೀವು ಬನ್ನಿ. ಚಂದ್ರ ಶೆಟ್ಟಿ ಬನ್ನಿ. ಎಲ್ಲ ಕಲಾವಿದರು ವೇದಿಕೆಗೆ ಬನ್ನಿ. ನಮ್ಮ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್, ಶ್ರೀಮತಿ ವಿಜಯಲಕ್ಷ್ಮಿ ಪಿ ರೈ, ಹಾಗೆ ನಮ್ಮ ತೋನ್ಸೆ ಅವರು ಈಗ ಅರೆಹೊಳೆ ಪ್ರತಿಷ್ಠಾನದ ಬಗ್ಗೆ 2 ಮಾತಾಡ್ತಾರೆ. ಹಲೋ. ಮುಖ್ಯವಾಗಿ ಶ್ವೇತಾ ಅವರೇ, ವಿದ್ಯಾಧರ್ ಶೆಟ್ಟರವರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸೌಹಾರ್ದ ದೀಪಾವಳಿ, ಇದು ಹೊಸಕೂರಲಿನ ಒಂದು ಸಂಯೋಜನೆ. ಅದಕ್ಕೆ ಸದ್ಭಾವನಾ ವೇದಿಕೆಯ ಮಿಸ್ಟರ್
ಕಲ್ಲಿಮಾರವರ ವಿಶೇಷ ಪ್ರೋತ್ಸಾಹ. ನಾನು ಆರಂಭದಲ್ಲಿ ಬಂದಿದ್ದೇನೆ. ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ. ಹಲೋ, ಇದು ನಿಜವಾಗಿ ಕೂಡ ಇಲ್ಲಿ ರಂಗಾಯಣದವರೊಬ್ಬರು ಇದ್ರಲ್ಲ, ಇದರಲ್ಲಿ ರಂಗಾಯಣದವರು, ಹಾಂ ಸರಿ. ಹಾಗಾಗಿ ಇದು ಪ್ರತಿಯೊಂದು ನಿಮ್ಮ ನೃತ್ಯ ಕೂಡ ಶ್ವೇತಾ ಅವರ ನಿರ್ದೇಶನ, ಅದರ ಜೊತೆಗೆ ಒಂದು ಡ್ರಾಮ್ಯಾಟಿಕ್ ಆಗಿರ್ತಕ್ಕಂಥ ಯಾವುದೇ ಲಕ್ಷಣಗಳೆಲ್ಲವೂ ಕೂಡಿದಂಥ ಒಂದು ಕ್ರಿಯೇಟಿವಿಟಿಯಲ್ಲಿತ್ತು ಎಲ್ಲ ನೃತ್ಯಗಳು ಕೂಡ. ಆರಂಭದಿಂದಲೂ ನಾನು ಗಮನಿಸಿದೆ, ಮತ್ತು ಈ ಹಿಂದೆ ಕೂಡ ನಿಮ್ಮ ಪ್ರತಿಭೆಗಳ ಬಗ್ಗೆ ಗೊತ್ತು ನನಗೆ. ಆದರೆ ಪ್ರಸ್ತುತಿ ಎಷ್ಟು ಜನ ಸೇರಿದ್ದಾರೆ ಎಂಬುದನ್ನು ಗಮನಿಸದೆ ಪ್ರತಿಯೊಂದು ಒಳ್ಳೆಯ ರೀತಿಯಲ್ಲಿ, ಒಂದು ರೀತಿಯಲ್ಲಿ ಕ್ರಿಯೇಟಿವಿಟಿ ಪ್ರಯೋಗಶೀಲವಾಗಿ ಬಹಳ ಉತ್ತಮ ರೀತಿಯಲ್ಲಿ ಮಾಡಿದ್ದೀರಾ. ಅಭಿನಂದನೆಗಳು. ಕೊನೆಯದೊಂದು ಮನೋರಂಜನೆಗೋಸ್ಕರ ಮಾಡಿದ್ದೀರಾ, ಅದು ಪರವಾಗಿಲ್ಲ. ಆದರೆ ಅದಕ್ಕಿಂತ ಮೊದಲಾದಂಥ ಎಲ್ಲ ನೃತ್ಯಗಳಲ್ಲಿ ಕೂಡ ಬಹಳ ಎತ್ತರದ ಗಟ್ಟಿಯಾದ ವಸ್ತು ಮತ್ತು ಎಲ್ಲ ಅದರ ಏನೋ ನೀವೇ ಇದು ಕೋರಿಯೋಗ್ರಫಿ ಅಂತ ಹೇಳಿದಿರ, ಅದು ಬಹಳ ಒಳ್ಳೆಯ ರೀತಿಯಲ್ಲಿತ್ತು. ಶ್ವೇತಾ ಅವರಿಗೆ ಮತ್ತು ಎಲ್ಲ ನೃತ್ಯಗಾರರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹೊಸಕುರಬಳಗ ಸದ್ಭಾವನಾ ವೇದಿಕೆ ಮತ್ತು ಜಂಟಿ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದಂಥ ಸೌಹಾರ್ದ ದೀಪಾವಳಿಗೆ ಸಂಗಮಕ್ಕೆ ಈ ವರ್ಷ ವಿಶೇಷ ಮೆರುಗನ್ನು ನೀಡಿದ್ದಾರೆ ನಮ್ಮ ಅರೆಹೊಳೆ ಪ್ರತಿಷ್ಠಾನದ ನಂದಗೋಕುಲ ಕಲಾವಿದರು. ವಿಶೇಷವಾಗಿ ಶ್ವೇತಾ ಅರೆಹೊಳೆ ನಿರ್ದೇಶನದಲ್ಲಿ ಸದಾಶಿವರಾವ್ ಅರೆಹೊಳೆಯವರು ಮತ್ತು ಅವರ ತಂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿ ಕಾರ್ಯಕ್ರಮವನ್ನು ರಂಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕಾಗಿ ಸಂಯೋಜನೆಗೆ ನಮ್ಮ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರವರು ವಿಶೇಷ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಮುಂದೆಯೂ ಇಂತಹ ಕಾರ್ಯಕ್ರಮಗಳು ಈ ತಂಡದಿಂದ ಮತ್ತಷ್ಟು ಮೆರುಗು ಪಡೆಯಲಿ ಎನ್ನುವಂತಹ ಅಭಿನಂದನೆಯೊಂದಿಗೆ ಅವರಿಗೆ ಎಲ್ಲರಿಗೂ ಹೊಸಕುರಲ್ ಬಳಗ ಸದ್ಭಾವನಾ ವೇದಿಕೆ ಎಲ್ಲ ಜಂಟಿ ಸಂಸ್ಥೆಗಳ ಪರವಾಗಿ ಅಭಿನಂದನೆಗಳು, ವಂದನೆಗಳು. ಹಾಗೆ ಅನ್ಸಾರ್ ಇನೋಳಿ ನಮ್ಮ ಪತ್ರಕರ್ತರು, ಹಿರಿಯ ಪತ್ರಕರ್ತ ಅನ್ಸಾರ್ ಇನೋಳಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅನ್ಸಾರ್ ಇನೋಳಿ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸದ್ಭಾವನಾ ವೇದಿಕೆ ಅಧ್ಯಕ್ಷರ ಕೈಯಿಂದ ಒಂದು ಹೂವಿನ ಗಿಡ ಮತ್ತು ನಮ್ಮ ದೀಪಾವಳಿಯ ಸಿಹಿಯ ಒಂದು ಪ್ಯಾಕೆಟನ್ನು ಸ್ವೀಕಾರ ಮಾಡಬೇಕಾಗಿ ಬೇಗ ಅನ್ಸರ್ ಬಲೆ, ಬೇಗ ಬಲೆ. ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷ ಸಹಕಾರ ನೀಡಿದಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಅಭಿನಂದನೆಗಳು, ವಂದನೆಗಳನ್ನು ಸಲ್ಲಿಸ್ತಾ ದೀಪಾವಳಿ ಹಬ್ಬ ಶುಭವನ್ನು ತರಲಿ. ಇನ್ನು ಮುಂದಕ್ಕೆ ಬರುವ ಹೊಸ ವರ್ಷ, ಕ್ರಿಸ್ಮಸ್ ಹಬ್ಬ ಹಾಗೂ ಮುಂದಿನ ಮಕರ ಸಂಕ್ರಾಂತಿ, ಯುಗಾದಿ ಹಬ್ಬ, ನಿರಂತರ ಹಬ್ಬಗಳು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಹರ್ಷ, ಉಲ್ಲಾಸವನ್ನು ತರಲಿ ಎಂದು ಹಾರೈಸ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶುಭರಾತ್ರಿ.